ಮಿಲಾಗ್ರಿಸ್ ಮಂಗಳೂರು ಶಿಕ್ಷಣ ಮಾರ್ಗದರ್ಶಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗೌತಮ್ ಶೆಟ್ಟಿ. ಎಸ್, ಮಂಗಳೂರು ಅಂತ ಹೇಳಿದ್ರೆ ಅದು ಶಿಕ್ಷಣ ಕಾಶಿ ಎನ್ನುವಂತಹ ಒಂದು ಹೆಸರನ್ನ ಪಡೆದುಕೊಂಡಿರುವಂತಹ ನಗರ. ಬಹುಶಃ ಮಂಗಳೂರಿನಲ್ಲಿ ಇರುವಷ್ಟು ಶಿಕ್ಷಣ ಸಂಸ್ಥೆಗಳು ಬಹುಶಃ ಯಾವ ನಗರದಲ್ಲೂ ಕೂಡ ಕಾಣೋದಕ್ಕೆ ಸಿಗಲಿಕ್ಕಿಲ್ಲ. ಅಂದ್ರೆ ನರ್ಸರಿಯಿಂದ ಹಿಡಿದು ನಿಮ್ಮ ಅತ್ಯುನ್ನತ ಒಂದು ಏನು ವೃತ್ತಿ ಶಿಕ್ಷಣ ಸಂಸ್ಥೆಗಳವರೆಗೆ ಪ್ರತಿ ಒಂದು ವಿಭಾಗದಲ್ಲೂ ಕೂಡ ಅತ್ಯುನ್ನತ ಶಿಕ್ಷಣ ಸಂಸ್ಥೆಗಳನ್ನ ಪಡೆದುಕೊಂಡಿರುವಂತಹ ಒಂದು ನಗರ ಅಂತ ಹೇಳಿದ್ರೆ ಅದು ಮಂಗಳೂರು. ಇನ್ನು ಶಿಕ್ಷಣ ಕ್ಷೇತ್ರದ ವಿಚಾರಕ್ಕೆ ನಾವು ಈಗ ಬಂದ್ರೆ, ಪ್ರಸಕ್ತ ಯಾವ ಕಾಲಘಟ್ಟದಲ್ಲಿ ನಾವಿದ್ದೇವೆ ಅನ್ನುವಂಥದ್ದು ಗೊತ್ತಿರುವಂತಹ ವಿಚಾರ. ಕೋವಿಡ್ ಎನ್ನುವಂತಹ ಒಂದು ಮಹಾಮಾರಿಯ ಆರ್ಭಟಕ್ಕೆ ಸಿಲುಕಿದ ಬಳಿಕ ಇಡೀ ಪ್ರಪಂಚದ ಒಂದು ಪರಿಸ್ಥಿತಿಯೇ ಸಂಪೂರ್ಣವಾಗಿ ಬದಲಾಗಿ ಹೋಗಿದೆ. ಎಲ್ಲ ಉದ್ಯಮಗಳು ಕೂಡ ಅದರಿಂದ ತತ್ತರಿಸ್ತಾ ಇದೆ. ಇನ್ನು ಶಿಕ್ಷಣ ಕ್ಷೇತ್ರದ ವಿಚಾರಕ್ಕೆ ಬಂದ್ರೆ ಕೂಡ ಇನ್ನೂ ಕೂಡ ಸರಿಯಾದ ನಿರ್ಧಾರಕ್ಕೆ ಬರೋದಕ್ಕೆ ಆಗ್ತಾ ಇಲ್ಲ. ಸುರಕ್ಷತೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಆತಂಕಗಳು ಎದುರಾಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಶಿಕ್ಷಣ ಸಂಸ್ಥೆಗಳು ಅಂತ ಹೇಳಿದ್ರೆ ಅಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಬರ್ತಾರೆ, ಶಿಕ್ಷಣವನ್ನ ಪಡಿತಾರೆ. ಅಂದ್ರೆ ಅಲ್ಲಿ ಒಂದು ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಳುವಂಥದ್ದು ಇರ್ಬೋದು, ಅಥವಾ ಪ್ರತಿಯೊಬ್ಬರ ಸುರಕ್ಷತೆಗೆ ಆದ್ಯತೆಯನ್ನ ಕೊಡುವಂಥದ್ದು ಬಹಳ ದೊಡ್ಡ ಸವಾಲಿನ ಕೆಲಸ. ಹೀಗಾಗಿ ಈ ನಿಟ್ಟಿನಲ್ಲಿ ಹೇಗೆ ವಿದ್ಯಾರ್ಥಿಗಳ ಒಂದು ಸುರಕ್ಷತೆಯನ್ನ ಕಾಪಾಡಿಕೊಂಡು ಅವರ ಶಿಕ್ಷಣಕ್ಕೂ ಕೂಡ ಯಾವುದೇ ರೀತಿಯಲ್ಲಿ ತೊಂದರೆಯಾಗದ ಹಾಗೆ ಕ್ರಮಗಳನ್ನು ತೆಗೆದುಕೊಳ್ಳಬಹುದು ಎನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಇನ್ನೂ ಕೂಡ ಅಂತಿಮವಾಗಿ ಯಾವುದು ನಿರ್ಧಾರ ಆಗಿಲ್ಲ. ಸಾಕಷ್ಟು ಮಾತುಕತೆಗಳು, ವಿಮರ್ಶೆಗಳು, ಚರ್ಚೆಗಳು ಎಲ್ಲವೂ ಕೂಡ ಆಗ್ತಾ ಇದೆ. ಈ ನಡುವೆ ಶಿಕ್ಷಣ ಸಂಸ್ಥೆಗಳು ಏನು ಈ ಒಂದು ಸರ್ಕಾರದ ನಿರ್ಧಾರವನ್ನ ಕಾದುಕೊಂಡು ಕೂರೋ ಹಾಗಿಲ್ಲ. ಅವರು ಕೂಡ ತೆಗೆದುಕೊಳ್ಬೇಕಾಗಿರುವಂತಹ ಮುನ್ನೆಚ್ಚರಿಕೆಯನ್ನ ತೆಗೆದುಕೊಂಡು ವಿದ್ಯಾರ್ಥಿಗಳಿಗೆ ಈ ಹಿಂದೆ ಯಾವ ರೀತಿ ಒಂದು ಜ್ಞಾನದ ಬೆಳಕನ್ನ ಕೊಡ್ತಾ ಇದ್ರು ಅದೇ ರೀತಿ ಮುಂದಕ್ಕೂ ಕೂಡ ಅವರ ಒಂದು ಕರ್ತವ್ಯವನ್ನ ಮಾಡಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಅವರು ಕೂಡ ಎಲ್ಲಾ ಸುರಕ್ಷತಾ ಕ್ರಮಗಳನ್ನ ಅನುಸರಿಸಿಕೊಂಡು ಏನು ಮುಂದಿನ ವಿಚಾರಗಳಿಗೆ ತಯಾರಾಗಿದ್ದಾರೆ ಅನ್ನುವಂಥದ್ದನ್ನ. ಇನ್ನು ಮಂಗಳೂರಿನಲ್ಲಿರುವಂತಹ ಶಿಕ್ಷಣ ಸಂಸ್ಥೆಗಳ ವಿಚಾರಕ್ಕೆ ಬಂದ್ರೆ, ಮಿಲಾಗ್ರಿಸ್ ಎನ್ನುವಂತಹ ಹೆಸರನ್ನ ಬಹುಶಃ ಯಾರು ಕೂಡ ಕೇಳದೆ ಇರ್ಲಿಕ್ಕಿಲ್ಲ. ಮಂಗಳೂರು ನಗರದ ಹೃದಯ ಭಾಗ ಹಂಪನಕಟ್ಟೆಯಲ್ಲಿ ಅತ್ಯಂತ ವ್ಯವಸ್ಥಿತವಾದ ಒಂದು ಮೂಲ ಸೌಕರ್ಯವನ್ನ ಹೊಂದಿಕೊಂಡಿರುವಂತಹ ಸಂಸ್ಥೆ ಈಗಾಗಲೇ ಲಕ್ಷಾಂತರ ವಿದ್ಯಾರ್ಥಿಗಳ ಪಾಲಿಗೆ ದಾರಿದೀಪ ಕೂಡ ಆಗಿದೆ. ಮುಖ್ಯವಾಗಿ ಇಡೀ ಕರಾವಳಿ ಸಹಿತ ರಾಜ್ಯದ ನಾನಾ ಭಾಗಗಳು ಜೊತೆಗೆ ದೇಶದ ನಾನಾ ಭಾಗಗಳಿಂದಲೂ ಕೂಡ ವಿದ್ಯಾರ್ಥಿಗಳು ಇಲ್ಲಿ ಬಂದು ಜ್ಞಾನಾರ್ಜನೆಯನ್ನ ಮಾಡ್ತಾ ಇದ್ದಾರೆ. ಅಂತಹ ಒಂದು ಸಂಸ್ಥೆ ಕೂಡ ಇದೀಗ ಏನು ಕೋವಿಡ್ ಬಳಿಕ ಎಲ್ಲಾ ರೀತಿಯ ಸುರಕ್ಷತಾ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಂಡು ಮತ್ತೆ ಅಡ್ಮಿಷನ್ಗೆ ತಯಾರಾಗಿ ನಿಂತಿದೆ. ಹಾಗಿದ್ರೆ ಸಂಸ್ಥೆಯಲ್ಲಿ ಇರುವಂತಹ ಮುಂದಕ್ಕೆ ತೆಗೆದುಕೊಂಡಿರುವಂತಹ ಕ್ರಮಗಳು ಏನು, ಸಂಸ್ಥೆಯಲ್ಲಿ ಏನೆಲ್ಲ ಕೋರ್ಸ್ಗಳು ಲಭ್ಯ ಇದೆ? ಯಾಕಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲರಿಗೂ ಕೂಡ ಒಂದು ಶಿಕ್ಷಣವನ್ನ ಎಲ್ಲರೂ ಕೂಡ ಪಡಿತಾರೆ. ಉದ್ಯೋಗದ ವಿಚಾರಕ್ಕೆ ಬಂದ್ರೆ ಬಹುಶಃ ಅವರಿಗೆ ಆ ಸಾಮರ್ಥ್ಯಗಳು ಸಾಕಾಗೋದಿಲ್ಲ ಅನ್ನುವಂತಹ ಮಾತುಗಳು, ಸ್ಟೂಡೆಂಟ್ಗಳಲ್ಲಿ ಸ್ಕಿಲ್ ಇಲ್ಲ ಅನ್ನುವಂತಹ ಮಾತುಗಳನ್ನು ನಾವು ಹೆಚ್ಚಾಗಿ ಕಾಣ್ತಾ ಇರ್ತೇವೆ. ಹಾಗಿದ್ರೆ ಆ ಒಂದು ಪದವಿ ಶಿಕ್ಷಣವನ್ನ ಪಡೆಯುವಂತ ಸಂದರ್ಭದಲ್ಲಿ ಅವರಲ್ಲಿ ಆ ಒಂದು ಕೌಶಲ್ಯವನ್ನ ವೃದ್ಧಿ ಮಾಡಿದ್ರೆ ಖಂಡಿತವಾಗ್ಲೂ ಅವರಿಗೆ ಉದ್ಯೋಗಾವಕಾಶಗಳು ಸಿಗುತ್ತೆ ಅನ್ನುವಂತಹ ಒಂದು ಭರವಸೆಯನ್ನು ಮೂಡಿಸುವಂತಹ ನಿಟ್ಟಿನಲ್ಲಿ ಅನೇಕ ಕೋರ್ಸುಗಳು ಕೂಡ ಸಂಸ್ಥೆಯಲ್ಲಿ ಇದೆ. ಸೊ ಎಲ್ಲದರ ಬಗ್ಗೆ ಮಾಹಿತಿಯನ್ನ ನಾವು ಪಡೆದುಕೊಳ್ಳಬೇಕು. ಸೊ ಈ ಎಲ್ಲದರ ಬಗ್ಗೆ ನಮಗೆ ಮಾಹಿತಿಯನ್ನ ಹಂಚಿಕೊಳ್ಳೋದಿಕ್ಕೆ ಸಂಸ್ಥೆಯ ಪ್ರಮುಖರು ನಮ್ಮ ಜೊತೆಗೆ ಇದ್ದಾರೆ. ಮೊದಲನೆಯದಾಗಿ ಮಿಲಾಗ್ರಿಸ್ ಮಂಗಳೂರು ಕಾಲೇಜಿನ ಪ್ರಿನ್ಸಿಪಾಲ್ ಮತ್ತು ಕ್ಯಾಂಪಸ್ ಡೈರೆಕ್ಟರ್ ಆಗಿರುವಂತಹ ರೆವರೆಂಡ್ ಫಾದರ್ ಮೈಕಲ್ ಎಲ್ ಸಂತುಮಯ್ಯವರು ಅತಿಥಿಗಳಾಗಿ ನಮ್ಮ ಜೊತೆಗೆ ಇದ್ದಾರೆ. ಫಾದರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ಕಾಲೇಜಿನ ಕಾಮರ್ಸ್ ವಿಭಾಗದ HOD ಆಗಿರುವಂತಹ ಯುವ ಮನೋರಮ ಅವರು ಕೂಡ ಅತಿಥಿಗಳಾಗಿದ್ದಾರೆ. ಮೇಡಮ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ಹೋಟೆಲ್ ಮ್ಯಾನೇಜ್ಮೆಂಟ್ ವಿಭಾಗದ ಮುಖ್ಯಸ್ಥರಾಗಿರುವಂತಹ ಡೆನ್ಸಿಲ್ ಡಿಕೋಸ್ಟಾ ಅವರು ಕೂಡ ಅತಿಥಿಗಳಾಗಿ ನಮ್ಮ ಜೊತೆಗೆ ಇದ್ದಾರೆ. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಫಾದರ್, ನಾನು ಶಿಕ್ಷಣ ಸಂಸ್ಥೆಗಳ ವಿಚಾರಕ್ಕೆ ನೇರವಾಗಿ ಬರ್ತಾ ಇದ್ದೇನೆ. ಅಂದ್ರೆ ಸಾಕಷ್ಟು ಒಂದು ಇತಿಹಾಸವನ್ನ ಹೊಂದಿರುವಂತಹ ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದುಕೊಂಡಿರುವಂತಹ ಶಿಕ್ಷಣ ಸಂಸ್ಥೆ ಇದೀಗ ತಮ್ಮ ನೇತೃತ್ವದಲ್ಲಿ ಮುನ್ನಡೀತಾ ಇದೆ. ಅನೇಕ ಹೊಸತನಗಳನ್ನು ಕೂಡ ಈಗ ರೂಢಿಸಿಕೊಂಡಿದೆ. ಸೊ ವಿದ್ಯಾರ್ಥಿಗಳಿಗೆ ಮತ್ತಷ್ಟು ಈಗಿನ ಒಂದು ಕಾಲಘಟ್ಟಕ್ಕೆ ಯಾವ ಶಿಕ್ಷಣ ಬೇಕು ಅದನ್ನು ಕೊಡುವಂತ ನಿಟ್ಟಿನಲ್ಲಿ ಸಂಸ್ಥೆ ತಯಾರಾಗಿ ನಿಂತಿದೆ. ಸೊ ಮಿಲಾಗ್ರಿಸ್ ಶಿಕ್ಷಣ ಸಂಸ್ಥೆಗಳ ಬಗ್ಗೆ ಮಾತನಾಡೋದಿದ್ರೆ. ಮಿಲಾಗ್ರಿಸ್ ವಿದ್ಯಾಸಂಸ್ಥೆಗಳು ಸುಮಾರು 170 ವರ್ಷಗಳ ಮೊದಲೇ ಆರಂಭವಾದದ್ದು. ಪ್ರಥಮವಾಗಿ ಪ್ರಾಥಮಿಕ ಶಿಕ್ಷಣ, ನಂತರ ಹೈಸ್ಕೂಲ್, ನಂತರ PUC, ಡಿಗ್ರಿ ಕೋರ್ಸನ್ನು ಆರಂಭಿಸಿದ್ದು. BCom, BBM ಮತ್ತು ನಂತರ ನಮ್ಮ ವಿದ್ಯಾರ್ಥಿಗಳಿಗೆ ಕೆಲಸವನ್ನು ಕೊಡುವಂಥ ಒಂದು ಕೋರ್ಸ್
ಹಾಸ್ಪಿಟಾಲಿಟಿ ಸೈನ್ಸ್, ಅದಕ್ಕೆ ಹೇಳ್ತಾರೆ ಹೋಟೆಲ್ ಮ್ಯಾನೇಜ್ಮೆಂಟ್, ಅದನ್ನು ಆರಂಭಿಸಿದ್ದು. ಅದರೊಟ್ಟಿಗೆ ನಾವು ನ್ಯೂಟ್ರಿಷನ್ ಆ್ಯಂಡ್ ಡಯಟಿಕ್ಸ್ FND ಎಂಬ ಕೋರ್ಸನ್ನು ಆರಂಭಿಸಿದ್ದು. ಮತ್ತು ಈಗ ನಾವು ಪುನಃ ID ಇಂಟೀರಿಯರ್ ಡಿಸೈನಿಂಗ್ ಆ್ಯಂಡ್ ಡೆಕೋರೇಷನ್ ಎಂಬ ಕೋರ್ಸನ್ನು ಆರಂಭಿಸಿದ್ದು. ಇದೆಲ್ಲ ನಮ್ಮ ಸಂಸ್ಥೆಯಲ್ಲಿ ಕಲಿಯುವ ವಿದ್ಯಾರ್ಥಿಗಳು ಅವರು ಡಿಗ್ರಿ ಮುಗಿದ ಕೂಡಲೇ ಅವ್ರಿಗೊಂದು ಕೆಲಸ ಸಿಗಬೇಕು ಅಂತೇಳಿ. ಹಾಗೂ ಮಿಲಾಗ್ರೀಸ್ ವಿದ್ಯಾಸಂಸ್ಥೆಯು ನೀವು ಹೇಳಿದ ಹಾಗೆ ಅತ್ಯಂತ ಚರಿತ್ರೆ ಇರುವ ಸಂಸ್ಥೆ. ಸುಮಾರು 170 ವರ್ಷಗಳಿಂದ ವಿದ್ಯಾರ್ಥಿ ಕಲಿತಲ್ಲಿ ಹೊರಗೆ ಹೋಗ್ತಿದ್ದಾರೆ. ದೇಶ ವಿದೇಶಗಳಲ್ಲಿ ಅವರು ತಮ್ಮ ಭವಿಷ್ಯವನ್ನು ಕಲ್ಪಿಸಿದ್ದಾರೆ, ರೂಪಿಸಿದ್ದಾರೆ. ಹಾಗೂ ಈಗ ಸಾಧಾರಣ ಒಂದು 3,000 ಮಕ್ಕಳು ನಮ್ಮ KGಯಿಂದ UG ತನಕ ಕಲಿತಾ ಇದ್ದಾರೆ. ಸುಮಾರು 140 ಅಧ್ಯಾಪಕರಲ್ಲಿ ಕಲಿಸ್ತಾರೆ. ನಮ್ಮ ವಿದ್ಯಾರ್ಥಿಗಳ ಬಗ್ಗೆ ಹೇಳುವುದಾದರೆ ಇಡೀ ಕರ್ನಾಟಕ ಹಾಗೂ ನಮ್ಮ ಇಡೀ ಕೇರಳ, ಮಹಾರಾಷ್ಟ್ರ ಹಾಗೂ ಭಾರತ ಇತರ ಕಡೆಗಳಿಂದ ಹಾಗೂ ಗಲ್ಫ್ ರಾಷ್ಟ್ರಗಳಿಂದ ವಿದ್ಯಾರ್ಥಿಗಳು ಕಲಿತಾ ಇದ್ದಾರೆ. ಇದು ಸಂಸ್ಥೆಯ ಒಂದು ಸಣ್ಣ ಚಿತ್ರಣ ತಾವು ಕೊಟ್ಟಿರುವಂಥದ್ದು. ಮತ್ತಷ್ಟು ಪ್ರಶ್ನೆಗಳಿದೆ, ವಾಪಸ್ ಬರ್ತೀನಿ. ಯುವ ಮನೋರಮ ಮೇಡಮ್, ಕಾಮರ್ಸ್ ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಒಂದು ಡಿಮ್ಯಾಂಡ್ ಇರುವಂತಹ ಕ್ಷೇತ್ರ. ಅಂದ್ರೆ ಇತ್ತೀಚಿನ ವರ್ಷಗಳಿಂದ ಅಂತ ಅಲ್ಲ, ಹಿಂದಿನಿಂದಲೂ ಕೂಡ ನಾವು ಅದಕ್ಕೊಂದು ಪ್ರತ್ಯೇಕವಾದ ಒಂದು ಪ್ರಾಧಾನ್ಯತೆಯನ್ನು ಕೊಟ್ಟುಕೊಂಡು ಬಂದಿದ್ದೇವೆ. ಅಂದ್ರೆ ಅತ್ತ ಕಡೆಯಿಂದ ಸೈನ್ಸ್ ಫೀಲ್ಡ್ಗೆ ಹೋಗುವವರು ಸ್ವಲ್ಪ ಕಷ್ಟ, ಈ ಕಡೆಯಿಂದ ಆರ್ಟ್ಸ್ ಬೇಡ ಅನ್ನುವಂಥ ಮಂದಿ ಎಲ್ಲರೂ ಕೂಡ ಕಾಮರ್ಸ್ ಅನ್ನು ಆಯ್ಕೆ ಮಾಡಿಕೊಂಡಿರುವಂಥವ್ರು. ಸೊ ಈಗ ಕಾಮರ್ಸ್ ಕ್ಷೇತ್ರ ಕೂಡ ಬಹಳಷ್ಟು ವಿಸ್ತಾರವಾಗಿದೆ, ಅಲ್ಲೂ ಕೂಡ ಅನೇಕ ಕೋರ್ಸ್ಗಳು, ಹೊಸ ಹೊಸ ವಿಚಾರಗಳಿದೆ ಅನ್ನುವಂಥದ್ದು. ಸೊ ಕಾಲೇಜ್ನಲ್ಲಿರುವಂತಹ ಕಾಮರ್ಸ್ ವಿಭಾಗದ ಬಗ್ಗೆ ಮಾತನಾಡೋದಿದ್ರೆ, ಸೊ ನಾನು ಮಿಲಾಗ್ರೀಸ್ ಕಾಲೇಜಲ್ಲಿ 10 ವರ್ಷದಿಂದ ಉಪನ್ಯಾಸಕಿ ಆಗಿದ್ದೇನೆ. ಸೊ ಇಲ್ಲಿ ನಾನು ಏನು ಕಂಡು ಬಂದೆ ಅಂದರೆ 10 ವರ್ಷದಿಂದ BCom ಡಿಪಾರ್ಟ್ಮೆಂಟಲ್ಲಿ ತುಂಬ ಪ್ರೋಗ್ರೆಷನ್ ಡೆವಲಪ್ಮೆಂಟ್ ಸಹ ಆಗಿದೆ. ಸೊ ಮಕ್ಕಳ ಸಂಖ್ಯೆಯಲ್ಲಿ ಆಗಲಿ, ಫಿಮೇಲ್ ಸ್ಟೂಡೆಂಟ್ ಸಂಖ್ಯೆ ಆಗಲಿ ತುಂಬ ಡೆವಲಪ್ಮೆಂಟ್ಸ್ ಕಂಡಿದ್ದೇವೆ. ಸೊ ಈ ವರ್ಷ ನಾವು ದಶಮಾನೋತ್ಸವವನ್ನು ಅದರ ಸಂಭ್ರಮದಲ್ಲಿ ನಾವು ಇದ್ದೇವೆ. ಅದರ ನಿಟ್ಟಿನಲ್ಲಿ ನಾವು ಅನೇಕ ಕಾರ್ಯಕ್ರಮಗಳನ್ನು ಸಹ ನಾವು ಹಮ್ಮಿಕೊಂಡಿದ್ದೇವೆ. ಆದರೆ ಈ ಕೋವಿಡ್ ಪರಿಸ್ಥಿತಿಯಿಂದ ನಮಗೆ ಅದನ್ನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಬಟ್ ಈ BCom ಗ್ರಾಜುಯೇಟ್ಸ್ ಯಾರೆಲ್ಲ ನಮ್ಮ ಕಾಲೇಜಲ್ಲಿ BCom ಗ್ರಾಜುಯೇಟ್ಸ್ ಆಗಿ ಹೋಗಿದ್ದಾರೆ, ಎಲ್ಲರೂ ಒಳ್ಳೆಯ ಕಾರ್ಯದಲ್ಲಿದ್ದಾನೆ ಅಂತ ಹೇಳಿಕೆ ನಾನು ತುಂಬಾ ಹೆಮ್ಮೆ ಪಡುತ್ತೇನೆ. ಪ್ಲಸ್ ಅವರದು ರೋಲ್ ಬ್ಯಾಕ್ ಟು ದ ಕಾಲೇಜ್, ಬ್ಯಾಕ್ ಟು ದ ಡಿಪಾರ್ಟ್ಮೆಂಟ್ ಆಗಲಿ ಬಹಳ ಉತ್ತಮ. ಅವರು ಅಲುಮ್ನೈ ಅಸೋಸಿಯೇಷನ್ ಅಂತ ಇದೆ, ಹಳೆ ವಿದ್ಯಾರ್ಥಿಗಳ ಸಂಘ, ಅದರಲ್ಲಿ ಅವರ ಪಾತ್ರ ಬಹಳ ಸಕ್ರಿಯ. ಮೇ ಬಿ ಇನ್ ದ ಫಾರ್ಮ್ ಆಫ್ ಗಿವಿಂಗ್ ಫಂಡ್ಸ್ ಆಗಲಿ, ಫ್ಲಡ್ ಅಟ್ಯಾಕ್ ಆದಾಗ ಮತ್ತೆ ಬೇರೆ ಪ್ರಾಬ್ಲಮ್ಸ್ ಇರುವಾಗ ಅವರದು ಫಂಡ್ಸ್, ಮಾನಿಟರಿ ಬೆನಿಫಿಟ್ಸ್ ಅಂತ ನಮಗೆ ಸಿಕ್ಕಿದ್ದು ಅದು ಬಹಳ ಅಪಾರ. ಪ್ಲಸ್ ಇನ್ ಎಡಿಷನ್ ಟು ದ್ಯಾಟ್ ನಾವು ಫಿಮೇಲ್ ಸ್ಟೂಡೆಂಟ್ಸಿಗೆ ತುಂಬಾ ಆದ್ಯತೆ ಕೊಡ್ತೇವೆ. ಒಳ್ಳೆ ಅಂಕ ಬಂದ ಹುಡುಗಿಯರಿಗೆ ಉಚಿತ ವಿದ್ಯಾಭ್ಯಾಸವನ್ನು ಕೂಡ ಕೊಡ್ತೇವೆ. ಪ್ಲಸ್ ಅವರಿಗೆ ಬೇಕಾದ ಸವಲತ್ತುಗಳು, ಅವರಿಗೆ ಸ್ಪೆಷಲ್ ಫೀಸ್ ಇದೆ. ಸೊ ಬೇಕಿದ್ದ ಎಲ್ಲ ಸವಲತ್ತುಗಳನ್ನು ನಾವು ಕೊಟ್ಟು, ಸೊ ವಿ ಆರ್ ಗ್ರಾಬಿಂಗ್ ಅ ಲಾಟ್ ಆಫ್ ಫೀಮೇಲ್ ಸ್ಟೂಡೆಂಟ್ಸ್ ಆಸ್ ವೆಲ್. ಸೊ ಮುಂಚೆ ಮಿಲಾಗ್ರೀಸ್ ಕಾಲೇಜ್ ಅಂತ ಹೇಳುವಾಗ ಇಟ್ ವಾಸ್ ಬೌಂಡ್ ಓನ್ಲಿ ಟು ಬಾಯ್ಸ್ ಅಂತ ಹೇಳ್ಬೋದು. ಆದರೆ ಈಗ ಹುಡುಗಿಯರ ಸಂಖ್ಯೆ 2010 ಇಂದ ಈವರೆಗೆ ತುಂಬಾ ಏರಿಕೆ ಆಗಿದೆ. ಸೊ ದ ಡೆವಲಪ್ಮೆಂಟ್ಸ್ ಇನ್ ದ BCom ಡಿಪಾರ್ಟ್ಮೆಂಟ್ಸ್ ತುಂಬಾ ಆಗಿದೆ. ಮೇ ಬಿ ಅಧ್ಯಾಪಕರದ್ದು ಸಂಖ್ಯೆ ಕೂಡ ಬಹಳ ಆಗಿದೆ. ಮತ್ತೆ ನಾವು ನಮ್ಮ ಡಿಪಾರ್ಟ್ಮೆಂಟ್ ಇಂದ ಅಂತಾರಾಷ್ಟ್ರೀಯ ಹಾಗೂ ಇಂಟರ್ನ್ಯಾಷನಲ್ ಅಂಡ್ ನ್ಯಾಷನಲ್ ಕಾನ್ಫರೆನ್ಸಸ್ ಆಗಲಿ, ಇವೆಂಟ್ಸ್ ಆಗಲಿ ಎಲ್ಲವನ್ನು ಮಕ್ಕಳ ಇನ್ವಾಲ್ವ್ಮೆಂಟ್ ಇಂದ ನಾವು ನಡೆಸ್ತಾ ಇದ್ದೇವೆ. ಸೊ ಇದರಿಂದ ಮಕ್ಕಳಿಗೆ ಕೂಡ ಬಹಳ ಪ್ರಯೋಜನ ಆಗಿದೆ. ಮತ್ತೆ ಅವರ ಅನುಭವ ಕೂಡ ತುಂಬಾ ಆಗಿದೆ ಅಂತ ಅವರು ನಮಗೆ ವ್ಯಕ್ತಪಡಿಸಿದ್ದಾರೆ. ಸೊ ಇನ್ ಅಡಿಷನ್ ಟು ಆ ಕೋರ್ಸ್ ನಾವು ಅವರಿಗೆ ಬೇರೆ ಕೋರ್ಸಸ್ ಅಂತ ನಾವು ಕಲಿಸ್ತಾ ಇದ್ದೇವೆ. ಸೊ ಆಡ್ ಆನ್ ಕೋರ್ಸ್ ಅಂತ ಹೇಳ್ತೇವೆ ಅದಕ್ಕೆ. ಸೊ ಆ ಆಡ್ ಆನ್ ಕೋರ್ಸ್ ಇಂದ ಅವರು ಹೇಳ್ತಾ ಇದ್ದಾರೆ, ಮಕ್ಕಳು ನಮಗೆ ತುಂಬಾ ಪ್ರಯೋಜನ ಆಗಿದೆ, ನಮ್ದು ಸಬ್ಜೆಕ್ಟ್ಸ್ಗಿಂತ ನಮಗೆ ಅದರಿಂದ ನಮಗೆ ತುಂಬಾ ನಾಲೆಜ್ ಬಂದಿದೆ ಅಂತ. ಸೊ ಹೀಗೆ ಮಕ್ಕಳು ಅವರ ಅಭಿಪ್ರಾಯವನ್ನು ನಮಗೆ ವ್ಯಕ್ತಪಡಿಸುವಾಗ ನಮಗೆ ನಮ್ಮ ಡಿಪಾರ್ಟ್ಮೆಂಟ್ಸ್ ಅಲ್ಲಿ ಆದ ಪ್ರೋಗ್ರೆಸ್ ಅಥವಾ ಡೆವಲಪ್ಮೆಂಟ್ಸ್ ಅನ್ನು ನಮಗೆ ಹೇಳಿಕೆ ಬಹಳ ಸಂತೋಷ ಪಡುತ್ತೇನೆ. ಡೆನ್ಸಿಲ್ ಡಿಕೋಸ್ಟಾ ಅವರೇ, ಹೋಟೆಲ್ ಮ್ಯಾನೇಜ್ಮೆಂಟ್ ಬಹುಶಃ ಇದು ಕೂಡ ಬಹಳಷ್ಟು ಒಂದು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರುವ, ಅಂದ್ರೆ ಬಹುಶಃ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಡಿಮಾಂಡ್ ಇರುವಂತಹ ಒಂದು ವಿಭಾಗ ಅಂತ ಹೇಳ್ಬೋದು. ಸೊ ತಾವು ವಿಭಾಗದ ಮುಖ್ಯಸ್ಥರಾಗಿದ್ದೀರಿ, ತಮ್ಮ ವಿಭಾಗದ ಬಗ್ಗೆ ಹೇಳೋದಿದ್ರೆ. ಹೋಟೆಲ್ ಮ್ಯಾನೇಜ್ಮೆಂಟ್
ರೀಸೆಂಟ್ 2016 ಅಲ್ಲಿ ನಾವು ಮಿಲಾಗ್ರಿಸ್ ಕಾಲೇಜಲ್ಲಿ ಸ್ಟಾರ್ಟ್ ಮಾಡಿರುವಂತದ್ದು. ಈಗ ಜಸ್ಟ್ ನಮ್ಮ ಒಂದು ಬ್ಯಾಚ್ ಆಲ್ರೆಡಿ ಲಾಸ್ಟ್ ಇಯರ್ ಪಾಸ್ ಔಟ್ ಆಗಿ ಈಗ ಸೆಕೆಂಡ್ ಬ್ಯಾಚ್ ಪಾಸ್ ಔಟ್ ಆಗ್ಲಿಕ್ಕೆ ಕಾಯ್ತಾ ಇದ್ದಾರೆ. ಬಿಕಾಸ್ ಆಫ್ COVID-19 ಎಕ್ಸಾಮ್ಸ್ ಎಲ್ಲ ಪೋಸ್ಟ್ಪೋನ್ ಆಗಿ ಈಗ ಪೆಂಡಿಂಗ್ ಆಗಿದೆ. ಬಟ್ ಈ 4 ವರ್ಷಗಳಲ್ಲಿ ನಮ್ಮ ಹೋಟೆಲ್ ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟ್ ತುಂಬಾ ರೀತಿಯಲ್ಲಿ ಗ್ರೋತ್ ಆಗಿದೆ. ಯಾಕೆಂದ್ರೆ ಯಾಕೆ ಹೇಳುದಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಎಂತ ಮಾತಾಡ್ತೇವೆ ನಾವು, ಲ್ಯಾಬ್ಸ್ ಆಗ್ಲಿ, ನಾವು ಕಾಲೇಜಲ್ಲಿ ಒಳ್ಳೆ ಕ್ವಾಲಿಟಿ ಇನ್ಫ್ರಾಸ್ಟ್ರಕ್ಚರ್ ಅನ್ನು ಕೊಡ್ತಾ ಇದ್ದೇವೆ. ಲ್ಯಾಬ್ಸ್ ಆಗ್ಲಿ ಫುಲ್ ಸ್ಟೇಟ್ ಆಫ್ ದಿ ಆರ್ಟ್. ಹೋಟೆಲ್ ಅಲ್ಲಿ ಎಂತ ಇಕ್ವಿಪ್ಮೆಂಟ್ಸ್ ಇದೆ ಆ ತರದ ಇಕ್ವಿಪ್ಮೆಂಟ್ಸ್ ನಾವಿಲ್ಲಿ ಕೊಟ್ಟು ಆ ಸವಲತ್ತನ್ನು ಕೊಟ್ಟು ನಾವು ಮಕ್ಕಳಿಗೆ ಕಲಿಸ್ತೇವೆ. ಅವರು ಹೋಟೆಲಿಗೆ ಹೋಗಿ ಕಲಿಬೇಕಂತಲ್ಲ, ಕಾಲೇಜಲ್ಲಿ ಅದು ಎಂತ ಎಜುಕೇಶನ್ ಬೇಕು ಅದು ನಾವು ಅಲ್ಲಿ ರೆಡಿ ಮಾಡಿ ಕೊಡ್ತೇವೆ, ಅವರಿಗೆ ಕಲಿಸ್ತೇವೆ ಅಲ್ಲಿ. ಪ್ಲಸ್ ಇನ್ನೊಂದು ನಾವು ಅಡ್ವಾಂಟೇಜ್ ಏನಂತ ಸ್ಟಾರ್ಟ್ ಮಾಡಿದ್ದೇವೆ ಅಂದ್ರೆ ನಮ್ಮದ್ರಲ್ಲಿ ಫ್ಲೇರಿಂಗ್ ಅಂಡ್ ಮಿಕ್ಸಾಲಜಿ ಅಂತ ಕೂಡ ಕೋರ್ಸ್ ಇದೆ. ಇದು ಆಡ್ ಆನ್ ಕೋರ್ಸ್ ಇದ್ದಾಗೆ, ಒಂದು ಸೈಡ್ ಡಿಪ್ಲೊಮಾ ಇದ್ದಾಗೆ. ಏನಂದ್ರೆ ಸ್ಟೂಡೆಂಟ್ಸ್ ತಗೊಂಡವರಿಗೆ ಈ ಒಂದು ಎಕ್ಸ್ಟ್ರಾ ಸ್ಕಿಲ್ ನಾವು ಕಲಿಸಿಕೊಡ್ತೇವೆ, ಅದು ಒಂದು ಅಡ್ವಾಂಟೇಜ್ ಆಗಿದೆ. ಮತ್ತೆ ಇನ್ನೊಂದು ಹೇಳುದಂದ್ರೆ ಹೋಟೆಲ್ ಮ್ಯಾನೇಜ್ಮೆಂಟ್ ನಾವು ಸ್ಟಾರ್ಟ್ ಮಾಡಿದ್ದು ಫಸ್ಟ್ ಅರೌಂಡ್ 30 to 40 ಸ್ಟೂಡೆಂಟ್ಸ್ ಇಂದ ಈಗ ವಿ ಹ್ಯಾವ್ ಕ್ರಾಸ್ಡ್ ಮೋರ್ ದನ್ 90 ವಿದಿನ್ 4 years ಸ್ಪ್ಯಾನ್ 90 ಸ್ಟೂಡೆಂಟ್ಸ್ ಕ್ರಾಸ್ ಆಗುದಂದ್ರೆ ವಿ ಆರ್ ರಿಯಲಿ ಲಕ್ಕಿ ಟು. ಹೌದು, ನಿಜಕ್ಕೂ ಅದೊಂದು ಸಾಧನೆ ಅನ್ನುವಂಥದ್ದು. ಅಂದ್ರೆ ಬಹುಶಃ ಹೋಟೆಲ್ ಮ್ಯಾನೇಜ್ಮೆಂಟ್ ನಲ್ಲಿ ತಾವು ಅವರಿಗೆ ನೆಕ್ಸ್ಟ್ ಅವರು ಏನು ಪ್ರಾಕ್ಟಿಕಲ್ ಆಗಿ ವರ್ಕ್ ಫೀಲ್ಡ್ ಅಲ್ಲಿ ಕೆಲಸವನ್ನ ಮಾಡಬೇಕು ಅದನ್ನ ಇಲ್ಲಿ ಕಲಿಕೆಯ ಹಂತದಲ್ಲೇ ಅವರಿಗೆ ಒದಗಿಸುವಂತಹ ಪ್ರಯತ್ನಗಳನ್ನ ಇಲ್ಲಿ ಮಾಡ್ತಾ ಇದ್ದೀರಿ ಅನ್ನುವಂಥದ್ದು. ಎಸ್, ಪ್ರಶ್ನೆಗಳು ಮತ್ತಷ್ಟಿದೆ. ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಕೂಡ ಮಾತನಾಡಬೇಕು, ಫೆಸಿಲಿಟೀಸ್ಗಳ ಬಗ್ಗೆ ಕೂಡ ಪ್ರಶ್ನೆಗಳಿದೆ, ವಾಪಸ್ ಬರ್ತೀನಿ. ಆದರೆ ಅದಕ್ಕೂ ಮುನ್ನ ಒಂದು ವಿರಾಮವನ್ನು ತೆಗೆದುಕೊಳ್ಳಬೇಕು. ಮಿಲಾಗ್ರಿಸ್ ಮಂಗಳೂರು ಶಿಕ್ಷಣ ಮಾರ್ಗದರ್ಶಿ ಕಾರ್ಯಕ್ರಮ ಮುಂದುವರಿಯುತ್ತೆ ಸಣ್ಣ ವಿರಾಮದ ನಂತರ. ಮಿಲಾಗ್ರಿಸ್ ಮಂಗಳೂರು ಶಿಕ್ಷಣ ಮಾರ್ಗದರ್ಶಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಮಂಗಳೂರಿನ ಮಿಲಾಗ್ರಿಸ್ ಶಿಕ್ಷಣ ಸಂಸ್ಥೆಯಲ್ಲಿ ಲಭ್ಯವಿರುವಂತಹ ಕೋರ್ಸ್ಗಳು, ವಿದ್ಯಾರ್ಥಿಗಳಿಗೆ ಯಾವ ರೀತಿ ಶಿಕ್ಷಣ ಸಿಗ್ತಾ ಇದೆ ಇದರ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಸೊ ಅತಿಥಿಗಳು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ, ಮತ್ತೆ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಅದರ ಜೊತೆಗೆ ಈಗ ನಮ್ಮ ಜೊತೆಗೆ ಅತಿಥಿಗಳಾಗಿ ಫುಡ್ ಆ್ಯಂಡ್ ಡಯಟಿಕ್ಸ್ ವಿಭಾಗದ ಪ್ರಾಧ್ಯಾಪಕರಾಗಿರುವಂತಹ ಪ್ರೆಸಿಲ್ಲಾ ಅವರು ಜಾಯ್ನ್ ಆಗಿದ್ದಾರೆ. ಮೇಡಮ್, ತಮ್ಮನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದರ ಜೊತೆಗೆ ಫರ್ದರ್ ನಾವು ಮಾತನಾಡ್ತಾ ಇದ್ವಿ, ಇನ್ನು ಯಾವುದೇ ಒಂದು ಶಿಕ್ಷಣ ಸಂಸ್ಥೆ ಒಂದು ವಿದ್ಯಾರ್ಥಿಗಳು ಬರಬೇಕು ಅಥವಾ ಪೋಷಕರಿಗೆ ಆ ಒಂದು ಶಿಕ್ಷಣ ಸಂಸ್ಥೆಯ ಮೇಲೆ ಒಂದು ಭರವಸೆ ಮೂಡಬೇಕು ಅಂತ ಆದರೆ ಮಾನ್ಯತೆ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. ನ್ಯಾಕ್ ಏನಿದೆ ಅದು ಒಂದು ಮಾನ್ಯತೆಯನ್ನು ಕೊಡುವಂತಹ ಕೆಲಸವನ್ನು ಎಲ್ಲ ಕಾಲೇಜುಗಳಿಗೂ ಬರ್ತಾ ಇದೆ. ಸೊ ತಮ್ಮ ಸಂಸ್ಥೆಯ ಮಾನ್ಯತೆಯ ಬಗ್ಗೆ ಮಾತನಾಡೋದಿದ್ರೆ ಸರ್, ನಾವು ಮಿಲಾಗ್ರಿಸ್ ಸಂಸ್ಥೆಯಲ್ಲಿ ಇರುವಂಥ ಎಲ್ಲ ಗುಣಮಟ್ಟದ ವ್ಯವಸ್ಥೆಯನ್ನು ಮನಗಂಡು ಶಿಕ್ಷಣದ ಗುಣಮಟ್ಟವನ್ನು ಮನಗೊಂಡು ಹಾಗೂ ಅಲ್ಲಿರುವ ವಿದ್ಯಾರ್ಥಿಗಳ ಶೈಕ್ಷಣಿಕ ಮಟ್ಟ ಹಾಗೂ ಅಲ್ಲಿರುವಂಥ ಅಧ್ಯಾಪಕರ ಶೈಕ್ಷಣಿಕ ಮಟ್ಟವನ್ನು ಮನಗಂಡು ಮತ್ತು ಇನ್ನು ಎಲ್ಲ ವಿಷಯಗಳನ್ನು ಸಾಮಾಜಿಕ ಕಳಕಳಿ ಹಾಗೂ ವಿದ್ಯಾರ್ಥಿಗಳ ಪ್ರತಿಭೆಗಳನ್ನು ಬೆಳೆಸುವ ವಿಧಾನ ಅಥವಾ ಅಲ್ಲಿರುವಂಥ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ನೋಡಿ ನಮಗೊಂದು ಮಾನ್ಯತೆ ಕೊಡ್ತದೆ. ಅದು ಮಾನ್ಯತೆ ಕೊಡುವುದು ನಮ್ಮ MHRD ಅಂದ್ರೆ ಮಾನವ ಸಂಪನ್ಮೂಲ ಪ್ರಾಧಿಕಾರದಿಂದ UGC ಅಂತ ಇದೆ. ಆ UGC ನಮಗೆ ರೆಕಗ್ನೈಸ್ ಕೊಡ್ತದೆ. ನಮ್ಗೆ ಈ ಸಲ ನಮ್ಮ ಕಾಲೇಜ್ ಆರಂಭವಾಗಿ 9 ವರ್ಷ ಆಯ್ತು ಮಾತ್ರ, ಈಗ 10ನೇ ವರ್ಷದಲ್ಲಿದ್ದೇವೆ ನಾವು. ಅದರ ಮೊದಲೇ ನಮಗೆ ಈ ಮಾನ್ಯತೆಗೆ ನಾವು ಅರ್ಜಿ ಹಾಕಿದ್ದೆವು. ನಮ್ಮಲ್ಲಿ ಎಲ್ಲಾ ವ್ಯವಸ್ಥೆಗಳು ಇದೆ. ಅಂದ್ರೆ ಅದನ್ನು ಮನಗೊಂಡು ಡೆಲ್ಲಿಯಿಂದ ಕಮಿಷನ್ ಬಂದು ನಮ್ಮ ಎಲ್ಲ ಪರೀಕ್ಷೆಯನ್ನು ಮಾಡಿ ಅವರಿಗೆ B++ ಗ್ರೇಡ್ ಕೊಟ್ಟಿದ್ದಾರೆ. ಅಂದ್ರೆ ಪ್ರಥಮ ಸೈಕಲ್ ಅಲ್ಲೇ B++ ಮಾನ್ಯತೆ ಕೊಡುವುದು ಬಹಳ ವಿರಳ ಸಂಸ್ಥೆಗಳು. ಯಾಕಂದ್ರೆ ತುಂಬಾ ವರ್ಷಗಳಿರುವಂತಹ ಹಾಗೂ ಅನುದಾನ ಇರುವಂತಹ ಸಂಸ್ಥೆಗಳು ತುಂಬಾ ಇವೆ. ಬಟ್ ಇದು ಅನುದಾನ ರಹಿತ ಸಂಸ್ಥೆ. ಅದು ನಾವೇ ಸ್ವಂತ ನಮ್ಮ ಸೆಲ್ಫ್ ಫೈನಾನ್ಸ್ ಕಾಲೇಜ್ ಆಗಿ ನಾವು ಈ ಮಟ್ಟಕ್ಕೆ ಏರಿದ್ದು ಫಸ್ಟ್ ಬಹಳ ನನಗೆ ಕಾಣ್ತದೆ ಬಹಳ ಒಂದು ಉತ್ತಮ ಬೆಳವಣಿಗೆ. ಇದು ನಮ್ಮ ಸಂಸ್ಥೆಯ ಗುಣಮಟ್ಟದ ಒಂದು ದಿಕ್ಸೂಚಿ ಅಂತ ಹೇಳ್ಬಹುದು. ಅಂದ್ರೆ ಸಂಸ್ಥೆ ಯಾವ ಗುಣಮಟ್ಟದಲ್ಲಿದೆ, ಎಷ್ಟು ಶಿಕ್ಷಣ ಕೊಡ್ತಾ ಇದೆ ಅನ್ನೋದಕ್ಕೆ ಹಿಡಿದಂತ ಒಂದು ಕನ್ನಡಿ ಅಂತ ಹೇಳ್ಬಹುದು. ಎಸ್, ಇನ್ನು ಮುಂದಿನ ಒಂದು ವಿಚಾರಕ್ಕೆ ಬಂದ್ರೆ, ಈಗ ಆಹಾರದ ವಿಚಾರದಲ್ಲಿ ನಾವು ಸಾಕಷ್ಟು ವ್ಯತ್ಯಾಸಗಳನ್ನ ನೋಡ್ತಾ ಇರ್ತೇವೆ. ಎಲ್ಲರೂ ಕೂಡ ಆಹಾರದಲ್ಲಿ ಒಂದು ಸ್ವಲ್ಪ ಬದಲಾವಣೆಗಳನ್ನು ಮಾಡಿಕೊಳ್ಬೇಕು, ಆರೋಗ್ಯವನ್ನ ಕಾಪಾಡಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಹಳಷ್ಟು ಒಂದು ಒತ್ತನ್ನು ಕೊಡ್ತಾ ಇದ್ದಾರೆ. ಸೊ ಹೀಗಾಗಿ ಫುಡ್ ಆ್ಯಂಡ್ ಡಯಟಿಕ್ಸ್ ಅನ್ನುವಂಥದ್ದು ಕೂಡ ಬಹಳ ಪ್ರಮುಖವಾದ ಒಂದು ವಿಭಾಗ.
ಸೊ ಅದರ ಬಗ್ಗೆ ಹೇಳೋದಿದ್ರೆ F&D ಬಗ್ಗೆ ಹೇಳೋದಿದ್ರೆ. BSc in Food Nutrition and Dietetics Yes. ಆರಂಭಿಸಿ 3 ವರ್ಷ ಆಗಿದೆ. ಎಸ್ ಈ ಕೋರ್ಸ್ ಅಲ್ಲಿ ಹೇಳುವುದಾದರೆ ಆಹಾರದ ಪೌಷ್ಟಿಕಾಂಶ ಅಥವಾ ಆಹಾರದ ಪೋಷಕಾಂಶಗಳು ನ್ಯೂಟ್ರಿಯೆಂಟ್ಸ್ ಪ್ರೆಸೆಂಟ್ ಇನ್ ದ ಫುಡ್ Yes. ಅದು ಹೇಗೆ ಪ್ರಮುಖ ಪಾತ್ರ ವಹಿಸುತ್ತದೆ ಆರೋಗ್ಯದಲ್ಲಿ, ಇದರ ಬಗ್ಗೆ ಈ ಕೋರ್ಸ್. ಎಸ್ ನಾವು ನ್ಯೂಟ್ರಿಷನ್ ಹೇಳುವುದಾದರೆ ಆರೋಗ್ಯ, ಆಹಾರದ ವಿಜ್ಞಾನ ಮತ್ತು ಆರೋಗ್ಯಕ್ಕೆ ಇದರ ಸಂಬಂಧ, ಸ್ಟಡಿ ಆಫ್ ಫುಡ್. ಸೊ ಈ ಕೋರ್ಸಿನ ಸ್ಕೋಪ್ ಅಂದ್ರೆ ವ್ಯಾಪ್ತಿ, ಆಸ್ಪತ್ರೆಗಳಲ್ಲಿ ಕೆಲಸ ಮಾಡಬಹುದು, ಚಿಕಿತ್ಸಾಲಯಗಳಲ್ಲಿ ಕೆಲಸ ಮಾಡಬಹುದು, ಆಹಾರ ನಿರೀಕ್ಷಕರಾಗಿರಬಹುದು, ಫುಡ್ ಸೇಫ್ಟಿ ಆಡಿಟರ್ ಆಗಿರಬಹುದು, ಆರೋಗ್ಯ ಉತ್ಪಾದನಾ ಕಂಪನಿಗಳಲ್ಲಿ ಕ್ವಾಲಿಟಿ ಅನಾಲಿಸಿಸ್ ಅಥವಾ ಕ್ವಾಲಿಟಿ ಸೇಫ್ಟಿಯಲ್ಲಿ ಕೆಲಸ ಮಾಡಬಹುದು. ಒಟ್ಟು ಫುಡ್ ಅಂದರೆ ನಮಗೆ ಬೇಕು, ಇಟ್ ಇಸ್ ಅ ಸೋರ್ಸ್ ಆಫ್ ಎನರ್ಜಿ. ಸೊ ಆಹಾರವು ಶಕ್ತಿಯ ಮೂಲವಾಗಿದೆ. ಇದನ್ನು ಶಕ್ತಿ ನೀಡುವಿಕೆ ಮತ್ತು ದೇಹ ನಿರ್ಮಾಣ ಮತ್ತು ರಕ್ಷಣಾತ್ಮಕ ಆಹಾರಗಳಾಗಿ ವರ್ಗೀಕರಿಸಲಾಗಿದೆ. ಸೊ ಸಾಮಾನ್ಯವಾಗಿ ಅವನು ಅಥವಾ ಅವಳ ದೇಹದ ತೂಕ ಮತ್ತು ವಯಸ್ಸಿನ ಪ್ರಕಾರ ಬೇಕಾಗಿರುವ ಕ್ಯಾಲರಿ ಅವಶ್ಯಕತೆಗಳನ್ನು ಜನರಿಗೆ ಗೊತ್ತಿರುವುದಿಲ್ಲ. ಸೊ ಈ ಕೋರ್ಸ್ ಮೂಲಕ ನಾವು ಅವರಿಗೆ ತಿಳಿಸುತ್ತೇವೆ. ಸೊ ಅಂದ್ರೆ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಆಸ್ಪೆಕ್ಟ್ ಇದು. ಫುಡ್ ಎಲ್ಲರೂ ಕೂಡ ಏನು ದಿನನಿತ್ಯ ಬೇಕಾದನ್ನ ತಿಂತಾರೆ, ಆದ್ರೆ ಅದರಿಂದ ಆರೋಗ್ಯ ಹದಗೆಡುತ್ತೆ. ಸೊ ಅಂತ ಸಂದರ್ಭದಲ್ಲಿ ಏನು ಮಾಡಬೇಕು? ಸೊ ಎಲ್ಲರೂ ಕೂಡ ಈಗ ಡಯಟಿಷಿಯನ್ಗಳ ಹತ್ರ ಹೋಗಿ ಸಲಹೆಗಳನ್ನ ಕೇಳುವಂಥದ್ದು ಸಾಮಾನ್ಯ ಆಗಿದೆ. ಸೊ ಆ ನಿಟ್ಟಿನಲ್ಲಿ ಬಹಳಷ್ಟು ದೊಡ್ಡ ಸ್ಕೋಪ್ ಇದೆ ಈ ಒಂದು ವಿಭಾಗಕ್ಕೆ ಅನ್ನುವಂಥದ್ದನ್ನ ನಾವು ಇಲ್ಲಿ ಹೇಳಬಹುದು ಅನ್ನುವಂಥದ್ದು. ಇನ್ನು ಕಾಮರ್ಸ್ನಲ್ಲಿ ನಾವು ಗಮನಿಸಿದ ಹಾಗೆ ವಿದ್ಯಾರ್ಥಿಗಳ ಒಂದು ಭಾಗವಹಿಸುವಿಕೆ ಅಥವಾ ವಿದ್ಯಾರ್ಥಿಗಳ ಆಸಕ್ತಿ, ಇದರ ಬಗ್ಗೆ ಹೇಳೋದಿದ್ರೆ ಏನ್ ಹೇಳ್ತೀರಿ ನೀವು? ಈಗ ನಾನು ಮಿಲಾಗ್ರಸ್ ಕಾಲೇಜಿದು ವಿಷಯ ಮಾತಾಡೋದಾದ್ರೆ, ಈಗ ನಮ್ಮ BCom ಸ್ಟೂಡೆಂಟ್ಸ್ನವರು, ನಾನು ಆಗ ತಾನು ಹೇಳಿದ ಹಾಗೆ ಅಂತಾರಾಷ್ಟ್ರೀಯ ಮಟ್ಟದ ಅಥವಾ ನಾವು ಇಂಟರ್ ಕಾಲೇಜಿಯೇಟ್ ಆಗಲಿ ಅಥವಾ ಇಂಟರ್ ಕ್ಲಾಸ್ ಆಗಲಿ, ಅವರ ಆಸಕ್ತಿ ಯಾವುದೇ ಚಟುವಟಿಕೆ ಆಗಲಿ ಅವರ ಆಸಕ್ತಿ ಬಹಳ. ಯಾಕಂದ್ರೆ ಅವರಿಗೆ ಈಗ ನಾವು ಎಂಥದೇ ಇವೆಂಟ್ಸ್ ಮಾಡ್ತೇವೆ, ಅವ್ರು ಹೇಳ್ತಾರೆ ನಮ್ಗೆ ಅದರಲ್ಲಿ ಇನ್ವಾಲ್ವ್ಮೆಂಟ್ ಜಾಸ್ತಿ ಬೇಕು. ಸೊ ಅವರ ಒಳಗೊಳ್ಳುವಿಕೆಯಿಂದ ನಮ್ಗೆ ಕೂಡ ಅದು ಯಾವುದೇ ಕಾರ್ಯಕ್ರಮ ಮಾಡ್ಲಿಕ್ಕೆ ತುಂಬಾ ಈಸಿ ಆಗ್ತದೆ. ಅಷ್ಟೇ ಅಲ್ಲದೆ ಈಗ ನಮ್ಮ ಕಾಲೇಜಲ್ಲಿ NSS ಯೂನಿಟ್ ಇದೆ, ಔಟ್ರೀಚ್ ಅಂದ್ರೆ ಸಹಯೋಗ ಅಂತ ಒಂದು ಯೂನಿಟ್ ಇದೆ. ಸೊ ಅದರಲ್ಲಿ ಕೂಡ ಬೇರೆ ಅಸೋಸಿಯೇಷನ್ಗಳಿಗಿಂತ ಅಲ್ಲಿ ಅವರಿಗೆ ಸಾಮಾಜಿಕ ಕಾಳಜಿ ಇರುವ ದೆಸೆಯಿಂದ ಅವರಿಗೆ ಅಂತ ಅಸೋಸಿಯೇಷನ್ ಅಲ್ಲಿ ಅವರ ಇನ್ವಾಲ್ವ್ಮೆಂಟ್ ತುಂಬಾ ಜಾಸ್ತಿ ಇದೆ. ಸೊ ಅವರಿಗೆ ಸರ್ವಿಸ್ ಅಂತ ಹೇಳುವಾಗ ಅವರು ಯಾವಾಗ ಅಂತ ನೋಡುದಿಲ್ಲ, ಎಲ್ಲಿ ಅಂತ ನೋಡುದಿಲ್ಲ, ಅವರು ಆಲ್ ಟೈಮ್ ಪ್ರೆಸೆಂಟ್ ಅಂತ ಹೇಳ್ಬೋದು. ಸೊ ದಿಸ್ ಇಸ್ ಅ ವೆರಿ ಪ್ಲಸ್ ಪಾಯಿಂಟ್ ಆಫ್ ಇದು BCom ಮಕ್ಕಳದು, ಅದು ಸಹ ಮಿಲಾಗ್ರಿಸ್ ಕಾಲೇಜಲ್ಲಿ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೇನೆ. BCom ವಿದ್ಯಾರ್ಥಿಗಳು ಕೇವಲ ಅವರು ಪುಸ್ತಕದ ನಾಲೆಜ್ ಮಾತ್ರ ಅಲ್ಲ, ಅದು ಇನ್ನಿತರ ನಾಲೆಜ್ಗಳನ್ನು ಪಡೆದುಕೊಳ್ಬೇಕು. ಹಾಗಾಗಿ ಇನ್ನಿತರ BCom ಒಟ್ಟಿಗೆ ಅವರು ಏವಿಯೇಷನ್ ಅಂಡ್ ಹಾಸ್ಪಿಟಾಲಿಟಿ ಎಂಬ ಒಂದು ಕೋರ್ಸ್ ಒಟ್ಟಿಗೆ ತಗೊಳ್ತಾರೆ. ಆಗ ಅವರಿಗೆ BCom ಕೂಡ ಆಗ್ತದೆ, ಹಾಗೂ ಮುಂದಿನ ಭವಿಷ್ಯದಲ್ಲಿ BCom ಅಥವಾ ಅಕೌಂಟ್ ಕೆಲಸ ಸಿಗುದಿಲ್ಲ, ಆಗ ಅವರಲ್ಲಿ ಆದ್ರೆ ಏವಿಯೇಷನ್ ಹೋದ್ರು, ಏರ್ಪೋರ್ಟ್ ಮ್ಯಾನೇಜ್ಮೆಂಟ್ ಹೋದ್ರು, ಅಂದ್ರೆ ಏವಿಯೇಷನ್ ಅಂದ್ರೆ ಏರ್ಪೋರ್ಟ್ ಮ್ಯಾನೇಜ್ಮೆಂಟ್, ಅಲ್ಲಿ ಅವರ ಕೆಲಸಕ್ಕೆ ಸಿಗ್ತದೆ. ಹಾಗೂ ಅದು ಬೇಕಾಗಿದ್ರೆ ಹಾಸ್ಪಿಟಾಲಿಟಿ ಅಂತ ಹೇಳ್ತಾರೆ. ಯಾಕೆ ಅವ್ರ ಕೆಲವರು ಈ ನಮ್ಮ ಹೋಟೆಲ್ ಇಂಡಸ್ಟ್ರಿಯಲ್ಲಿ BCom ನವರು ಸಹ ಜಾಯ್ನ್ ಆಗೋ ಸಾಧ್ಯತೆ ಇದೆ. ಅವರು ಅಥವಾ ತಾವೇ ಸ್ವಂತ ಬಿಸ್ನೆಸ್ ಮಾಡ್ಲಿಕ್ಕೆ ಆಗ್ತದೆ. ಮತ್ತೆ BCom ಒಟ್ಟಿಗೆ ಇನ್ನೊಂದು ಲಾಜಿಸ್ಟಿಕ್ ಮ್ಯಾನೇಜ್ಮೆಂಟ್ ಉಂಟು, ಲಾಜಿಸ್ಟಿಕ್ ಅಂಡ್ ಚೈನ್ ಮ್ಯಾನೇಜ್ಮೆಂಟ್ ಅಂತೇಳಿ. ಅಂದ್ರೆ ಉತ್ಪಾದನೆ ಆದ ವಸ್ತುಗಳನ್ನು ಅದು ನಿರ್ವಹಿಸ್ಲಿಕ್ಕೆ ಉಂಟು. ಪ್ರತಿ ಏರ್ಪೋರ್ಟ್ ಅಲ್ಲಿ ಅಥವಾ ನಮ್ಮ ಬಂದರಲ್ಲಿ ಅಥವಾ ರೈಲ್ವೆಯಲ್ಲಿ ಅಥವಾ ಕೊರಿಯರ್ ಕಂಪನಿಗಳಲ್ಲಿ ಅಥವಾ ಎಲ್ಲಿಯಾದರೂ ವಸ್ತುಗಳನ್ನು ಸಾಗಿಸುವ ಅದೊಂದು ವಿಧಾನ, ಅದು ಸೈಂಟಿಫಿಕ್ ಆಗಿ ಅದು ಸೈನ್ಸ್, ಅದು ಸಹ ಒಟ್ಟಿಗೆ ಹೋಗ್ತದೆ, ಲಾಜಿಸ್ಟಿಕ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೇವೆ. ಅದಾಗ ಇನ್ನೊಂದು ನಾವು ಟೂರಿಸಂ ಅಂಡ್ ಟ್ರಾವೆಲ್ ಅಂತೇಳಿ ಇನ್ನೊಂದು BCom ಒಟ್ಟಿಗೆ ಅದನ್ನು ತಗೊಂಡ್ರೆ ಅವರಿಗೆ ಡಬಲ್ ಹೇಳ್ತಾರೆ, ಅವರ ಕರಿಯರ್ ಜಾಸ್ತಿ ಆಗ್ತದೆ. ಈಚಿಂದ ಡಿಗ್ರಿ ಕೂಡ, ಆಚಿಂದ ಅಡ್ವಾನ್ಸ್ ಫಸ್ಟ್ ಇಯರ್ ಕಲಿತಾರೆ ಸರ್ಟಿಫಿಕೇಟ್, ಸೆಕೆಂಡ್ ಇಯರ್ ಕಲಿತಾರೆ ಡಿಪ್ಲೊಮಾ, ಥರ್ಡ್ ಇಯರ್ ಕಲಿ ಅಡ್ವಾನ್ಸ್ ಡಿಪ್ಲೊಮಾ ಈಕ್ವಲ್ ಟು ಅನದರ್ ಗ್ರಾಜುಯೇಷನ್ ಅಂತ ಹೇಳ್ಬೋದು. ಯಾಕಂದ್ರೆ ಅದರಲ್ಲಿ ಅವರು ಸ್ಪೆಷಲೈಸೇಷನ್ ಮಾಡಬಹುದು ಅಂತ ಒಂದು ವ್ಯವಸ್ಥೆ ಕೂಡ ನಮ್ಮಲ್ಲಿದೆ. ಮಾತ್ರ ಅಲ್ಲ, ಈ ವಿದ್ಯಾರ್ಥಿಗಳು ಕ್ರಿಯೇಟಿವಿಟಿ ಆಗಿ ಮುಂದುವರಿಯಲಿಕ್ಕೆ, ಅದೇ ಸಾಮಾಜಿಕ ಕಳಕಳಿ ಅಂತ ಹೇಳ್ತೇವೆ ನಾವು. ಈ ಸರ್ತಿ ಕೋವಿಡ್ ಸಮಯದಲ್ಲಿ ನಮ್ಮ ವಿದ್ಯಾರ್ಥಿಗಳನ್ನು ಒಟ್ಟು ಸೇರಿಸಿ ಸುಮಾರು 300 ಮನೆಗಳಿಗೆ ನಾವು ಅವರ ಪರಿಸ್ಥಿತಿಗೆ ಅನುಗುಣವಾಗಿ ಒಂದು ಕಿಟ್ 2,000 ರೂಪಾಯಿಯ ಕಿಟ್ ಅನ್ನು ಕೊಂಡುಕೊಂಡಿದ್ದೇವೆ. ನಮ್ಮೊಂದು ಡೋನರ್ ನಂಬಿಕೊಂಡು 3 ಲಕ್ಷ ರೂಪಾಯಿ ವರ್ತಿನ ಈ ಸಾಮಾಜಿಕ ಕಳಕಳಿಯಲ್ಲಿ ನಮ್ಮ ವಿದ್ಯಾರ್ಥಿಗಳನ್ನು ಸೇರಿಸಿ ನಾವು ಆ ಸಮಯದಲ್ಲಿ ಒಬ್ಬರನ್ನೇ ಕದದ್ದು, ಅದು ನಾವು ಕೊಂಡೋಗಿ ಮನೆಗೆ ಕೊಟ್ಟರು ಅಥವಾ
NSS ಮುಖಾಂತರ, YRC ಮುಖಾಂತರ ಈ ವ್ಯವಸ್ಥೆಯನ್ನು ಸಹ ಮಾಡಿದ್ದೇವೆ. ಓಕೆ, ಅಂದ್ರೆ ಬಹುಶಃ ನಾವು ಗಮನಿಸಿದ ಹಾಗೆ ತಮ್ಮ ಮಾತುಗಳನ್ನ ಕೇಳ್ತಾ ಇದ್ರೆ ಅನಿಸುವಂಥದ್ದು, ಈ ಹಿಂದೆ ಪದವಿ ಆದ ಮೇಲೆ ಅಂದ್ರೆ ಬಹುಶಃ ಪದವಿಯನ್ನು ಮುಗಿಸಿದ ಬಳಿಕ ಉದ್ಯೋಗಕ್ಕೆ ಹೋಗಬೇಕು, ಉದ್ಯೋಗವನ್ನು ಪಡೆದುಕೊಳ್ಬೇಕು ಅಂತಿದ್ರೆ ಮಾಸ್ಟರ್ಸ್ ಬೇಕೇ ಬೇಕು ಅನ್ನುವಂಥ ಒಂದು ಪರಿಕಲ್ಪನೆ ಇತ್ತು, ಪರಿಸ್ಥಿತಿಗಳು ಕೂಡ ಹಾಗೆ ಇತ್ತು. ಬಹುಶಃ ಈಗ ತಮ್ಮ ಸಂಸ್ಥೆಯಲ್ಲಿ ಲಭ್ಯ ಇರುವಂತಹ ಕೋರ್ಸ್ಗಳನ್ನು ಗಮನಿಸಿದ್ರೆ ನೇರವಾಗಿ ಈ ಒಂದು ಪದವಿಯನ್ನು ಮುಗಿಸಿ ನೇರವಾಗಿ ಅವರು ಜಾಬ್ಗೆ ಎಂಟರ್ ಆಗಬಹುದು ಅನ್ನುವಂಥದ್ದು. ಸೊ ಈ ಎಲ್ಲ ಕೋರ್ಸ್ಗಳು ಆರಂಭ ಆಗಿಕೊಂಡು ಬಂದದ್ದು, ಅದರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಿದ್ರೆ ಸ್ವಲ್ಪ. ಹೌದು, ಅದೇ ನನ್ನ ಒಂದು ಅನಿಸಿಕೆ, ವಿದ್ಯಾರ್ಥಿಗಳು ಕೇವಲ ಈ ಬೇಸಿಕ್ ಎಜುಕೇಶನ್ ಕಲಿತು ಏನು ಸಾಗುದಿಲ್ಲ ಅವರಿಗೆ, ಅದು ಕೇವಲ ನಾವು ಅವರ ತಲೆಯಲ್ಲಿ ತುಂಬಿಸುದು ಮಾತ್ರ. ಅವರ ಸ್ಕಿಲ್ ಅನ್ನು ಡೆವಲಪ್ ಮಾಡಬೇಕು. ಅಂದ್ರೆ ಕೌಶಲ್ಯತೆ ಇಲ್ಲದೆ ಈ ಜಗತ್ತಲ್ಲಿ ಮಕ್ಕಳಿಗೆ ಅವಕಾಶ ಇಲ್ಲ. ಕೌಶಲ್ಯ ಇದ್ರೆ ಅವರು ಯಾವುದೇ ಚಾಲೆಂಜ್ ಅನ್ನು ಫೇಸ್ ಮಾಡಬಹುದು. ಅದಕ್ಕೋಸ್ಕರವೇ ನಾವು ಈ ಎಲ್ಲ ಕೋರ್ಸ್ ಮಾಡಿದ್ದು. ಈ ಹೋಟೆಲ್ ಮ್ಯಾನೇಜ್ಮೆಂಟ್ ಅದು ಕೇವಲ ಪುಸ್ತಕ ಬದನೆಕಾಯಿ ಅಲ್ಲ, ಅದು ಕಲೀಲಿಕ್ಕೆ ಅವರಿಗೆ ಕೇವಲ ಅರ್ಧ ಪೋರ್ಷನ್ ಮಾತ್ರ ಕಲೀಲಿಕ್ಕೆ, ಅರ್ಧ ದಿನ ಅವರಿಗೆ ಆಕ್ಟಿವಿಟಿ, ಅವರು ಕೆಲಸದಲ್ಲಿ ಇರ್ತಾರೆ, ಪ್ರಾಕ್ಟಿಕಲ್ ಆಗಿ ಮಾಡ್ತಾರೆ. ಏನೆಲ್ಲ ಅವರು ಕಲಿತಾರೆ ಅದನ್ನು ಅವರು ಕೈಯಲ್ಲಿ ಮಾಡಿ ತೋರಿಸ್ತಾರೆ. ಆಗ ಅವ್ರಿಗೆ ಇಂಟ್ರೆಸ್ಟಿಂಗ್ ಆಗುತ್ತೆ. ನಾನು ನೋಡಿಲ್ಲ ಯಾರು ಮಕ್ಕಳು ಮಲಗುವುದು, ಯಾಕಂದ್ರೆ ಅವರಿಗೆ ಆಲ್ವೇಸ್ ಆಕ್ಟಿವ್ ಆಗಿರ್ತಾರೆ. ಹಾಗೆ ಈ FND ಅವರು ಸಾಧೆ ಅರ್ಧ ದಿನ ಅವರು ಕಲಿಸ್ತಾರೆ, ಮತ್ತೆ ಮಧ್ಯಾಹ್ನ ಮೇಲೆ ಅಥವಾ ಅರ್ಧ ಬೆಳಿಗ್ಗೆ ಲ್ಯಾಬ್ ಅಲ್ಲಿ ಇರ್ತಾರೆ, ಏನೋ ಮಾಡ್ತಾ ಇರ್ತಾರೆ. ಅಲ್ಲಿ ಕೆಲವು ಫುಡ್ ತಯಾರು ಮಾಡೋದು, ನ್ಯೂಟ್ರಿಷನ್ ಬಗ್ಗೆ ತಯಾರು ಮಾಡೋದು, ಆ ಕೆಮಿಕಲ್ ಗಳನ್ನು ಫೈಂಡ್ ಔಟ್ ಮಾಡೋದು, ಹೀಗೆ ಮಾಡ್ತಿದ್ದಾರೆ. ಹೀಗೆ ಈ ಇನ್ನಿತರ ಈಗ ಐಡಿ ಅಂತ ಶುರು ಮಾಡ್ತೇವೆ ನಾವು. ಐಡಿ ಅಂದ್ರೆ ಇಂಟೀರಿಯರ್ ಡಿಸೈನ್ ಅಂಡ್ ಡೆಕೋರೇಷನ್. ಈಗ ಬೆಳೆಯೋ ಈ ಲೋಕ ಉಂಟಲ್ಲ, ದೊಡ್ಡ ಕೆಲಸಕ್ಕೆ ಅಥವಾ ಉದ್ಯೋಗ ಇಲ್ಲ ಅಂತ ಒಂದು ಪರಿಸ್ಥಿತಿ ಬಂದಿದೆ. ಈ ನಮ್ಮ ಯಂಗ್ ಪೀಪಲ್, ಯುವಕರಿಗೆ ತಾವಾಗಿ ಸ್ವಂತ ನೆಲೆಯಲ್ಲಿ ನಿಂತು ಒಂದು ಕೆಲಸ ಮಾಡಿ ಒಂದು ಅರ್ನ್ ಮಾಡುವಂತ ಒಂದು ಅವಕಾಶ ಇದೆ ಇಂಟೀರಿಯರ್ ಡಿಸೈನಿಂಗ್. ಈ ನೋಡಿ ನಮ್ಮ ಈಗ ಅದು ಮೊದಲು ನಾವು ಕಾರ್ಪೆಂಟರ್ ಅಂತ ಹೇಳ್ತೇವೆ, ಕಾರ್ಪೆಂಟರ್ ಕೂಡ ಯಾರು ಬರೋದಿಲ್ಲ. ಅದನ್ನೇ ನಾವು ಸ್ವಲ್ಪ ಅದನ್ನು ಚೇಂಜ್ ಮಾಡಿ ಟೆಕ್ನಿಕಲಿ ಮಾಡಿದ್ರೆ ಇಂಟೀರಿಯರ್ ಡಿಸೈನಿಂಗ್ ಆಗ್ತದೆ. ಡೆಕೋರೇಷನ್ ಮಾಡೋದು ಅಥವಾ ಅಲ್ಲಿ ಟೇಬಲ್ ಸೆಟ್ಟಿಂಗ್, ಕಲರ್ ಮಾಡೋದು, ಸೀಲಿಂಗ್ ಮಾಡೋದು, ಎಲೆಕ್ಟ್ರಿಷಿಯನ್, ಅದು ಎಲ್ಲ ಸೇರಿ ಅದೊಂದು ಇಂಟೀರಿಯರ್ ಡಿಸೈನಿಂಗ್ ಕೋರ್ಸ್ ಆಗ್ತದೆ. ಇದು ಕೌಶಲ್ಯ ಭರಿತವಾಗಿ, ಅದರಲ್ಲಿ ಕಲೀಲಿಕ್ಕೆ ಜಾಸ್ತಿ ಇಲ್ಲ, ಬಟ್ ನಿಮ್ಮ ಕೌಶಲ್ಯತೆ ಅಥವಾ ಅಲ್ಲಿ ವೆರೈಟಿ ಕ್ರಿಯೇಟಿವಿಟಿಯನ್ನು ಮಾಡ್ತೀರಿ. ತುಂಬಾ ಅವರ ಸೃಜನಾತ್ಮಕ ಕಲೆಗೆ ಒಂದು ಅವಕಾಶ ಕೊಡುವಂತ ಕೋರ್ಸ್. ಅಥವಾ ಇನ್ನು ಕಂಪನಿಗಳು ಅಥವಾ ರಿಯಲ್ ಎಸ್ಟೇಟ್ ಅಥವಾ ಶಿಪ್ಪಿಂಗ್ ಬಿಲ್ಡಿಂಗ್ ಅಥವಾ ಟೂರಿಸಂ ಇದೆ ಹೇಳ್ತಾರೆ, ನಮ್ಮ ಟ್ರಾನ್ಸ್ಪೋರ್ಟ್ ಬಿಲ್ಡಿಂಗ್ ಮಾಡುವಾಗ ಸಹ ಬೇಕಾಗ್ತದೆ, ಅಥವಾ ಮನೆ ಕಟ್ಟುವಾಗ ಅಥವಾ ಇನ್ನೇನೋ ಡೆಕೋರೇಷನ್ ಮಾಡುವಾಗ ಅದು ಬೇಕಾದ ಕೋರ್ಸ್. ಅದಕ್ಕೆ ಇದು ಮನೆ ನೀವು ಕಂಪನಿ ಕರಿಬೇಕಾಗಿಲ್ಲ, ತಾನಾಗಿ ಸ್ವಂತವಾಗಿ ಮಾಡಬಹುದು, ಸ್ವಂತ ಉದ್ಯಮವನ್ನು ಆರಂಭ ಮಾಡಬಹುದು. ಇದನ್ನು ನಾವು ಆರಂಭಿಸ್ತೇವೆ ಈ ಸರ್ತಿ. ಅದಕ್ಕೆ ಸಹ ಒಳ್ಳೆಯ ಇದಿದೆ, ಯಾವುದು ರೆಸ್ಪಾನ್ಸ್ ಇದೆ. ಅಂದ್ರೆ ಬಹುಶಃ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಅತ್ಯಂತ ಕಡಿಮೆ ಅವಧಿಯಲ್ಲಿ ಹೇಗೆ ನಾವು ಲೈಫಲ್ಲಿ ಸೆಟ್ಲ್ ಆಗಬಹುದು, ನಮ್ಮದೇ ಒಂದು ಉದ್ಯಮವನ್ನು ಹೇಗೆ ಆರಂಭ ಮಾಡಬಹುದು ಅನ್ನುವಂಥ ಯೋಚನೆ ಎಲ್ಲರಲ್ಲಿ ಇರುವಂಥದ್ದು. ಸೊ ಅದಕ್ಕೆ ಪೂರಕ ವಾತಾವರಣ ಸಂಸ್ಥೆಯ ಕೋರ್ಸ್ಗಳ ಮೂಲಕ ಸಿಗುತ್ತೆ ಅನ್ನುವಂಥದ್ದು. ಎಸ್ ಪ್ರಸಿಲ್ಲ ಮೇಡಮ್, ಈಗ ನಾವು ಗಮನಿಸಿದ್ರೆ ಆಹಾರದ ವಿಚಾರಕ್ಕೆ ಬಂದರೆ ಫುಡ್ ಆ್ಯಂಡ್ ಟೆಕ್ನಾಲಜಿ ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಅದರ ಜೊತೆಗೆ F&D ಅನ್ನುವಂಥದ್ದು ಕೂಡ. ಸೊ ಇದರಿಂದ F&D ಹೇಗೆ ಬೆಟರ್ ಆಗಿದೆ, ಇದನ್ನ ಹೇಗೆ ನಾವು ಡಿಫರೆನ್ಶಿಯೇಟ್ ಮಾಡಬಹುದು ಅಂತ? F&D ಅಂತ ಹೇಳೋದಾದರೆ ನ್ಯೂಟ್ರಿಷನ್ ಇಸ್ ದ ಮೇನ್ ಆಸ್ಪೆಕ್ಟ್. ಸೊ ಫುಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಹೇಳೋದಾದರೆ ಇಂಡಸ್ಟ್ರೀಸ್ ಅಲ್ಲಿ ಕೆಲಸ ಮಾಡಬಹುದು, ಆಹಾರ ಉತ್ಪಾದನಾ ಕಂಪನಿಗಳಲ್ಲಿ ಕೆಲಸ ಮಾಡಬಹುದು. Both are having equal importance. Yes. But food science and technology gives more scope. You can work in a industry or as a dietitian in a hospital. Okay. So ಇದು ಇರುವಂತಹ ವ್ಯತ್ಯಾಸಗಳು. ಅಂದ್ರೆ ಬಹುಶಃ ಇದು ಸುಲಭ ಆಗುತ್ತೆ ವಿದ್ಯಾರ್ಥಿಗಳಿಗೆ ಮುಂದಿನ ದಿನಗಳಲ್ಲಿ ಉದ್ಯೋಗಾವಕಾಶವನ್ನು ಪಡೆದುಕೊಳ್ಳೋದಿಕ್ಕೆ ಅಂತ. ಎಸ್, ಇದು F&D ಕೋರ್ಸ್ ನಲ್ಲಿ ಅವರಿಗೆ ಅದೇ ವ್ಯತ್ಯಾಸ ಅಂದ್ರೆ ಇವರು ಜಾಸ್ತಿ ನಮ್ಮ ಡಯಟಿಕ್ಸ್ ಮತ್ತು ಫುಡಿನ ನ್ಯೂಟ್ರಿಷನ್ ಬಗ್ಗೆ ಕಲಿತಾರೆ. ಅದೇ ಹಾಸ್ಪಿಟಲ್ಗಳಲ್ಲಿ ಜಾಸ್ತಿ ಅವರು ಏನಂತಾರೆ ರಿಸರ್ಚ್ ಮಾಡ್ಲಿಕ್ಕೆ, ಮತ್ತು ಈ ಪೇಷಂಟ್ಗಳಿಗೆ ಯಾವ ತರದ ಫುಡ್ ಕೊಡಬೇಕು, ಈ ಮಕ್ಕಳಿಗೆ ಯಾವ ತರ ಫುಡ್ ಕೊಡಬೇಕು, ಅಥವಾ ನೀವು ಥೋರ್ ಆಗ್ಬೇಕಾದ್ರೆ ಯಾವ ಫುಡ್ ತಗೊಳ್ಬೇಕು, ಸಪ್ರು ಆಗ್ಬೇಕಾದ್ರೆ ಯಾವ, ಇಂಥದೆಲ್ಲ ನ್ಯೂಟ್ರಿಯೆಂಟ್ ಇರುವಂತಹ ಮತ್ತು ಹಾಗೆಯೇ ಯಾವ ಎಲ್ಲ ಅದರಲ್ಲಿ ಪೋಷಕಾಂಶ ಇರಬೇಕು ಮತ್ತು ಡಯಟಿಷಿಯನ್ ಆಗಿ ಯಾವುದು ತಗೊಳ್ಬಾರ್ದು ಅಂತ ಬಗ್ಗೆ ಜಾಸ್ತಿ ಮಾಹಿತಿ ಕೊಡುವಂತ ಮತ್ತು ಅದರ ರಿಸರ್ಚ್ ಮಾಡ್ಲಿಕ್ಕೆ ದೊಡ್ಡ ಅವಕಾಶ ಈ F&D ಇದೆ. ಇದರಲ್ಲಿ ಕೆಮಿಸ್ಟ್ರಿ ಕಲಿತಾರೆ ಅವರು, ಹಾಗೂ ಬಯೋಲಜಿ ಕಲಿತಾರೆ, ಮೈಕ್ರೋಬಯಾಲಜಿ ಕಲಿತಾರೆ, ಬಯೋಕೆಮಿಸ್ಟ್ರಿ ಕಲಿತಾರೆ. ಅದಕ್ಕಾಗಿ ಮತ್ತೆ ಹಾಗೆ ಫುಡ್ಡಿನ ಬಗ್ಗೆ ಕಲಿತಾರೆ. ಫುಡ್ ಮಾಡೋದು ಹೇಗೆ, ಯಾವ ತರದಲ್ಲಿ ಅದನ್ನ ನ್ಯೂಟ್ರಿಯೆಂಟ್ ಬೇಕು, ಯಾವ ತರದ ಫುಡ್ ಒಳ್ಳೇದು, ಆ ಬಗ್ಗೆ ಅವರು ಸ್ಟಡಿ ಮಾಡ್ತಿದ್ದಾರೆ. ಈ ಟೆಕ್ನಾಲಜಿ ಬಗ್ಗೆ ಅವರು ಜಾಸ್ತಿ ಮಾತಾಡೋದಿಲ್ಲ. ಇದು ಅದಕ್ಕೂ ಇದಕ್ಕೂ ಇರುವಂತಹ ವ್ಯತ್ಯಾಸಗಳು ಅನ್ನುವಂಥದ್ದು.
ಎಸ್ ಯುವ ಮೇಡಮ್, ಅಂದ್ರೆ ಕಾಮರ್ಸ್ ಕ್ಷೇತ್ರಕ್ಕೆ ಬಂದ್ರೆ ಅಲ್ಲಿ ಬಹಳಷ್ಟು ಅವಕಾಶಗಳು ವಿಫಲ ಆಗಿದೆ. ಅಂದ್ರೆ ನಮ್ಮ ದೇಶದಲ್ಲಿ ಆಗ್ತಾ ಇರುವಂತಹ ಡೆವಲಪ್ಮೆಂಟ್ಗಳಿಂದ ಕೂಡ ಅವರು ಕಲಿಯುವಂತಹ ಅವಕಾಶಗಳು ಸಾಕಷ್ಟಿದೆ ಅನ್ನುವಂಥದ್ದು. ಅದರ ಜೊತೆಗೆ ಪ್ರಾಕ್ಟಿಕಲ್ ಆಗಿ ಕೂಡ ಕೆಲವೊಂದು ನಾಲೆಜ್ಗಳು ಬೇಕಾಗುತ್ತೆ. ಸೊ ಅದನ್ನ ಈಸಿಯಾಗಿ ಅರ್ಥ ಮಾಡಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಸ್ಟೂಡೆಂಟ್ಸ್ಗಳಿಗೆ ಏನೆಲ್ಲ ಮಾಡ್ತಾ ಇದ್ದೀರಿ ಅಂತ? ಸೊ ನಮ್ಮ ಮಕ್ಕಳು BCom ಅಲ್ಲಿ ಸಬ್ಜೆಕ್ಟ್ ವೈಸ್ ಥಿಯರಿ ಕಲಿತಾರೆ, ಪ್ರಾಕ್ಟಿಕಲ್ ಅಲ್ಲಿ ಅಕೌಂಟ್ಸ್. ಆದ್ರೆ ಅವರಿಗೆ ಜಾಸ್ತಿ ಎಕ್ಸ್ಪೀರಿಯನ್ಸ್ ಮತ್ತೆ ಎಕ್ಸ್ಪೋಜರ್ ಕೊಡ್ಲಿಕ್ಕೆ ನಾವು ಅವರಿಗೆ ಇಂಡಸ್ಟ್ರಿಯಲ್ ವಿಸಿಟ್ಸ್ ಮಾಡ್ತೇವೆ. ಸೊ ಅವರ ಸಬ್ಜೆಕ್ಟ್ ಬೇಸ್ ಅಂದ್ರೆ ಅವರ್ ಕಾಮರ್ಸ್ಗೆ ರಿಲೇಟೆಡ್ ಇಂಡಸ್ಟ್ರೀಸ್ಗೆ ನಾವು ವಿಸಿಟ್ ಕೊಡ್ತೇವೆ. ಸೊ ದ ವರ್ಕಿಂಗ್ ಆರ್ ದ ಹ್ಯಾಪನಿಂಗ್ಸ್ ಆಫ್ ದಟ್ ಇಂಡಸ್ಟ್ರಿ ಅದನ್ನೆಲ್ಲ ನಾವು ಹೇಳಿಕೊಡ್ತೇವೆ. ಪ್ಲಸ್ ಅವರಿಗೆ ನಾವು ಪ್ರಾಜೆಕ್ಟ್ಸ್ ಕೊಡ್ತೇವೆ. ಆ ಪ್ರಾಜೆಕ್ಟ್ಸ್ ಅಲ್ಲಿ ಅವರಿಗೆ ಒಂದು ಕಂಪನಿಗೆ ಹೋಗಿ 15 days ಅವರದು ಮೇ ಬಿ ಬ್ಯಾಲೆನ್ಸ್ ಶೀಟ್ ಅನ್ನು ಅನಲೈಸ್ ಮಾಡಿ ಒಂದು ರಿಪೋರ್ಟ್ ಕೊಡ್ಲಿಕ್ಕೆ, ಅಥವಾ ಬಜೆಟ್ ಅನ್ನು ಅನಲೈಸ್, ದ ರೀಸೆಂಟ್ ರಿಲೀಸ್ ಬಜೆಟ್ ಅದನ್ನು ಅನಲೈಸ್ ಮಾಡಿ ಚಾರ್ಟರ್ಡ್ ಅಕೌಂಟೆಂಟ್ಸ್ ಹತ್ರ ಹೋಗಿ ಅದನ್ನು ಒಂದು ರೀಡ್ರಾಫ್ಟ್ ಮಾಡಿ ಅನಲೈಸ್ ಮಾಡ್ಲಿಕ್ಕೆ ಮತ್ತೊಂದು ಚಂದ ರಿಪೋರ್ಟ್ ಮಾಡ್ಲಿಕ್ಕೆ ಎಲ್ಲ ನಾವು ಹೇಳ್ತೇವೆ. ಸೊ ಇದರಿಂದ ಅವರಿಗೆ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು, ಅದು ಅವರಿಗೆ ದೊರಕುತ್ತದೆ. ಇನ್ ಅಡಿಷನ್ ಟು ಇಟ್ ಅವರಿಗೆ ನಾವು ಫೀಲ್ಡ್ ವಿಸಿಟ್ಸ್ ಹೇಳಿದೆ ನಾನು, ಮತ್ತು ನಾವು ಮಾಡೆಲ್ ಮೇಕಿಂಗ್ಸ್ ಹೇಳ್ತೇವೆ. ಈಗ ಸಮ್ ಮಾಡೆಲ್ಸ್, ಈಗ ಅವ್ರದ್ದು ಕಾಮರ್ಸ್ ರಿಲೇಟೆಡ್ ಮೇ ಬಿ ಸ್ಟಾಕ್ ಮಾರ್ಕೆಟ್. ಸೊ ಆ ಸ್ಟಾಕ್ ಮಾರ್ಕೆಟ್ ಫಂಕ್ಷನಿಂಗ್ ವಿಷಯದಲ್ಲಿ ಒಂದು ಮಾಡೆಲ್ ಮಾಡೋದು, ಅದನ್ನು ಮಕ್ಕಳಿಗೆ ಎಕ್ಸ್ಪ್ಲೇನ್ ಮಾಡೋದು, ಮತ್ತೆ ನಾವು ಎಕ್ಸಿಬಿಷನ್ಸ್ ಎಲ್ಲ ಇಡ್ತೇವೆ. ಸೊ ಇದರಿಂದ ಮಕ್ಕಳಿಗೆ ನಮ್ಮ ಸಬ್ಜೆಕ್ಟ್ಗಿಂತ ಅವರಿಗೆ ತುಂಬಾ ಅಡ್ವಾನ್ಸ್ ನಾಲೆಜ್ ಸಿಗ್ತದೆ ಅಂತ ನಾನು ಹೇಳಿಕ್ಕೆ ಬಯಸ್ತೇನೆ. ಎಸ್, ಇದು ಕೂಡ ತುಂಬಾ ಪ್ರಯೋಜನಕಾರಿಯಾಗುವಂತಹ ವಿಚಾರ. ಅಂದ್ರೆ ಕಲಿಯುವ ಹಂತದಲ್ಲೇ ಒಂದು ಪ್ರಾಕ್ಟಿಕಲ್ ಆಗಿ ನಾಲೆಜ್ಗಳು ಅವರಿಗೆ ಸಿಗುತ್ತೆ ಅನ್ನುವಂಥದ್ದು. ಎಸ್, ಥ್ಯಾಂಕ್ ಯು ಯುವ ಮೇಡಮ್ ಮಾಹಿತಿಯನ್ನ ಕೊಟ್ಟದಕ್ಕಾಗಿ. ಅದಕ್ಕೆ ಸೇರಿಸಬೇಕಾದ ಸ್ವಲ್ಪ ಅದರ ಒಟ್ಟಿಗೆ BCom ಒಟ್ಟಿಗೆ ACC ಎಂಬ ಒಂದು CA ಕೋರ್ಸ್ ಕೂಡ ಇದೆ. ಅಂದ್ರೆ ಇದು UK ಬೇಸ್ಡ್ ಆದ್ರೆ, ಹಾಗೆ CA ಮಾಡ್ಲಿಕ್ಕೆ ಸಹ ಅವರಿಗೆ ನಾವು ಬೇಕಾದಂತಹ ತರಬೇತಿಯನ್ನು ಅಥವಾ ಅವರಿಗೆ ಪ್ರೋತ್ಸಾಹವನ್ನು ಸಹ ಕೊಡ್ತೇವೆ. ಕೆಲವು ವಿದ್ಯಾರ್ಥಿಗಳು CA ಮಾಡ್ತಾರೆ, CPT ಮಾಡ್ತಾರೆ, ACC ಮಾಡ್ತಾರೆ. ಇದು ಅವರಿಗೆ ಅದು ಅವಕಾಶ, ಅಂದ್ರೆ ಅವರ ಏನ್ ಹೇಳ್ತಾರೆ ಸಮಯಕ್ಕೆ ಅನುಗುಣವಾಗಿ ಅವರು ತಗೊಳ್ತಾರೆ. ಅದು ಆಪ್ಷನಲ್, ಕಂಪಲ್ಸರಿ ಅಲ್ಲ, ಯಾರು ಬೇಕು ಅವರು ತಗೊಳ್ತಾರೆ. ಅದು ಎಕ್ಸ್ಟ್ರಾ ಕ್ಲಾಸಸ್. UK ಬೇಸ್ ಸಿಲೆಬಸ್ ಉಂಟು, ಇಂಡಿಯನ್ ಬೇಸ್ ಸಿಲೆಬಸ್ ಉಂಟು. ಈಗ ಅಮೆರಿಕಾ ಬೇಸ್ಡ್ ಏನ್ ಹೇಳ್ತಾರೆ CFA ಅದು ಸಹ ಮಾಡ್ತಾರೆ. ಓಕೆ, ಎಸ್, ಥ್ಯಾಂಕ್ ಯು ಮೇಡಮ್. ಕಾಮರ್ಸ್ ವಿಭಾಗ ಇನ್ನಷ್ಟು ಬೆಳೀಲಿ, ಈ ಮೂಲಕ ವಿದ್ಯಾರ್ಥಿಗಳು ಮತ್ತಷ್ಟು ಬರುವಂತಾಗಲಿ ಅಂತ ಆಶಿಸ್ತಾ ಥ್ಯಾಂಕ್ ಯು ಒನ್ಸ್ ಅಗೇನ್ ಅಂತ ಹೇಳ್ತಾ ಕಾರ್ಯಕ್ರಮ ಮುಂದುವರಿಯುತ್ತೆ ಇನ್ನೊಂದು ಸಣ್ಣ ವಿರಾಮದ ನಂತರ. ಮಿಲಾಗ್ರಿಸ್ ಮಂಗಳೂರು ಶಿಕ್ಷಣ ಮಾರ್ಗದರ್ಶಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಿಕ್ಷಣ ಸಂಸ್ಥೆಯಲ್ಲಿ ಏನೆಲ್ಲ ಕೋರ್ಸ್ಗಳಿದೆ, ಹೇಗೆಲ್ಲ ವ್ಯವಸ್ಥೆಗಳಿದೆ, ವಿದ್ಯಾರ್ಥಿಗಳಿಗೆ ಹೇಗೆ ಪ್ರಾಕ್ಟಿಕಲ್ ನಾಲೆಜನ್ನು ಕೊಡಲಾಗ್ತಾ ಇದೆ, ಎಲ್ಲವನ್ನು ಕೂಡ ಮಾತನಾಡಿದ್ವಿ. ಸೊ ಎಲ್ಲವನ್ನು ಕೂಡ ಈಗ ಹೇಳಿರುವಂಥದ್ದು HOD ಅಥವಾ ಶಿಕ್ಷಕರು. ಇನ್ನು ಸ್ಟೂಡೆಂಟ್ಗಳಿಂದಲೇ ಎಕ್ಸ್ಪೀರಿಯನ್ಸನ್ನು ಕೇಳಿದರೆ ಅದು ಇನ್ನಷ್ಟು ಗೊತ್ತಾಗುತ್ತೆ ಯಾವ ರೀತಿ ಶಿಕ್ಷಣ ಅಲ್ಲಿ ಸಿಗ್ತಾ ಇದೆ, ಯಾವ ರೀತಿಯ ವಾತಾವರಣ ಸಂಸ್ಥೆಯಲ್ಲಿದೆ ಅನ್ನುವಂಥದ್ದು. ಸೊ ಆ ಒಂದು ಎಕ್ಸ್ಪೀರಿಯನ್ಸನ್ನು ಹಂಚಿಕೊಳ್ಳೋದಕ್ಕೆ ಈಗ ಸಂಸ್ಥೆಯ ಇಬ್ಬರು ಸ್ಟೂಡೆಂಟ್ಗಳು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಫಾತಿಮಾ ಸಫಿನ್ ಸ್ಟೂಡೆಂಟ್, ಅವರು F&D ವಿಭಾಗದಲ್ಲಿ ಸ್ಟಡಿ ಮಾಡ್ತಾ ಇದ್ದಾರೆ. ಅದೇ ರೀತಿ ಕೌಶಿಕೆ ಕಾಮರ್ಸ್ ಸ್ಟೂಡೆಂಟ್, ಇಬ್ಬರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ ಕಾರ್ಯಕ್ರಮಕ್ಕೆ. ಹಾಗೇನೆ ಫಾದರ್ ಕೂಡ ಇದ್ದಾರೆ, ಫಾದರ್ ಮತ್ತೊಮ್ಮೆ ಸ್ವಾಗತಿಸ್ತಾ ಇದ್ದೇನೆ. ಎಸ್, ಮೊದಲನೇದಾಗಿ ನೇರವಾಗಿ ನಿಮ್ಮಲ್ಲಿಗೆ ಬರ್ತಾ ಇದ್ದೇನೆ. ಸೊ ಹೇಗಾಗ್ತಾ ಇದೆ ನಿಮ್ಮ ಸ್ಟಡೀಸ್? ಯಾಕಾಗಿ ನೀವು ಈ ಒಂದು ಕೋರ್ಸನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತ? ಅಂದ್ರೆ ಸೈನ್ಸ್ ಆದ್ಮೇಲೆ ಸೆಕೆಂಡ್ PUC ಆದ್ಮೇಲೆ ನನಗೆ ತುಂಬಾ ಆಪ್ಷನ್ಸ್ ಇತ್ತು. ಎಸ್, ರೆಕಮೆಂಡೇಶನ್ ತುಂಬಾನೇ ಇತ್ತು. BSc ಮೈಕ್ರೋಬಯಾಲಜಿ ಸಬ್ಜೆಕ್ಟ್ಸ್, ಮೈನ್ ಸಬ್ಜೆಕ್ಟ್ ಜನರಲ್ ಸಬ್ಜೆಕ್ಟ್ಸ್ ಅಲ್ಲಿ. ಅಂಡ್ ಕೆಲವರು ನಮಗೆ ಫುಡ್ ಟೆಕ್ನಾಲಜಿ F&D ಬಗ್ಗೆ ಹೇಳಿದ್ರು, ಫುಡ್ ನ್ಯೂಟ್ರಿಷನ್ ಅಂಡ್ ಡಯಟೆಟಿಕ್ಸ್. ಅಂಡ್ ಐ ಫೆಲ್ಟ್ ದಟ್ ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಲೈಕ್ ನಾವು ಫುಡ್ ತಗೊಳ್ತೀವಿ, ನೋ ದಟ್ ನಮ್ಮ ಲೈಫ್ ಸ್ಟೈಲ್ ಹೇಗೆ ಚೇಂಜ್ ಆಗಿದೆ, ಹಾಗೆ ನಮ್ದು ಆಹಾರ ಪದ್ಧತಿ ಕೂಡ ಚೇಂಜ್ ಆಗಿದೆ. ದ ಸೇಮ್ ವೇ ಆಹಾರ ಪದ್ಧತಿ ಚೇಂಜ್ ಆಗಿದೆ, ನಮ್ಗೆ ಆರೋಗ್ಯ ಸ್ವಲ್ಪ ಮೇಲೆ ಕೆಲ ಆಗ್ತಾ ಇದೆ. ಸೊ ನಾವು ತೆಗೆ ಫುಡ್ ಇಂದ ಯಾಕೆ ನಮ್ಗೆ ಆರೋಗ್ಯ ಕೆಡಕ್ತಾ ಇದೆ, ಹಾಳಾಗ್ತಾ ಇದೆ, ಅದನ್ನ ತಿಳ್ಕೋಬೇಕು. And this is very general, I felt, and it's very light and very easy subject. Yes. Then ಇದರಲ್ಲಿ ನಾವು ಆಹಾರ ಮತ್ತು ಪೌಷ್ಟಿಕಾಂಶ ಆರೋಗ್ಯದ ಬಗ್ಗೆ ಸಲಹೆ ನೀಡಬಹುದು ಮತ್ತು ಕಲಿಯುವಂತ ವಿಷಯವಾಗಿದೆ. ಅಂದ್ರೆ ಒಂದು ಜನರಲ್ ಆಗಿರುತ್ತೆ, ನಾವು ದಿನನಿತ್ಯ ನೋಡುವಂತದ್ದು, ನಾವು ತಿನ್ನುವಂತದ್ದು, ಕಲೀಲಿಕ್ಕೆ ಈಸಿ, ಜೊತೆಗೆ ಇನ್ನೊಬ್ಬರಿಗೆ ಹೆಲ್ಪ್ ಮಾಡಬಹುದು, ನಮ್ಮ ಹೆಲ್ತ್ ಅನ್ನು ಕೂಡ ನಾವು ಚೆನ್ನಾಗಿ ನೋಡ್ಕೊಳ್ಬಹುದು ಅನ್ನುವಂಥದ್ದು. ಎಸ್, ಅದು ಈ ಕೋರ್ಸ್ ಸೆಲೆಕ್ಷನ್ ಹಿಂದಿರುವಂತಹ ಇಂಟೆನ್ಷನ್ ನಿಮ್ದು. ಎಸ್ ಫಾದರ್, ಆ ಕೋರ್ಸ್ ಅಲ್ಲಿ ಹೆಚ್ಚಿನವರು ಯಾಕೆ ಇದನ್ನು ತಗೊಳ್ತಾರೆ, ಅಲ್ಲಿ ಮ್ಯಾಥಮೆಟಿಕ್ಸ್ ಇಲ್ಲ, ಫಿಸಿಕ್ಸ್ ಇಲ್ಲ. ಮ್ಯಾಥಮೆಟಿಕ್ಸ್ ಕೆಲವರಿಗೆ ಅದು ಬಹಳ ಕಷ್ಟ. ಇದರಲ್ಲಿ ಆ ಚಿಂತನೆ ಇಲ್ಲ. ಕೆಮಿಸ್ಟ್ರಿ ಸುಲಭ, ಸಾಧಾರಣ
ಸ್ವಲ್ಪ ಬಯಾಲಜಿ ಇದೆ, ಸ್ವಲ್ಪ ಬಯಾಲಜಿ, ಹೆಚ್ಚಿನ ಅಂಶ ಇರುವುದು ಪ್ರೋಟೀನ್ ಬಗ್ಗೆ, ಪೌಷ್ಟಿಕಾಂಶ ಬಗ್ಗೆ, ಸ್ವಲ್ಪ ಕೆಮಿಸ್ಟ್ರಿ ಬಗ್ಗೆ, ಮತ್ತೆ ಈ ವಿಷಯಗಳು ಮಾತ್ರ ಇರುವುದರಿಂದ ಅವ್ರಿಗೆ ಅವರ ಲೈಫ್ ಅಲ್ಲಿ ಏನು ಅವರು ಅನುಭವಿಸ್ತಾರೆ, ಮನೆಯಲ್ಲಿ ಮಾಡ್ತಾರೋ ಅದು ಏನು ಬೇಕು ಅದನ್ನೇ ಇಲ್ಲಿ ಕಲಿಯೋದು. ಇಟ್ ಬಿಕಮ್ಸ್ ವೆರಿ ಈಸಿ. ಇನ್ನು ಕಾಮರ್ಸ್ ಡಿಪಾರ್ಟ್ಮೆಂಟ್ಗೆ ಬಂದ್ರೆ ನೀವು ಯಾಕಾಗಿ ಒಂದು ಕಾಲೇಜನ್ನು ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತ? ಆ್ಯಕ್ಚುಲಿ ನನ್ನ ಫ್ರೆಂಡ್ಸ್ ರೆಕಮೆಂಡ್ ಮಾಡಿದ್ರು, ಮಿಲಾಗ್ರಿಸ್ ಕಾಲೇಜ್ ಒಂದು ಒಳ್ಳೆ ಕಾಲೇಜ್, ಡಿಸಿಪ್ಲಿನ್ ಆಗಿರಲಿ ಮತ್ತು ಹೀಗೆ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು. ಅದಕ್ಕೆ ನನಗೆ ಇಂಟ್ರೆಸ್ಟ್ ಬಂತು, ವೈ ಕಾಂಟ್ ಐ ಜಾಯಿನ್ ಮಿಲಾಗ್ರಿಸ್ ಅಂತ. ಹಾಗೆ ಮಿಲಾಗ್ರಿಸಿಗೆ ಜಾಯಿನ್ ಆದೆ. ಇಲ್ಲಿ ಬಂದು ಗೊತ್ತಾಯಿತು, ವಾವ್ ಎಷ್ಟು ಒಳ್ಳೆ ಕಾಲೇಜ್, ಕಲೀಲಿಕ್ಕೆ ಆಗಿರ್ಬೋದು ಅಥವಾ ಬೇರೆ ಆ್ಯಕ್ಟಿವಿಟೀಸ್ ಆಗಿರ್ಬೋದು ತುಂಬ ಸ್ಕೋಪ್ ಕೊಡ್ತಾರೆ. ನಮ್ಮ ಆ್ಯಕ್ಚುಲಿ ನೋಡಬೇಕಾದ್ರೆ ಪ್ರಿನ್ಸಿಪಲ್ ತುಂಬ ಸ್ಟೂಡೆಂಟ್ ಸಜೆಷನನ್ನು ತೆಗಿತಾರೆ, ತುಂಬ ಎನ್ಕರೇಜ್ ಮಾಡ್ತಾರೆ ಯಾವುದೇ ವಿಷಯದಲ್ಲಿ ಕೂಡ. ಎಸ್ಪೆಷಲಿ ನಮ್ಮ ಫ್ರೀ ಟೈಮಲ್ಲಿ ಒಂದು ಆ್ಯಡ್ ಆನ್ ಕೋರ್ಸ್ ಮಾಡೋದಾಗಿರ್ಬೋದು, ತುಂಬ ಅದಕ್ಕೆ ಮೋರಲ್ ವ್ಯಾಲ್ಯೂಸ್ ಕೊಡ್ತಾರೆ. ಅದಕ್ಕೆ ಮಿಲಾಗ್ರಿಸ್ ಕಾಲೇಜಿಗೆ ಸೇರಲಿಕ್ಕೆ ಇಂಟ್ರೆಸ್ಟ್ ಬಂತು. ಎಸ್ ಫಾದರ್, ನಾನು ನಿಮ್ಮನ್ನ ಕೇಳಬೇಕು, ಯಾವುದೇ ಒಂದು ಶಿಕ್ಷಣ ಸಂಸ್ಥೆ ಒಂದು ಅಲ್ಲಿ ಉತ್ತಮವಾದ ಶಿಕ್ಷಣ ಸಿಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ವಿದ್ಯಾರ್ಥಿಗಳು ಬರ್ತಾರೆ. ಇನ್ನೊಂದು ರೀಸನ್ ಅಲ್ಲಿ ಸ್ಟೂಡೆಂಟ್ ಫ್ರೆಂಡ್ಲಿ ಒಂದು ವಾತಾವರಣ ಇರುತ್ತೆ, ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾರೆ ಅನ್ನುವಂತಹ ಭಾವನೆಗಳು. ಸೊ ಈ ಒಂದು ವಿಚಾರದ ಬಗ್ಗೆ ಮಾತನಾಡೋದಿದ್ರೆ, ಸಂಸ್ಥೆಯ ಒಂದು ವಾತಾವರಣದ ಬಗ್ಗೆ ಮಾತನಾಡೋದಿದ್ರೆ ಸರ್, ನಮ್ಮ ಮಿಲಾಗ್ರಿಸ್ ಸಂಸ್ಥೆಯಲ್ಲಿ ಕೇವಲ ನಾನು ಹೇಳಿದೆ ಖಾಲಿ ಪುಸ್ತಕದ ನಾಲೆಜ್ಗೆ ನಾವು ಗಮನ ಕೊಡಲ್ಲ. ನಾವು ಅದಕ್ಕಿಂತ ಸ್ವಲ್ಪ ಜಾಸ್ತಿ ಎಕ್ಸ್ಟ್ರಾ ಸಮಥಿಂಗ್ ಸ್ಪೆಷಲ್ ಏನು ಬೇಕು ಅದು ಕೊಡ್ಲಿಕ್ಕೆ. ಮಕ್ಕಳಿಗೆ ಏನು ಬೇಕು ಅದಕ್ಕೆ ಆಡ್ ಆನ್ ಕೋರ್ಸ್ ನಮ್ಮ ಹತ್ರ ಸುಮಾರು 12 ಬಗ್ಗೆ ಆಡ್ ಆನ್ ಕೋರ್ಸ್ ಇದೆ ನೋಡಿ. ಯೋಗದ ಬಗ್ಗೆ ನಾವು ನಿನ್ನೆ ಯೋಗ ದಿನದಲ್ಲಿ ನಾವು ನಮ್ಮ ಆನ್ಲೈನ್ ಅಲ್ಲಿ ಎಲ್ಲ ಮಕ್ಕಳಿಗೆ ಯೋಗ ಮಾಡುವ ದಿನವನ್ನು ಮಾಡಿದ್ದೇವೆ. ಯೋಗ ವಿಶ್ವ ದಿನಾಚರಣೆ ಇತ್ತು. ಯೋಗದ 2 ಕೋರ್ಸ್ ಇದೆ ನಮ್ಮ, 30 ಗಂಟೆಗಳ ಕೋರ್ಸ್ ಅದು. ಹಾಗೆ ನಮ್ಮ ಹತ್ರ ಬ್ಯೂಟಿಷಿಯನ್ ಕೋರ್ಸ್ ಇದೆ ನೋಡಿ. ಇವಳು ಬ್ಯೂಟಿಷಿಯನ್ ಮಾಡಿಕೊಡ್ತಾಳೆ, ಅವಳು ಫ್ರೆಂಚ್ ಕಲಿತಿದ್ದಾಳೆ. ಫ್ರೆಂಚ್ ಕಲೀಲಿಕ್ಕೆ, ಬ್ಯೂಟಿಷಿಯನ್ ಮಾಡ್ಲಿಕ್ಕೆ ನಮ್ಮ ಹತ್ರ. ಹಾಗೆ ನಮ್ಮ ಹತ್ರ ಈ ಕಲಿನರಿ ಆರ್ಟ್ಸ್ ಅಂತಾಳೆ. ಕೇವಲ ಹೋಟೆಲ್ ಮ್ಯಾನೇಜ್ ವಿದ್ಯಾರ್ಥಿಗಳು ಮಾತ್ರ ಅಡಿಗೆ ಕಲಿಯೋದಲ್ಲ, ಪ್ರತಿಯೊಬ್ಬರು ಕಲಿಬೇಕು. ಅದಕ್ಕೆ ಯಾರಿಗೆಲ್ಲ ಮನಸ್ಸು ಉಂಟು ಅದು ಒಂದು ಕೋರ್ಸ್ ಇದೆ, 30 ಗಂಟೆ ಎಲ್ಲ 30 ಎಲ್ಲರೂ ಆಪ್ಷನ್ ಮಾಡಬಹುದು. ಪ್ರತಿ ವರ್ಷಕ್ಕೆ ಒಂದು ಕೋರ್ಸ್ ಮಾಡಬಹುದು. CA, ಬೇಸಿಕ್ CA, ಟ್ಯಾಲಿ, ಕಂಪ್ಯೂಟರ್ಸ್, ಮತ್ತೆ ಹಾಗೂ ಆರ್ಟ್ ಅಂಡ್ ಕ್ರಾಫ್ಟ್ ಅಂತ ಹೇಳ್ತಾರೆ. ಮನೆಯಲ್ಲಿ ಮಾಡುವ ಎಲ್ಲಾದ್ರೂ ಸಮಯ ಉಂಟು, ಏನ್ ಹೇಳ್ತಾರೆ, ನಮ್ಮ ವಸ್ತುಗಳನ್ನು ಇರುವಂತ ವಸ್ತುಗಳು ಬೆಸ್ಟ್ ಆಫ್ ದ ವೇಸ್ಟ್ ಅಂತ ಹೇಳ್ತಾರೆ, ಅದನ್ನು ಮಾಡ್ಲಿಕ್ಕೆ. ಹಾಗೆ ಅಲ್ಲಿ ಇದು ಹೇಳ್ತಾರೆ ನಮ್ಮ ನೋಡಿ, ಮೊನ್ನೆ ಒಂದು ನಾವು ಕೇಸ್ ಕೇಳಿದೆವು, ವಿದ್ಯಾರ್ಥಿ ಒಂದು ಬಾವಿಗೆ ಬಿದ್ದಂತ ಮಹಿಳೆಗೆ ಪ್ರಥಮ ಚಿಕಿತ್ಸೆ ಕೊಟ್ಟು ಜೀವ ಉಳಿಸಿದ್ದಾರೆ. ಆ ಕೋರ್ಸ್ ನಮ್ಮಲ್ಲಿ 30 ಗಂಟೆಗಳ ಕೋರ್ಸ್ ಇದೆ. ಡಾಕ್ಟರ್ಸ್ ಬಂದು, ನರ್ಸ್ ಬಂದು ಅವರು ಕಲಿಸ್ತಾರೆ. ಈ ಒಂದು ಪ್ರತಿ ವರ್ಷ ಈ ವಿದ್ಯಾರ್ಥಿಗಳು ಪ್ರಥಮ ಚಿಕಿತ್ಸೆ ಕೊಡುವಂತಹ ಫಸ್ಟ್ ಏಡ್ ಕೋರ್ಸ್ ಅಂತ ಇದೆ. ಇದು ಸುಮಾರು ಅಂತಹ 12 ಕೋರ್ಸ್ಗಳಿವೆ ನಮ್ಮಲ್ಲಿ. ಹಾಗೆಲ್ಲ ಮತ್ತೆ ಇನ್ನೊಂದು ಆಕರ್ಷಣೆ ಅಂದ್ರೆ ನಮ್ಮ ಕ್ಯಾಂಪಸ್ ಬಹಳ ಮಂಗಳೂರಿನ ಸಿಟಿಯಲ್ಲಿ ಇದೆ. ಒಂದು ರೈಲ್ವೆ ಇಂದ ಆಗಲಿ ಬಸ್ ಸ್ಟ್ಯಾಂಡ್ ಹತ್ತಿರ ಇದೆ. ಮತ್ತೆ ನಾವೊಂದು ಈಕೋ ಫ್ರೆಂಡ್ಲಿ, ಈ ಮಿಲಾಗ್ರಿಸ್ ಸಂಸ್ಥೆ ಈ ಸಿಮೆಂಟ್ ಬಿಲ್ಡಿಂಗ್ ಗಳ ಕಾಡಾಗಿದೆ. ಅದ್ರಲ್ಲಿ ನಾವು ಅಲ್ಲಿ ಒಂದು ವೆಜಿಟೇಬಲ್ ಗಾರ್ಡನ್ ಟೆರೆಸ್ ಅಲ್ಲಿ ಮಾಡಿದ್ದು ಬಹಳ ಅನ್ಸುತ್ತೆ. ಈಗ ಅಲ್ಲಿ ಇನ್ಸು ಉಂಟು. ಈಗ ಟೆರೆಸ್ ನಲ್ಲಿ ನಾವು ಮಾಡ್ಲಿಕ್ಕೆ ಅದನ್ನು ಚೇಂಜ್ ಮಾಡಿ ಈಗ ಕೆಳಗೆ ನಾವು ಅದನ್ನು ಮಾಡಿದೆ ಗ್ರೌಂಡ್ ಅಲ್ಲಿ. ಸೊ ಅಲ್ಲಿ ನೋಡಿದ್ರೆ ಸುಮಾರು ಒಂದು 600 ಗಿಡಗಳು ನಮಗೆ ಕಾಣ್ತವೆ. ಈ ಡಾಮಾರಿನ ರೋಡಿನ ಮೇಲೆ ಡಬ್ಬಗಳನ್ನಿಟ್ಟು, ಬಾಕ್ಸ್ ಚಟ್ಟುಗಳನ್ನಿಟ್ಟು ನಾವು ಅಲ್ಲಿ ವಿವಿಧ ತರದ ಮರಗಳನ್ನು ಬೆಳೆಸುವುದು ಹಾಗೂ ಈ ಗ್ರೀನ್ ಕ್ಯಾಂಪಸ್ ಕಾನ್ಸೆಪ್ಟ್ ಕೊಡ್ತೇವೆ. ಅದು ಬರುವಾಗ ಸ್ವಲ್ಪ ಅಟ್ರಾಕ್ಷನ್ ಆಗ್ತದೆ ಮಕ್ಕಳಿಗೆ. ಮತ್ತೆ ಮಕ್ಕಳು ಕೂಡ ಕೆಲಸ ಮಾಡ್ತಾರೆ, ಅವರು ಸ್ವಲ್ಪ ಸಜೆಷನ್ ಕೊಡ್ತಾರೆ. ಅದ್ರಲ್ಲಿ ಮತ್ತೆ ಆ್ಯಪ್ ಕೂಡ ಮಾಡಿದ್ದೇವೆ. ಅದ್ರ ಬಗ್ಗೆ ಮಾಹಿತಿ ಅವರ ಮೊಬೈಲ್ ಕೊಂಡೋಗಿ ಅದು ತಗೊಂಡೋಗಿ ಅದೆಲ್ಲ ಅದ್ರ ಬಗ್ಗೆ ಮಾಹಿತಿ ಕೊಡ್ತದೆ. ಮತ್ತೆ ಹಾಗೆಲ್ಲ ಇನ್ನಿತರ ಈ ಚಟುವಟಿಕೆಗಳು ಅವ್ರು ಹೇಳಿದಾಗೆ ಅದರ್ ದೆನ್ ಏನ್ ಹೇಳ್ತಾರೆ ರೆಗ್ಯುಲರ್ ಕೋರ್ಸಸ್, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್, ಸ್ಪೋರ್ಟ್ಸ್ ಆಗಲಿ ಮತ್ತೆ ನಮ್ಮ ಏನು ಕಲೆ ಆಗಲಿ ಹಾಗೂ ನಮ್ಮ ಸಂಸ್ಕೃತಿ ಬಗ್ಗೆ ತುಂಬಾ ಗಮನ ಕೊಡ್ತೇವೆ ನಾವು. ನಾನು ಅಲ್ಲಿ ಒಂದು ಕೊಂಕಣಿ ಸಂಸ್ಕೃತಿಯನ್ನು ಉಳಿಸಿಗೋಸ್ಕರ ಗುಮ್ಮಟ ಅಂತ ಹೇಳ್ತಾರಲ್ಲ, ಗುಮ್ಮಟನ್ನು ಬಾರಿಸುವಂತ ರೀತಿ ಮತ್ತು ಅದು ಹಾಡುಗಳನ್ನು ಹಾಡುವ ರೀತಿಯನ್ನು ಅಲ್ಲಿ ಒಂದು 30 ಗಂಟೆ ಕೋರ್ಸ್ ಅನ್ನು ಮಾಡಿದ್ದೇವೆ. ಹಾಗೆ ಇಂಥ ಕೋರ್ಸ್ಗಳು ಮಕ್ಕಳಿಗೆ ನಾವು ಕಲಿಸಿ ಮುಂದೆ ನಮ್ಮ ಜನಾಂಗಕ್ಕೆ ಅದನ್ನು ಈ ನಮ್ಮ ಸಂಸ್ಕೃತಿ ಕೊಂಡೋಗ್ಲಿಕ್ಕೆ ಹಾಗೂ ನಮ್ಮ ಗುರಿಯರನ್ನು ನಮ್ಮಸುವುದು ಹೇಗೆ, ಡಿಸಿಪ್ಲಿನ್, ನಮ್ಮ ಲೆಕ್ಚರ್ಸ್ ಎಲ್ಲ ಅದ್ರ ಬಗ್ಗೆ ಡಿಸಿಪ್ಲಿನ್ ಕಳಿಸುವುದಾಗಲಿ, ಮಾರಲ್ ಸೈನ್ಸ್ ಪ್ರತಿ ವಿದ್ಯಾರ್ಥಿಗೂ ಈ ನಮ್ಮ ಏನ್ ಹೇಳ್ತಾರೆ ಥಿಯಾಲಜಿ ಅಥವಾ ಮಾರಲ್ ಸೈನ್ಸ್, ನಾವು ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಅಂತ ಹೇಳ್ತೇವೆ. ಅದು ಮಾನವ ಕೌಶಲ್ಯವನ್ನು ಬೆಳೆಸುವಂತ ಒಂದು ಕೋರ್ಸ್ ಪ್ರತಿಯೊಬ್ಬರಿಗೂ ಇದೆ. ಪ್ರತಿ ವಾರ 1 ಗಂಟೆ ಇದೆ. ಇದೆಲ್ಲ ವಿದ್ಯಾರ್ಥಿಗಳಿಗೆ ಅವರ ಕೋರ್ಸ್ ನ ಜೊತೆಗೆ ಮುಂದಕ್ಕೆ ಹೆಲ್ಪ್ ಆಗುವಂತಹ ವಿಚಾರ. ಅದು ಫ್ರೀ ಆಫ್ ಕಾಸ್ಟ್, ಉಚಿತವಾಗಿ. ಉಚಿತವಾಗಿ.
ಎಸ್. ಇನ್ನು ಸಾಫ್ರಿನ್ ಅವರೇ ಕೇಳಿದ್ರೆ ಅಂದ್ರೆ ಬಹುಶಃ ಎಲ್ರಿಗೂ ಕೂಡ ಒಂದು ಕ್ಲಿಯರ್ ಆಗಿ ಅರ್ಥ ಆಗಲಿ ಅನ್ನುವಂಥ ಕಾರಣಕ್ಕಾಗಿ ನೀವು ಕೋರ್ಸಲ್ಲಿ ಏನೆಲ್ಲ ಇರುತ್ತೆ, ಇನ್ನು ಪ್ರಾಕ್ಟಿಕಲ್ಸ್ ಇದ್ರೆ ಪ್ರಾಕ್ಟಿಕಲ್ಸ್ ಹೇಗಿರುತ್ತೆ, ಥಿಯರಿ ಹೇಗಿರುತ್ತೆ ಅನ್ನುವಂಥದ್ದು? ಪ್ರಾಕ್ಟಿಕಲ್ಸ್ ಅಲ್ಲಿ ನಮಗೆ 3 ಪ್ರಾಕ್ಟಿಕಲ್ಸ್ ಇದೆ. ಫಸ್ಟ್ ಥಿಂಗ್ ಲ್ಯಾಬ್, ಓಕೆ, ನಿಮ್ದು ಬ್ಲಡ್ ಟೆಸ್ಟ್, RBC ಚೆಕ್ ಮಾಡು, WBC, ಹಿಮೋಗ್ಲೋಬಿನ್ ಚೆಕ್. ಓಕೆ, ನಮ್ದೇ ನಾವು ಚೆಕ್ ಮಾಡುವಾಗ ನಮ್ದೇ ಇಂಟ್ರೆಸ್ಟಿಂಗ್ ಅಂಡ್ ಡಿಫ್ರೆಂಟ್ ಫೀಲ್ ವಿ ಗೆಟ್. ಎಸ್, ಅದು ಒಂದು ಇಂಟ್ರೆಸ್ಟಿಂಗ್. ಅಂಡ್ ಸೆಕೆಂಡ್ ಥಿಂಗ್ ಕ್ಯಾಲ್ಸಿಯಂ, ವೈಟಮಿನ್, ಪ್ರೋಟೀನ್ಸ್ ಎಲ್ಲ ಚೆಕ್ ಮಾಡ್ತೀವಿ. ಓಕೆ, ದಟ್ ಸೆಕೆಂಡ್ ಲ್ಯಾಬ್. ಅಂಡ್ ಥರ್ಡ್ ಲ್ಯಾಬ್ ಫುಡ್ ಸೈನ್ಸ್, ದಟ್ ಇಸ್ ಆಲ್ ಅಬೌಟ್ ದಿ ಪ್ರಿಪರೇಷನ್ ಆಫ್ ದಿ ಫುಡ್ಸ್. ಯಾವ ತರ ಬಾಯ್ಲಿಂಗ್ ಪಾಯಿಂಟ್, ಟೆಂಪರೇಚರ್, ಪ್ರೆಷರ್ ಅದು ಚೆಕಿಂಗ್ ಮಾಡ್ತೀವಿ. ಎಸ್, ಸೊ 3 ಟೈಪ್ಸ್ ಆಫ್ ಲ್ಯಾಬ್. ಅದು ಫಸ್ಟ್ ಇಯರ್ ಅಲ್ಲಿ. ಎಸ್, Yes. And then ಸೆಕೆಂಡ್ ಇಯರ್ ಬೇರೆ, ಥರ್ಡ್ ಇಯರ್ ಬೇರೆ ಇದೆ. ಎಸ್. ಅಂದ್ರೆ ಬಹುಶಃ ಬೇಸಿಕ್ ಆಗಿ ಒಬ್ಬ ಮನುಷ್ಯನ ಒಂದು ಹೆಲ್ತ್ ಅನ್ನು ಚೆಕ್ಅಪ್ ಮಾಡೋದಕ್ಕೆ ಏನೆಲ್ಲ ಬೇಕೋ ಅದು ಫಸ್ಟ್ ಇಯರ್ ಅಲ್ಲೇ ಹೌದು. ಅಲ್ಲಿ ಸಿಗುತ್ತೆ ಅನ್ನೋದು. ಅಂದ್ರೆ ಬಹುಶಃ ನಾವು ದಿನನಿತ್ಯದ ವಿಚಾರ ಆಗಿರೋದ್ರಿಂದ ಇಂಟ್ರೆಸ್ಟ್ ಕೂಡ ಜಾಸ್ತಿ ಆಗುತ್ತಾ ಹೋಗುತ್ತೆ ಅದರ ಮೇಲೆ. ಎಸ್. ಇನ್ನು ನೀವು ಕೌಶಿಕ್ ಸೆಕೆಂಡ್ ಇಯರ್ ಸ್ಟೂಡೆಂಟ್ ಆಗಿರೋದ್ರಿಂದ 1 ವರ್ಷ ಈಗಾಗಲೇ ಕಂಪ್ಲೀಟ್ ಮಾಡಿದ್ದೀರಿ ಕಾಲೇಜಲ್ಲಿ. ಸೊ ಒಟ್ಟು ಒಂದು ವಾತಾವರಣ ಹೇಗಿರುತ್ತೆ, ಒಂದು ಫೆಸ್ಟ್ ಇರ್ಬೋದು ಅಥವಾ ಇನ್ನಿತರ ಒಂದು ವಿಶೇಷ ಸಂದರ್ಭಗಳಿರ್ಬೋದು, ಆ ಟೈಮಲ್ಲಿ ಹೇಗಿರುತ್ತೆ ಒಂದು ಕಾಲೇಜಿನ ಟೋಟಲ್ ವಾತಾವರಣ ಅಂತ? ಎಲ್ಲ ಸ್ಟಡೀಸ್ ಜೊತೆಗೆ ಪ್ರಿಪ್ರೇಷನ್ ಕೂಡ ಮಾಡ್ತಿರ್ತೇವೆ. ಓಕೆ, ಪ್ರಿನ್ಸಿಪಲ್ ಮತ್ತು ಲೆಕ್ಚರರ್ಸ್ ಎಲ್ಲ ಎನ್ಕರೇಜ್ ಮಾಡ್ತಿರ್ತಾರೆ, ನಾಳೆ ಪ್ರೋಗ್ರಾಮ್ ಹಾಗೆ ಇರಬೇಕು, ತುಂಬ ಪ್ರಿಪ್ರೇಷನ್ ಎಲ್ಲ ಗೌಜಿಯಾಗಿ ಆಗ್ತಿರ್ತದೆ. ಓಕೆ, ಆಮೇಲೆ ವರ್ಷಕ್ಕೆ 2 ವರ್ಷಕ್ಕೊಮ್ಮೆ ಆವಿಷ್ಕಾರ ಆಗ್ತದೆ, ಅದು ತುಂಬ ಜಾಲಿ, ಒಂದು ಊರಲ್ಲಿ ಜಾತ್ರೆ ಆದಾಗೆ ಆಗ್ತದೆ. ಎಸ್, ಆಮೇಲೆ ಟ್ರೆಡಿಷನಲ್ ಡೇ ಆಗಿರ್ಬೋದು, ಬೇರೆ ನ್ಯಾಷನಲ್ ಫೆಸ್ಟಿವಲ್ಸ್ ಕೂಡ ನಾವು ತುಂಬ ಸೆಲೆಬ್ರೇಟ್ ಮಾಡ್ತೇವೆ. ಎಸ್, ಹಾಗಾಗಿ ಇದರಿಂದ ನಮಗೆ ಸೋಷಿಯಲ್ ಸರ್ವಿಸ್ ಅದಕ್ಕೆಲ್ಲ ಹೋಗ್ಲಿಕ್ಕೆ ಚಾನ್ಸಸ್ ಸಿಗ್ತದೆ, ತುಂಬ ಆಪರ್ಚುನಿಟಿ ಸಿಗ್ತದೆ ಸೋಷಿಯಲ್ ಸರ್ವಿಸ್ ಮಾಡಲಿಕ್ಕೆ. ಅದರ ಜೊತೆಗೆ ಇನ್ನು ಕೆಲವು ನಮ್ಮ ಒಂದು ಫುಡ್ ಫೆಸ್ಟಿವಲ್ ಅಂತ ಉಂಟು. ಓಕೆ, ಅದು ಮಾತ್ರ ಅಲ್ಲ, ಇಂಟರ್ನ್ಯಾಷನಲ್ ಟೂರ್. ಇದು ಈ ಸರ್ತಿ ರಾಷ್ಟ್ರೀಯ ಆರಂಭ ಮಾಡಿ ನಾವು ನಮ್ಮ ಒಂದು ಪಂಗಡ, ಒಂದು 8 ಜನರ ಪಂಗಡ ಮಲೇಷ್ಯಾಕ್ಕೆ ಹೋಗಿ ಅಲ್ಲಿಯ ಯೂನಿವರ್ಸಿಟಿಯಲ್ಲಿ ಹೋಗಿ ಅಲ್ಲಿ ಒಂದು ಕ್ಲಾಸಲ್ಲಿ ಕೂತ್ಕೊಂಡು ಸರ್ಟಿಫಿಕೇಟ್ ಕೋರ್ಸ್ ಮಾಡಿ ಬಂದದ್ದು. ಒಂದು 8 ದಿನಕ್ಕೆ ಹೋದದ್ದು ನಾವು. ಮತ್ತೆ ಅಲ್ಲಿ ಯೂನಿವರ್ಸಿಟಿಯ ಸ್ಟ್ರಕ್ಚರ್ ನೋಡಿ, ಅಲ್ಲಿ ಏನೆಲ್ಲ ವಿಶೇಷ ಇದೆ ನೋಡಿ ಟೈ ಅಪ್ ಮಾಡಿದ್ದೇವೆ. ಅಂದ್ರೆ ವಿದ್ಯಾರ್ಥಿಗಳಿಗೆ ಒಟ್ಟಾರೆಯಾಗಿ ಪೂರಕವಾಗಿ ಅವರಿಗೆ ಹೆಲ್ಪ್ ಆಗುವಂತಹ ಕಾರ್ಯಕ್ರಮಗಳು ವರ್ಷ ಇಡೀ ನಡೀತಾ ಇರಬೇಕು, ಅದು ತಮ್ಮ ಒಂದು ಉದ್ದೇಶ ಅನ್ನುವಂಥದ್ದು. ಎಸ್, ನಾನು ನಿಮ್ಮನ್ನ ಕೇಳೋದಕ್ಕೆ ಬಯಸುವಂಥದ್ದು, ಈಗ ನೆಕ್ಸ್ಟ್ಗೆ ಇನ್ನು ನೆಕ್ಸ್ಟ್ ಇಯರ್ಗೆ ಸೆಕೆಂಡ್ ಇಯರ್ಗೆ ತಾವು ಹೋಗ್ತೀರಿ. ಫಸ್ಟ್ ಇಯರ್ಸ್ಗೆ ತಮ್ಮ ಫ್ರೆಂಡ್ಸ್ ಇರ್ಬೋದು ಅಥವಾ ತಮ್ಮ ಅಕ್ಕಪಕ್ಕದವರು, ತಮಗೆ ಗೊತ್ತಿರುವವರನ್ನ ನೀವು ಕಾಲೇಜಿಗೆ ರೆಕಮೆಂಡ್ ಮಾಡ್ತೀರಾ ಅಂತ ಇದ್ರೆ ಯಾವ ಕಾರಣಕ್ಕಾಗಿ ಅಂತ, ಯಾಕಾಗಿ ಅವರು ಮಿಲಾಗ್ರಿಸ್ ಕಾಲೇಜಿಗೆ ಬರಬೇಕು ಅಂತ? ಮಿಲಾಗ್ರಿಸ್ ಕಾಲೇಜಲ್ಲಿ ನಿಮಗೆ ತುಂಬಾ ಡಿಸಿಪ್ಲಿನ್ ಇದೆ, ಮೇಂಟೆನೆನ್ಸ್ ಇದೆ, ಕಲಿಬಹುದು ಡಿಸಿಪ್ಲಿನ್, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಗೆ ಪಾರ್ಟಿಸಿಪೇಷನ್ ಅಂಡ್ ಇಂಪಾರ್ಟೆನ್ಸ್ ಜಾಸ್ತಿನೇ ಇದೆ. ಅಂಡ್ ಲೆಕ್ಚರರ್ಸ್ ಫ್ರೆಂಡ್ಲಿ ಆಗಿದ್ದಾರೆ, ಕ್ಯಾಂಪಸ್ ಕ್ಲೀನ್ ಅಂಡ್ ಟೈಡಿ, ಫೆಸಿಲಿಟೀಸ್ ವೆರಿ ವೆಲ್, ಅಂಡ್ ದೆನ್ ದ ಕೋರ್ಸಸ್ ಆಲ್ಸೋ. ಎಸ್, ಸೊ ಎಲ್ಲವೂ ಕೂಡ ಬೆಸ್ಟ್ ಆಗಿದೆ. ಸೊ ನೀವು ನಿಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ಅವರನ್ನ ರೆಕಮೆಂಡ್ ಮಾಡ್ತೀರಿ. ಸೇಮ್ ಕ್ವಶನ್ ನಿಮಗೆ ನಾನು ಕೇಳ್ತಾ ಇರುವಂಥದ್ದು. ನಾನು ಕೂಡ ಈಗ ಆಲ್ಮೋಸ್ಟ್ ಕೇಳ್ತಿದ್ದಾರೆ ಜೂನಿಯರ್ಸ್ ಎಲ್ಲ, ಐ ಮೀನ್ ನಂದು ಮನೆ ಹತ್ರದವರಾಗಿರ್ಬೋದು. ನಾನು ರೆಕಮೆಂಡ್ ಮಾಡೋದು ಮಿಲಾಗ್ರಿಸ್ ಕಾಲೇಜ್ ದಿ ಬೆಸ್ಟ್. ವೈ? ಬಿಕಾಸ್ ಆ್ಯಡ್ ಆನ್ ಕೋರ್ಸಸ್ ಆಗಿರ್ಬೋದು, ಬೇರೆ ಹೀಗೆ ಕಲಿಯೋದ್ರಲ್ಲಿ ಆಗಿರ್ಬೋದು, ತುಂಬ ಎನ್ಕರೇಜ್ಮೆಂಟ್ ಮಾಡ್ತಾರೆ, ಸ್ಟೂಡೆಂಟ್ ಸಜೆಷನ್ ತೆಗಿತಾರೆ. ಹಾಗಾಗಿ ನಾನು ಹೇಳೋದು ಮಿಲಾಗ್ರಿಸಿಗೆ ಜಾಯ್ನ್ ಆಗಿ ಡಿಸಿಪ್ಲಿನ್ ಕಲಿಯೋದು. ನಾವು ಕಲೀಲಿಕ್ಕೆ ತುಂಬ ಇದೆ ಮಿಲಾಗ್ರಿಸಿಗೆ ಬಂದು, ಎಸ್ಪೆಷಲಿ ನಾನು ತುಂಬ ಕಲ್ತಿದ್ದೇನೆ ಮಿಲಾಗ್ರಿಸಿಗೆ ಬಂದು. ಐ ಫೀಲ್ ಪ್ರೌಡ್, ಐ ಆಮ್ ಅ ಮಿಲಾಗ್ರಿಯನ್ ಅಂತ ಹೇಳಲಿಕ್ಕೆ. ಹಾಗಾಗಿ ಯಾರಾದರೂ ನಿಂದು ಸೆಕೆಂಡ್ PU ಆಯ್ತಲ್ಲ, ಇನ್ನು ಡಿಗ್ರಿ ಅಂತ ನಮ್ಮ ಕಾಲೇಜಿಗೆ ಬಾ ಅಂತವೇ ನಾನು ಕೇಳೋದು. ಮತ್ತೆ ಲೆಕ್ಚರರ್ಸ್ ಕೂಡ ಆಗಿರ್ಬೋದು, ತುಂಬ ಫ್ರೆಂಡ್ಲಿ ಆಗಿದ್ದಾರೆ. ಬಾಂಡಿಂಗ್ ಹೇಗಿದೆ ಅಂದರೆ, ಪೇರೆಂಟ್ಸ್ ಮತ್ತೆ ನಾವು ಹೇಗಿದ್ದೇವೆ ಅದೇ ರೀತಿ ಟೀಚರ್ಸ್ ಆಗಿರ್ಬೋದು, ಲೆಕ್ಚರರ್ಸ್ ಮತ್ತೆ ನಾವು ಹಾಗೆ ಇದ್ದೇವೆ. ಪ್ರಿನ್ಸಿಪಲ್ ಕೂಡ ಏನು ಸ್ಟ್ರಿಕ್ಟ್ ಆಗಿರ್ಬೋದು, ಆದರೆ ಹೀಗೆ ಯಾವುದಾದ್ರೂ ಸೆಲೆಬ್ರೇಷನ್ ಇರುವಾಗ ಆಗಿರ್ಬೋದು, ಆಗ ತುಂಬ ಎನ್ಕರೇಜ್ ಮಾಡ್ತಾರೆ, ಫ್ರೆಂಡ್ಲಿ ಆಗಿರ್ತಾರೆ. ಅದು ಒಂದು ಒಳ್ಳೆ ವಿಷಯ. ಬೇರೆ ಕಾಲೇಜಲ್ಲಿ ಇದೆಯೋ ಗೊತ್ತಿಲ್ಲ, ಆದರೆ ನಮ್ಮ ಕಾಲೇಜಲ್ಲಿ ತುಂಬ ಎನ್ಕರೇಜ್ಮೆಂಟ್ ಇದೆ, ಅದಕ್ಕೆ ಬೇರೆಯವರನ್ನು ರೆಕಮೆಂಡ್ ಮಾಡ್ತೀನಿ. ಈ ಸಮಯದಲ್ಲಿ ನಾನು ಮಾತಾಡಬೇಕು, ವಿದ್ಯಾರ್ಥಿಗಳಿಗೆ ರಜೆಯಲ್ಲಿ ಈಗ 2.5 ತಿಂಗಳಿಂದ ಕ್ಲಾಸ್ ಇಲ್ಲ. ಏನು ಮಾಡಿದ್ದೇವೆ ಅಂತ, ಮಿಲಾಗ್ರಿಸ್ ಅಲ್ಲಿ ನಾವು ಮಾರ್ಚ್ 24 ತಾರೀಕಿಗೆ ನಾವು ಆನ್ಲೈನ್ ಕ್ಲಾಸ್ ಶುರು ಮಾಡಿದ್ದೇವೆ. ಮತ್ತೆ ಎಲ್ಲ ಪೋರ್ಷನ್ ಯಾರಿಗೆಲ್ಲ ಈ ಆನ್ಲೈನ್ ಅಲ್ಲಿ ಜಾಯಿನ್ ಆಗ್ಲಿಕ್ಕಿತ್ತೋ ಅವರೆಲ್ಲರೂ ಅದನ್ನು ಜಾಯಿನ್ ಆಗಿ ಎಲ್ಲ ಪೋರ್ಷನ್ ಮುಗಿಸಿ 2 ಸರ್ತಿ ರಿವಿಷನ್ ಆಗಿ ಎಕ್ಸಾಮ್ ಕೂಡ ಮಾಡಿ ಮುಗಿಸಿದ್ದಾರೆ. ಇನ್ನು ಯಾರಿಗೆ ಅದು ಸಿಕ್ಕುದಿಲ್ವೋ ಅವರಿಗೆ ಪುನಃ ನಾವು ಯಾವಾಗ ಸರ್ಕಾರ ಕಾಲೇಜ್ ಆರಂಭಿಸ್ತೋ ಆಗ ಪುನಃ ಅವರನ್ನು ಕರೆದು
ಅವರಿಗೆ ಪುನಃ ಪಾಠಗಳು ಮಾಡಿ ಮುಂದೆ ಹೋಗ್ಲಿಕ್ಕೆ ಒಂದು ಅವಕಾಶ ಮಾಡ್ತೇವೆ. ಬಟ್ ಅದು ನಮ್ಮ ಸರ್ಕಾರ ಮತ್ತು ನಮ್ಮ ಯೂನಿವರ್ಸಿಟಿಗೆ ಬಿಟ್ಟ ವಿಷಯ, ಯಾವಾಗ ಆರಂಭಿಸ್ತಾರೆ ಅಂತೇಳಿ ಅಲ್ಲಿ ತನಕ ನಾವು ಕಾಯ್ತೇವೆ. ಬಟ್ ನಮ್ಮ ಎಲ್ಲ ವಿದ್ಯಾರ್ಥಿಗಳು ನಾವು ಕಾಂಟ್ಯಾಕ್ಟ್ ಇದ್ದೇವೆ. ಮತ್ತೆ ಕೌನ್ಸಿಲರ್ ದಿನಾಲು ಅವರಿಗೆ ಫೋನ್ ಮಾಡಿ ಪ್ರತಿ ದಿನ ಅವ್ರಿಗೆ 50 ಜನ ಮಕ್ಕಳಿಗೆ ಫೋನ್ ಮಾಡ್ಲಿಕ್ಕೆ ಉಂಟು. ಹಾಗೂ ನಾನು ಸಹ ಮಾಡ್ತೇನೆ, ಯಾಕೆ ಹೇಗಿದ್ದೀರಿ ನೀವು, ಯಾಕಿದ್ದೀರಿ. ನಾನು ಈಗಾಗಲೇ ಹೇಳಿದೆ, ಸುಮಾರು ನಮ್ಮ ವಿದ್ಯಾರ್ಥಿಗಳ ಮನೆಗೆ ಸುಮಾರು 100 ಮನೆಗಳಿಗೆ ನಾನೇ ಕಾಂಟ್ಯಾಕ್ಟ್ ಮಾಡಿದ್ದೇನೆ. ಯಾಕಂದ್ರೆ ಅವರಿಗೆ ಈ ಕಷ್ಟ ಸಮಯದಲ್ಲಿ ಅವರ ಮನೆಯಲ್ಲಿ ಕೆಲವರಿಗೆ ಊಟ ಮಾಡ್ಲಿಕ್ಕೆ ಸಮಸ್ಯೆ ಇತ್ತು. ಅವರ ಮನೆಗೆ ಹೋಗಿ ಕಿಟ್ಗಳನ್ನು ಕೊಟ್ಟು ಬಂದದ್ದು ಅದು ನನಗೆ ಗೊತ್ತುಂಟು. ಹಾಗೆ ನಾವು ಪೇರೆಂಟ್ಸ್, ಸ್ಟೂಡೆಂಟ್ಸ್, ಟೀಚರ್ಸ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೇವೆ. ಆ ಸಾಮಾಜಿಕ ಕಳಕಳಿ ಮತ್ತು ಆ ಬಾಂಡ್ ಹೇಳ್ತಾರೆ, ಬಾಂಡ್ ಇಡ್ಲಿಕ್ಕೆ. ಎಸ್ ಬಹುಶಃ ಆ ಒಂದು ಉತ್ತಮವಾದ ವಾತಾವರಣ ವಿದ್ಯಾರ್ಥಿಗಳನ್ನ ಸಂಸ್ಥೆಯತ್ತ ಸೆಳಿತಾ ಇದೆ, ಬರ್ತಾ ಇದ್ದಾರೆ ಅನ್ನುವಂಥದ್ದು. ಎಸ್, ಮತ್ತಷ್ಟು ಮಾತನಾಡ್ತೀನಿ ಫಾದರ್. ಎಸ್, ಥ್ಯಾಂಕ್ ಯು ಇಬ್ಬರಿಗೂ ಕೂಡ ತಮ್ಮ ಒಂದು ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡ್ಕೊಂಡಿದ್ದಕ್ಕಾಗಿ. ಬಹುಶಃ ತಮ್ಮ ಮಾತುಗಳು ನೆಕ್ಸ್ಟ್ ಸಂಸ್ಥೆಗೆ ಬರಬೇಕು ಅಂತ ಬರುವಂಥ ಮನಸ್ಸಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಖಂಡಿತವಾಗ್ಲೂ ಅದು ಇನ್ಸ್ಪಿರೇಷನ್ ಆಗುತ್ತೆ ಅಂತ ನಾವು ಭಾವಿಸ್ತೇನೆ. ಎಸ್, ಥ್ಯಾಂಕ್ ಯು ಒನ್ಸ್ ಅಗೈನ್. ಕಾರ್ಯಕ್ರಮ ಮುಂದುವರಿಯುತ್ತೆ ಇನ್ನೊಂದು ಸಣ್ಣ ಬ್ರೇಕ್ ನಂತರ. ಮಿಲಾಗ್ರಿಸ್ ಶಿಕ್ಷಣ ಮಾರ್ಗದರ್ಶಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸಾಕಷ್ಟು ವಿಚಾರಗಳನ್ನು ನಾವು ತಿಳಿದುಕೊಂಡಿದ್ದೇವೆ, ಇನ್ನೂ ಕೂಡ ತಿಳಿದುಕೊಳ್ಳುವಂಥದ್ದಿದೆ. ವಿದ್ಯಾರ್ಥಿಗಳು ಕೂಡ ಸಂಸ್ಥೆಯಲ್ಲಿ ಯಾವ ಥರ ಶಿಕ್ಷಣ ಸಿಗ್ತಾ ಇದೆ, ವಾತಾವರಣ ಹೇಗಿದೆ ಅನ್ನುವಂಥದ್ರ ಬಗ್ಗೆ ಅವರು ಅವರ ಎಕ್ಸ್ಪೀರಿಯನ್ಸ್ ಮೂಲಕ ಹೇಳಿದ್ದಾರೆ. ಇನ್ನು ಕೊನೆಯದಾಗಿ ನಾವು ಸಾಕಷ್ಟು ವಿಚಾರಗಳ ಬಗ್ಗೆ ಕೂಡ ಮಾತನಾಡಬೇಕು. ಮುಖ್ಯವಾಗಿ ಇರುವಂತಹ ಕೋರ್ಸ್ಗಳೇನಿದೆ, ಅದರಲ್ಲಿ ಮುಂದಕ್ಕೆ ಇರುವಂತಹ ಉದ್ಯೋಗಾವಕಾಶಗಳು ಏನು, ಇನ್ನೂ ಇರುವಂತಹ ಅನೇಕ ವಿಚಾರಗಳು ಸಂಪೂರ್ಣವಾಗಿ ಪ್ರಾಕ್ಟಿಕಲ್ ಆಗಿರುವಂಥದ್ದು. ವಿದ್ಯಾರ್ಥಿಗಳು ಅನುಭವವನ್ನು ಪಡೆದುಕೊಳ್ಳೇಬೇಕಾಗುತ್ತೆ, ರಿಯಲ್ ಫೀಲ್ಡ್ಗೆ ಎಕ್ಸ್ಪೋಸ್ ಆಗಲೇಬೇಕಾಗುತ್ತೆ. ಅಂಥ ಸಂದರ್ಭದಲ್ಲಿ ಇಂಟರ್ನ್ಶಿಪ್ನ ಫೆಸಿಲಿಟಿಗಳೆಲ್ಲ ಹೇಗಿರುತ್ತೆ, ಸೊ ಎಲ್ಲ ವಿಚಾರಗಳ ಬಗ್ಗೆ ಮಾತನಾಡಬೇಕು. ಸೊ ಈಗ ಮತ್ತೆ ಜಾಯಿನ್ ಆಗಿದ್ದಾರೆ ಡೆಂಜಿಲ್ ಡಿಕೋಸ್ತಾ, HOD ಹೋಟೆಲ್ ಮ್ಯಾನೇಜ್ಮೆಂಟ್, ಮತ್ತೊಮ್ಮೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಲೆಕ್ಚರರ್ F&D ವಿಭಾಗದವರು ಪ್ರಿಸ್ಕಿಲಾ ಮೇಡಮ್, ಮತ್ತೊಮ್ಮೆ ಸ್ವಾಗತಿಸ್ತಾ ಇದ್ದೇನೆ. ಫಾದರ್, ಮತ್ತೊಮ್ಮೆ ತಮಗೂ ಕೂಡ ಸ್ವಾಗತ. ಎಸ್, ನಾನು ಡೆನ್ಸಿಲ್ ಅವರೇ ತಮ್ಮನ್ನ ಕೇಳೋದಿದ್ರೆ, ಬಹುಶಃ ಹೋಟೆಲ್ ಮ್ಯಾನೇಜ್ಮೆಂಟಲ್ಲಿ ಇಂಟರ್ನ್ಶಿಪ್ ಅನ್ನುವಂಥದ್ದು ಬಹಳ ಮುಖ್ಯವಾದಂತಹ ವಿಚಾರ. ಅದನ್ನು ಹೇಗೆ ಮ್ಯಾನೇಜ್ ಮಾಡಲಾಗುತ್ತೆ ಅಂತ? ಹೋಟೆಲ್ ಮ್ಯಾನೇಜ್ಮೆಂಟ್ ಅದು 3 years ಡಿಗ್ರಿ ಪ್ರೋಗ್ರಾಮ್. ಆ ಫೈನಲ್ ಸೆಮಿಸ್ಟರ್ ಅಲ್ಲಿ 6 ಸೆಮಿಸ್ಟರ್ ಆಗಿ ಡಿವೈಡ್ ಆಗಿದೆ. ಅದು ಒಂದು ಸೆಮಿಸ್ಟರ್ ಅವರಿಗೆ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಅಂತ ನಾವು ಅಪಾಯಿಂಟ್ ಮಾಡ್ತೇವೆ. ಆ ಸೆಮಿಸ್ಟರ್ ಇದು ಲಾಸ್ಟ್ ಸೆಮಿಸ್ಟರ್, ಎಲ್ಲ 2.5 year ಕೋರ್ಸ್ ಆದ್ಮೇಲೆ ಲಾಸ್ಟ್ ಸೆಮಿಸ್ಟರ್ ಅಲ್ಲಿ ಅವರಿಗೆ ನಾವು ಟ್ರೈನಿಂಗ್ ಅಂತ ಸೆಟ್ ಮಾಡಿರ್ತೇವೆ. ಅದು ಯೂನಿವರ್ಸಿಟಿ ಪ್ರೋಟೋಕಾಲ್ ಪ್ರಕಾರ 98 ಇಲ್ಲಾಂದ್ರೆ 106 days ಅನ್ನು ಅವರಿಗೆ ಕಂಪಲ್ಸರಿ ಮಾಡ್ಲೇಬೇಕು ಅವರು. ಈ ಟ್ರೈನಿಂಗ್ ಗೋಸ್ಕರ ಮಕ್ಕಳಿಗೆ ನಾವು ಫಸ್ಟ್ ಅವರು ಹೇಗೆ ರೆಸ್ಯೂಮ್ ಜಾಬ್ಗೆ ತಯಾರಾಗುವಂತೆ ಆ ರೆಸ್ಯೂಮ್ಸ್ ಹೇಗೆ ಮಾಡುದು ನಾವು ಕಲಿಸಿಕೊಡ್ತೇವೆ. ಪ್ಲಸ್ ಅವರಿಗೆ ಇಂಟರ್ವ್ಯೂ ಸ್ಕಿಲ್ಸ್. ಇಲ್ಲಿ ಟ್ರೈನಿಂಗ್ ಹೋಗುದಂತ ಹೇಳಿದ್ರೆ ಡೈರೆಕ್ಟ್ ಕೆಲಸವೇ ಮಾಡುದಲ್ಲಿ ಹೋಟೆಲ್ ಅಲ್ಲಿ, ಇಲ್ಲಾದ್ರೆ ಯಾವ ಇಂಡಸ್ಟ್ರಿಗೆ ಹೋಗ್ತೇವೆ ಅಲ್ಲಿ ಕೆಲಸ ಮಾಡಿಯೇ ಅವ್ರು ಕಲಿಯೋದು. ಹೀಗೆ ಅಲ್ಲಕ್ಕೆ ಅವ್ರು ಕ್ಲಾಸ್ ರೂಮ್ ಅಲ್ಲಿ ಕುತ್ಕೊಂಡು ಸಪರೇಟ್ ಆಗಿ ಬರ್ದು ಟ್ರೈನಿಂಗ್ ಮಾಡೋದು ಹೀಗೆ ಅಲ್ಲ. ಅವರು ಹೋಟೆಲ್ಗೆ ಹೋಗಿ ಇಂಡಸ್ಟ್ರಿಗೆ ಹೋಗಿ ಅಲ್ಲಿ ಅವರು ಕೆಲಸ ಮಾಡಿ ಕಲಿತಾರೆ. ಆಗ ಏನಾಗ್ತದೆ ಅಂದ್ರೆ ಫೈನಲ್ ಸೆಮಿಸ್ಟರ್ಗೆ ಯಾಕೆ ನಾವು ಇದು ಟ್ರೈನಿಂಗ್ ಇಡ್ತೇವೆ ಅಂದ್ರೆ ನೆಕ್ಸ್ಟ್ ಇಮಿಡಿಯೇಟ್ ಆದ ನಂತರ ಕೋರ್ಸ್ ಆದ ತಕ್ಷಣ ಅವ್ರು ಕೆಲಸಕ್ಕೆ ಹೋಗುದು. ಆಗ ಅವ್ರು ಕೆಲಸ ಮಾಡುವ ಮೈಂಡ್ ಸೆಟ್ ಅಲ್ಲಿ ಇರ್ತಾರೆ. ಆಗ ಅವ್ರು ಡೈರೆಕ್ಟ್ ಜಾಬ್ಗೆ ಹೋಗಿ ಅವರು ಸೆಟ್ ಆಗಿ ಕೆಲಸ ಮಾಡ್ಲಿಕ್ಕೆ ಇರ್ತದೆ. ಮತ್ತೆ ನೆಕ್ಸ್ಟ್ F&D ಮಾತಾಡೋದಾದ್ರೆ ಅವರಿಗೆ ಸಹ ಟ್ರೈನಿಂಗ್ ಇರ್ತದೆ. ಈ ಫೈನಲ್ ಇಯರ್ ಅಲ್ಲಿ ಒಂದು ಸೆಮಿಸ್ಟರ್ ಆದ ನಂತರ ನಡುವಲ್ಲಿ ಆ ರಜೆ ಇದ್ದ ಟೈಮಲ್ಲಿ ಅವರಿಗೆ ಒಂದು 1-2 months ಟ್ರೈನಿಂಗ್ ಪ್ರೋಗ್ರಾಮ್ ಇರ್ತದೆ. ಅವರು ಆ ಟ್ರೈನಿಂಗ್ ಪ್ರೋಗ್ರಾಮ್ ಅಲ್ಲಿ ಎಂತ ಕಲಿತಾರೆ ಅದ್ರ ಮೇಲೆ ಒಂದು ರಿಪೋರ್ಟ್ ಮಾಡಿ ಎಕ್ಸಾಮ್ ಇರ್ತದೆ ಅವರಿಗೆ. ಸೇಮ್ ನಮ್ಮ ಹೋಟೆಲ್ ಮ್ಯಾನೇಜ್ಮೆಂಟ್ ಮಕ್ಕಳಿಗೆ ಕೂಡ ಒಂದು ಅದು ಟ್ರೈನಿಂಗ್ ಆಗಿ ಬಂದ ನಂತರ ಒಂದು ಅವರು ಆ ಹೋಟೆಲ್ ಎಲ್ಲಿ ಟ್ರೈನಿಂಗ್ ಮಾಡಿದ್ದಾರೆ, ಎಂತ ಅವರು ಕಲ್ತಿದ್ದಾರೆ, ಎಂತ ಕೆಲಸ ಮಾಡಿದ್ದಾರೆ, ಆ ಹೋಟೆಲ್ ವಿಷಯದಲ್ಲಿ ಅದರ ವಿಷಯದಲ್ಲಿ ನಾವೊಂದು ಪ್ರಾಜೆಕ್ಟ್ ಮಕ್ಕಳು ಮಾಡಿ ಆ ಪ್ರಾಜೆಕ್ಟ್ ಅನ್ನು ಎಕ್ಸ್ಟರ್ನಲ್ ಎಕ್ಸಾಮಿನರ್ಸ್ ಬಂದು ಅದನ್ನು ವ್ಯಾಲ್ಯೂ ಮಾಡಿ ವೈಭವಸ್ತಿ ಇರ್ತದೆ. ಆ ಎಕ್ಸಾಮ್ ಪ್ರಕಾರ ಅವರಿಗೆ ನಾವು ಮಾರ್ಕ್ಸ್ ಅನ್ನು ಕೊಡ್ತೇವೆ ಟ್ರೈನಿಂಗ್ ವಿಷಯದಲ್ಲಿ. ಮತ್ತೆ ಹೋಟೆಲ್ ಅವರು ಕೂಡ ಅವರಿಗೆ ಅವರ ಏನು ಕೆಲಸ ಮಾಡಿದ್ದಾರೆ ಆ ಕೆಲಸ ಮಾಡಿದ ಮೇಲೆ ಅವರಿಗೆ ಮಾರ್ಕ್ಸ್ ಅನ್ನು ಕೊಡ್ತಾರೆ. ಆ ಮಾರ್ಕ್ಸ್ ಅನ್ನು ನಾವು ಯೂನಿವರ್ಸಿಟಿಗೆ ಇಂಟರ್ನಲ್ ಅಸೆಸ್ಮೆಂಟ್ ಆಗಿ ಕಳಿಸ್ತೇವೆ. ಅದಕ್ಕೆ ಸ್ವಲ್ಪ ಆ್ಯಡ್ ಮಾಡೋದಾದ್ರೆ ಈ ಇಂಟರ್ನ್ಶಿಪ್ ಪ್ರೋಸೆಸ್ ಉಂಟಲ್ಲ, ಅದು ಕೂಡ ಒಂದು ಸಂಸ್ಥೆಗೆ, ಒಂದು ಹೋಟೆಲ್ಗೆ ಕೆಲಸ ಸಿಗುವ ಪ್ರೋಸೆಸ್ಸೇ. ಯಾಕಂದ್ರೆ ಅವ್ರು ಹೇಳಿದಾಗ ಇಂಟರ್ವ್ಯೂ ಮಾಡ್ತಾರೆ, ಮತ್ತೆ ಅದು ಆ ಕಂಪನಿ ಅವರು, ಆ ಹೋಟೆಲ್ ಈ ವಿದ್ಯಾರ್ಥಿಗಳು ಆನ್ಲೈನ್ ಇಂಟರ್ವ್ಯೂ ಮಾಡಿ ತಗೊಳ್ತಾರೆ. ಅದು ಸುಮ್ಮನೆ ಅವರು ಕೊಡೋದಿಲ್ಲ. ಅವರ ಎಬಿಲಿಟಿ ಇದ್ರೆ ಮಾತ್ರ ಆ 5 star ಹೋಟೆಲ್ಸ್ ಆ ಒಂದು 6 ತಿಂಗಳು ತಗೊಳ್ಬೇಕಾದ್ರೆ ಪ್ರತಿಯೊಬ್ಬರು ಆನ್ಲೈನ್ ಅಲ್ಲಿ ಅವರ ಇಂಟರ್ವ್ಯೂ ಮಾಡಿ ಸೆಲೆಕ್ಷನ್ ಮಾಡ್ತಾರೆ. ಅವರು ಸೆಲೆಕ್ಟ್ ಮಾಡಿದ ಪ್ರೋಸೆಸ್ ಹೋಗ್ತದೆ. ಅದಕ್ಕಾಗಿ ಫಸ್ಟಿಗೆ ಐ ಸ್ಟ್ಯಾಂಡರ್ಡ್ ಹೋಟೆಲ್ಗಳು, ನಂತರ ಸ್ವಲ್ಪ ಕೆಳಗೆ ಬರ್ತದೆ. ಮಕ್ಕಳ ಏನಂತ ಪ್ರತಿಕ್ರಿಯೆ ಮೇಲೆ
ಅವರಿಗೆ ಅಲ್ಲಿ ಇಂಟರ್ನ್ಶಿಪ್ ಕೊಡ್ತಾರೆ ಅವರು, Yes. ಮತ್ತೆ ಅಲ್ಲೇ ಕೆಲಸ ಕೊಡ್ತಾರೆ. ಹೆಚ್ಚಿನವರಿಗೆ ಅಲ್ಲೇ ಕೆಲಸ ಭದ್ರತೆ ಇರ್ತದೆ. ಯಾಕಂದ್ರೆ ಈ ಫಸ್ಟ್ 2 years ಅವರಿಗೆ ಒಂದು ಅನುಭವ ಬೇಕು, ಅದಕ್ಕೆ ಆ ಹೋಟೆಲ್ ಕೊಡ್ತಾರೆ. ಮತ್ತೆ ಅವ್ರು ಏನ್ ಮಾಡ್ತಾರೆ, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಹೋಗ್ತಾರೆ, ಗಲ್ಫ್ ರಾಷ್ಟ್ರಕ್ಕೆ ಹೋಗ್ತಾರೆ. ಹಾಗೆ F&D ಅವರು ಹಾಸ್ಪಿಟಲ್ಗಳಲ್ಲಿ ಹೆಚ್ಚಿನ ಹಾಸ್ಪಿಟಲ್ಗಳಲ್ಲಿ ಅವರು ಇಂಟರ್ನ್ಶಿಪ್ ಮಾಡ್ತಾರೆ. ದೊಡ್ಡ ದೊಡ್ಡ ಹಾಸ್ಪಿಟಲ್ ತಗೊಂಡು ಅಲ್ಲಿ 1 ತಿಂಗಳು 2 ತಿಂಗಳು ನಿಜವಾಗಿ ಅನುಭವನ ಪಡೆದುಕೊಳ್ತಾರೆ. ನಾನು BCom ನವ್ರು ಹೇಳಿದೆ, ಅವರು ಸಿ ಆ ತರ ಅಥವಾ ಇಂಡಸ್ಟ್ರಿಗೆ ಹೋಗಿ ಅಲ್ಲಿ ಅನುಭವ ಪಡ್ತಾರೆ. ಹಾಗೆ ಇವರಿಗೆ ಇನ್ನೊಂದು ದೊಡ್ಡದಿರುವುದಂದ್ರೆ ಅವ್ರಿಗೆ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಉಂಟು. ಆ ಬಗ್ಗೆ ಸಹ ನಾವು ಹೇಳ್ಬೇಕಾಗ್ತದೆ. ಯಾಕಂದ್ರೆ ಅವರಿಗೆ ಒಂದು 3 ದಿನದ ಒಂದು ಇಂಡಸ್ಟ್ರಿ ಟ್ರೈನಿಂಗ್ ಪ್ರತಿ ವರ್ಷ ಅವರು ಇಂಡಸ್ಟ್ರಿ ಹೋಗ್ಲೇಬೇಕು, ಹ್ಯಾಂಡ್ ಆನ್ ಎಕ್ಸ್ಪೀರಿಯನ್ಸ್ ಮಾಡ್ಲಿಕ್ಕೆ. ಮತ್ತೆ ಫೈನಲ್ ಇಯರ್ಸ್ಗೆ ನಾವು ಅದು ಒಂದು 3 ದಿನ ಮಾಡ್ತೇವೆ. ಅವ ದೊಡ್ಡ ಇಂಡಸ್ಟ್ರಿ ಈ ಸರ್ತಿ ಗೋವಾಕ್ಕೆ ಹೋಟೆಲ್ ನೋಡ್ಲಿಕ್ಕೆ, ನಂತರ ಒಂದು ಏನ್ ಹೇಳ್ತಾರೆ ಬ್ರೂವರಿ ಲಿಕ್ಕರ್ ಪ್ರೊಡಕ್ಷನ್ ಆಗುವಂತ ಒಂದು ಕಂಪನಿಗೆ, ಹಾಗೆ ಇನ್ನೊಂದು ಐಸ್ ಕ್ರೀಮ್ ಪ್ರೊಡಕ್ಷನ್ ಆಗೋ ಕಂಪನಿಗೆ ಹೋಗಿ ನೋಡಿ ಬರ್ತಾರೆ. ಹೀಗೆ ಸೌಂಡ್. ಎಸ್ ಪ್ರೆಸಿಲ್ಲ ಮೇಡಮ್, ಇನ್ನು F&D ಕೋರ್ಸ್ ಮಾಡಿದಂತಹ ಸ್ಟೂಡೆಂಟ್ಸ್ಗಳಿಗೆ ಇರುವಂತಹ ಕೆರಿಯರ್ ಮತ್ತೆ ಬಿಸ್ನೆಸ್ ಆಪರ್ಚುನಿಟೀಸ್ ಬಗ್ಗೆ ಮಾತನಾಡೋದಿದ್ರೆ. ಸೊ ಡಯಟಿಷಿಯನ್ ಅಂದರೆ ವ್ಯಕ್ತಿಗಳ ರೋಗದ ಸ್ಥಿತಿ ಮತ್ತು ನಿರ್ವಹಣೆಯನ್ನು ಅವಲಂಬಿಸಿ ಅವರಿಗೆ ಆಹಾರವನ್ನು ಸೂಚಿಸುವುದು ಕೆಲಸ. ಸೊ ಅವರಿಗೆ ಆಸ್ಪತ್ರೆಗಳಲ್ಲಿ ಮತ್ತೆ ಜಿಮ್ಗಳಲ್ಲಿ ಅಥವಾ ನಮ್ಮ ಜಿಮ್ಗಳಲ್ಲಿ ಯಾವುದೇ ಚಿಕಿತ್ಸಾಲಯಗಳಲ್ಲಿ ಕೆಲಸ ಮಾಡಬಹುದು. ಇದಲ್ಲದೆ ಫುಡ್ ಪ್ರಾಡಕ್ಟ್ ಡೆವಲಪ್ಮೆಂಟ್, ನಮ್ಮ ಕಾಲೇಜಲ್ಲಿ ಇನೋವೇಷನ್ ಸೆಂಟರ್ ಅಂದ್ರೆ ನಮ್ಮ ಓನ್ ರಿಸರ್ಚ್ ಲ್ಯಾಬ್ ಇನೋವೇಷನ್ ಸೆಂಟರ್ ಆಗಿ ನಾವು ಕನ್ವರ್ಟ್ ಮಾಡಿದ್ದೇವೆ. ಅದರಲ್ಲಿ ಸ್ಟೂಡೆಂಟ್ಸ್ಗೆ ಚಾನ್ಸಸ್ ಕೊಡ್ತೇವೆ ನೀವು ಇನೋವೇಟಿವ್ ಪ್ರಾಡಕ್ಟ್ಸ್ ಅನ್ನು ಲಾಂಚ್ ಮಾಡಕ್ಕೆ. ಸೊ 5 ಲಾಂಚ್ ಮಾಡಿದ್ದಾರೆ ಈ ವರ್ಷ. ಅದನ್ನು ಸರ್ಟಿಫೈ ಮಾಡಕ್ಕೆ ಒಂದು ಸ್ಟ್ಯಾಂಡರ್ಡ್ ಬೇಕಲ್ಲ, ಅದಕ್ಕೆ ವಿಯೋಲಾ ಟ್ರೇಡಿಂಗ್ ಕಂಪನಿ ಅವರು ಸರ್ಟಿಫೈ ಮಾಡಿದ್ದಾರೆ. ಸೊ ಅದನ್ನು ನಾವು ಮಾರ್ಕೆಟಿಂಗ್ ಮಾಡ್ತೇವೆ, ದೆನ್ ವಿ ಟೇಕ್ ದ ಫೀಡ್ಬ್ಯಾಕ್ ಮತ್ತೆ ಅದನ್ನು ಲಾಂಚ್ ಮಾಡ್ತೇವೆ. ಸೊ ಫುಡ್ ಪ್ರಾಡಕ್ಟ್ ಡೆವಲಪ್ಮೆಂಟ್ ಅಲ್ಲಿ ಸಹ ಅವರಿಗೆ ಚಾನ್ಸಸ್ ಸಿಗುತ್ತದೆ, ಲೇಬಲಿಂಗ್ ಇಂಡಸ್ಟ್ರೀಸ್ ಅಲ್ಲಿ ಸಹ ಸಿಗುತ್ತದೆ. ಎಸ್, ಇನ್ನು ಈಗಾಗಲೇ ಸ್ಟೂಡೆಂಟ್ಸ್ ಹೇಳಿದ್ರು ಬಹುಶಃ ಫೆಸ್ಟ್ ಎಲ್ಲ ಆಗ್ತಾ ಇರುತ್ತೆ, ನಾವೆಲ್ಲ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ ಅನ್ನುವಂಥದ್ದು. ಸೊ ಒಟ್ಟಾರೆಯಾಗಿ ಒಂದು ಶೈಕ್ಷಣಿಕ ವರ್ಷದಲ್ಲಿ ಏನೆಲ್ಲ ವಿಶೇಷ ಕಾರ್ಯಕ್ರಮಗಳು ಅಥವಾ ಫೆಸ್ಟ್ಗಳಿರ್ಬೋದು ಅಥವಾ ಬೇರೆ ಬೇರೆ ಸೆಮಿನಾರ್ಗಳಿರ್ಬೋದು, ಸೊ ಒಟ್ಟಾರೆಯಾಗಿ ನಡೆಯುವಂಥ ಕಾರ್ಯಕ್ರಮಗಳ ಬಗ್ಗೆ ಮಾತನಾಡೋದಿದ್ರೆ. ಎಸ್, ನಮ್ಮ ಕಾಲೇಜಲ್ಲಿ ನಾವೀಗ ಒಂದು ಇಯರ್ ಅಂದ್ರೆ 2 ಸೆಮಿಸ್ಟರ್ ಆಗಿ ಡಿವೈಡ್ ಮಾಡ್ತೇವೆ. ಪ್ರೋಗ್ರಾಮ್ಸ್ ಕೂಡ 2 ಸೆಮಿಸ್ಟರ್ ಅಲ್ಲಿ ನಾವು ಈಕ್ವಲ್ ಆಗಿ ಡಿವೈಡ್ ಮಾಡಿರ್ತೇವೆ. ನಮ್ಮ ಮೇನ್ ಫ್ಲಾಗ್ಶಿಪ್ ಪ್ರೋಗ್ರಾಮ್ಸ್ ಏನಂದ್ರೆ BCom ಇಂದ ನಾವು ಸಮನ್ವಯ್ ಮತ್ತೆ ಎಕ್ಸೆಲ್ಸೋ ಅಂತ 2 ನ್ಯಾಷನಲ್ ಲೆವೆಲ್ ಪ್ರೋಗ್ರಾಮ್ಸ್ ಅಂತ ಮಾಡ್ತೇವೆ. ಒಂದು ಸೆಮಿನಾರ್, ಒಂದು ಇಂಟರ್ ಕಾಲೇಜೆಡ್ ಫೆಸ್ಟ್, ಮತ್ತೆ ಹೋಟೆಲ್ ಮ್ಯಾನೇಜ್ಮೆಂಟ್ ಗೆ ಬರುವಾಗ ನಾವು ಇನ್ನು 2 ಪ್ರೋಗ್ರಾಮ್ ಇವೆ. ನವರಂಗ್, ಅದು PUC ಮಕ್ಕಳಿಗೆ ಒಂದು ಕಾಂಪಿಟಿಷನ್ಸ್ ಇಟ್ಟು ಅವರಿಗೆ ಡಿಗ್ರಿಯಲ್ಲಿ ಏನು ಎಲ್ಲ ಲೆವೆಲ್ ಇದೆ ಆ ಒಂದು ಗೊತ್ತಾಗ್ಲಿಕ್ಕೆ ನಾವು ಒಂದು ನ್ಯಾಷನಲ್ ಲೆವೆಲ್ ಪ್ರೋಗ್ರಾಮ್ ಮಾಡ್ತೇವೆ, ನವರಂಗ್ ಅಂತ. ಮತ್ತೆ ಮೇನ್ ನಮ್ಮ ಪ್ರೋಗ್ರಾಮ್ ಈಗ ಲಾಸ್ಟ್ ಇಯರ್ ಇಂದ ನಾವು ಸ್ಟಾರ್ಟ್ ಮಾಡಿದ್ದೇವೆ ಏನಂದ್ರೆ ರೆಲಿಶ್ ಫುಡ್ ಫೆಸ್ಟಿವಲ್. ಇದೊಂದು ಮಕ್ಕಳು ತಮ್ಮದೇ ಆದ ತಿನಿಸುಗಳನ್ನ ಅವರೇ ಕುಕ್ ಮಾಡಿ ಯಾರು ಬರ್ತಾರೆ ಅವರಿಗೆ ಅಲ್ಲಿ ಸೇಲ್ ಮಾಡುವಂತದ್ದು. ಇವನ್ ಜಸ್ಟ್ ಹೋಟೆಲ್ ಮ್ಯಾನೇಜ್ಮೆಂಟ್ ಅಲ್ಲ, F&D ವಿಭಾಗದ ಒಟ್ಟಿಗೆ ಕೂಡ ಜಾಯ್ನ್ ಆಗ್ತೇವೆ. ಮತ್ತೆ BCom ಮಕ್ಕಳು ಈ ಪ್ರೋಗ್ರಾಮ್ ಅಲ್ಲಿ ಸೇಲ್ಸ್, ಅವರು ಸೆಲ್ಲಿಂಗ್ ಟೆಕ್ನಿಕ್ಸ್ ಅದನ್ನು ಇಲ್ಲಿ ಕಲಿತಾರೆ. ಮತ್ತೆ ಕಾಲೇಜ್ ಒಳಗೆ ನಾವು ಮಕ್ಕಳಿಗೋಸ್ಕರ ತುಂಬಾ ಪ್ರೋಗ್ರಾಮ್ಸ್ ಅನ್ನು ಮಾಡ್ತೇವೆ. ಸ್ಪಾರ್ಕ್ ಅಂತ ಇದೆ, ಅದು ಕ್ಲಾಸ್ ವೈಸ್ ಕಾಂಪಿಟಿಷನ್ಸ್, ಸ್ಪೋರ್ಟ್ಸ್ ಡೇ ಆಗಿರ್ಲಿ, ಸ್ಪೋರ್ಟ್ಸ್ ಡೇ ಇದೆ ನಮ್ಮ ಕಾಲೇಜ್. ಮತ್ತೆ ನಾವು ಬೇರೆ ಕಾಲೇಜಸ್ ಗಳಿಂದ ಹಾಗೂ ಬೇರೆ ಸ್ಟೇಟ್ಸ್ ಗಳಿಂದ ನಾವು ತುಂಬಾ ಸ್ಪೀಕರ್ಸ್ ಗಳನ್ನು ಕರೆದು ನಮ್ಮ ಸ್ಟೂಡೆಂಟ್ಸ್ ಗೆ ಇಂಪ್ರೂವ್ಮೆಂಟ್ ಆಗುವ ಹಾಗೆ ಅವರಿಗೆ ನಾವು ಸೆಮಿನಾರ್ಸ್, ವರ್ಕ್ಶಾಪ್ಸ್ ಎಲ್ಲ ಮಾಡ್ತೇವೆ. ಫಾದರ್, ಅದು ಮಾತ್ರ ಅಲ್ಲದೆ ನಮ್ಮ ಕಾಲೇಜು ಮತ್ತು ನಮ್ಮ ಆಡಳಿತ ಮಂಡಳಿ ಮತ್ತು ಹಳೆ ವಿದ್ಯಾರ್ಥಿಗಳು ಮತ್ತು ಎತ್ತವರು ಸೇರಿ ನಮ್ಮ ಇನ್ನಿತರ ಚಟುವಟಿಕೆಗಳು, ಅದೇ PTA, ನಾವು ಏನಾದರೂ ನಿರ್ಧಾರ ಮಾಡಬೇಕಾದ್ರೆ ನಾವು ಮೊದಲು ಯಾವಾಗ ಸಹ PTA ಈ 3 ಆಂಗಲ್ಸ್, ವಿದ್ಯಾರ್ಥಿಗಳು, ಅಧ್ಯಾಪಕರು ಮತ್ತು ಎತ್ತವರು ಇಲ್ಲದೆ ಯಾವುದೋ ನಿರ್ಧಾರ ಮಾಡೋದಿಲ್ಲ. ಇದೊಂದು ಬಾಂಡ್ ನಮ್ಮ ಹತ್ರ ಇದೆ ಇದಕ್ಕೆ. ಹಾಗೆ ಈಗಾಗಲೇ ಹೇಳಿದ್ರು ಅಲುಮ್ನಿ ಅಸೋಸಿಯೇಷನ್, ನಮ್ಮ ಹಳೆ ವಿದ್ಯಾರ್ಥಿಗಳು ಈಗಾಗಲೇ ನಾವು 10 ವರ್ಷ ಮಾತ್ರ ಕಾಲೇಜಿನ ಹಿಸ್ಟ್ರಿ ಇದ್ರೂ ಸಹ ಈಗಾಗಲೇ ನಮ್ಮ ಒಳ್ಳೆಯ ರಿಜಿಸ್ಟರ್ಡ್ ಹಳೆ ವಿದ್ಯಾರ್ಥಿ ಸಂಘ ಇದೆ. ಮಾತ್ರ ಅಲ್ಲ, ನಮ್ಮ ಸಂಸ್ಥೆಯಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಆ ನಾಯಕತ್ವ ಬೆಳೆಸುವಂತ ಒಂದು ಏನಾದ್ರು ಸ್ಟೂಡೆಂಟ್ ಕೌನ್ಸಿಲ್, ಅವರಿಗೆ ಜವಾಬ್ದಾರಿ. ನಾನೇನ್ ಮಾಡ್ತೇನೆ, ಪ್ರತಿಯೊಂದು ಯಾವುದೇ ಆಕ್ಟಿವಿಟಿ ಇರಬೇಕಾದ್ರೂ ಮಕ್ಕಳು ಹೇಳಿದ್ರು ಅವರಾಗೆ ಮೊದಲು ನಾವು ಕೇಳ್ತೇವೆ, ಹೀಗೆ ಪ್ಲಾನ್ ಇದೆ, ನಿಮ್ಮ ಸಜೆಷನ್ ಕೊಡಿ. ಎಲ್ಲವನ್ನೂ ಕೇಳಲಿಕ್ಕೆ ಆಗಲ್ಲ, ಒಪ್ತೇನೆ, ಬಟ್ ಅವರ ಸಜೆಷನ್ ನಾವು ತಗೊಂಡು ಅದರ ಬೇಸ್ ಅಲ್ಲಿ ಮುಂದೆ ಹೋಗೋದು. ಅವರಿಗೆ ಸಹ ಒಂದು ನಾಯಕತ್ವ ಕೊಡೋದು, ಅವರು ಯಾವ ಕಾರ್ಯಕ್ರಮ ಮಾಡಬೇಕು, ಇಂತಹ ಒಂದು ನಾಯಕತ್ವ ಬೆಳೆಸಲಿಕ್ಕೆ ಸಹ ಒಂದು ಅವಕಾಶ ಮಾಡಿ ಕೊಟ್ಟಿದ್ದೇವೆ.
ಇನ್ನು ಒಟ್ಟಾರೆಯಾಗಿ ನಾವು ಒಂದು ಸಂಸ್ಥೆ ಅಂತ ಹೇಳಿದ್ರೆ ಅದು ಕೇವಲ ಕಟ್ಟಡಗಳು ಅಂತ ಇದ್ರೆ ಸಾಕಾಗೋದಿಲ್ಲ. ಬಹುಶಃ ತಾವು ವಿದ್ಯಾರ್ಥಿಗಳ ಜೊತೆ ಮಾತನಾಡ್ತಾ ಹೇಳಿದ್ರಿ, ವಿದ್ಯಾರ್ಥಿಗಳು ಕೂಡ ಹೇಳಿದ್ರು ಯಾವ ರೀತಿಯ ಒಂದು ಸಂಬಂಧ ಇದೆ ಅನ್ನುವಂಥದ್ದು. ಅದರ ಜೊತೆಗೆ ಇನ್ನಿತರ ಮೂಲ ಸೌಕರ್ಯಗಳು ಕೂಡ ಬೇಕಾಗುತ್ತೆ. ಸೊ ಅದರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡೋದಿದೆ. ನಮ್ಮ ಕಾಲೇಜಲ್ಲಿ ನಾವು ಈ ಒಂದು 4 ವರ್ಷ ಮೊದಲು ಒಂದು ಒಳ್ಳೆ ಬಿಲ್ಡಿಂಗ್ ಅನ್ನು ಕಟ್ಟಿದ್ದೇವೆ. ಅದು ಒಂದು ಹೈ ಸ್ಟ್ಯಾಂಡರ್ಡ್. ಏನಂತಾರೆ, ನಮಗೆ ಎಲ್ಲಿಯೂ ಬಹುಶಃ ಅಂತಹ ಬಿಲ್ಡಿಂಗ್ ಕಾಣಲಿಕ್ಕೆ ಇಲ್ಲ. ಅದೆಲ್ಲ ವ್ಯವಸ್ಥೆಗಳು ಮಾಡಿ, ಶೌಚಾಲಯವಾಗಿರಲಿ, ಅಲ್ಲಿ ಲಾಕರ್ ಇರಲಿ. ನೋಡಿ, ನಮ್ಮ ಕಾಲೇಜಲ್ಲಿ ಮಕ್ಕಳಿಗೆ ಅವರು ತರುವಂಥ ಮೊಬೈಲನ್ನು ಇಡ್ಲಿಕ್ಕೆ ಲಾಕರ್ ಇದೆ. ಎಲ್ಲ ವಿದ್ಯಾರ್ಥಿಗಳು ಕ್ಲಾಸ್ಗೆ ಮೊಬೈಲ್ ಕೊಂಡೋಗಿಲ್ಲ. ಅವ್ರು ತಂದು ಮೊಬೈಲನ್ನು ಲಾಕರ್ ಗ್ರೌಂಡ್ ಫ್ಲೋರ್ ಅಲ್ಲಿ ಲಾಕರ್ ಇಟ್ಟಿದ್ದೇವೆ. ಅವರು ಕೇವಲ 50 ರೂಪಾಯಿದ ಬಾಡಿಗೆ, ವರ್ಷಕ್ಕೆ 50 ರೂಪಾಯಿ ಬಾಡಿಗೆ ಕೊಡ್ಲಿಕ್ಕೆ, ಯಾಕಂದ್ರೆ ಅವ್ರಿಗೆ ಲಾಕರ್ ಕೊಡ್ತಾರೆ, ಕೀ ಕೊಡ್ತಾರೆ. ಅದನ್ನು ಅಲ್ಲಿ ಇಲ್ಲಿ ಸೇಫ್ ಆಗಿ ಅವ್ರು ಯಾವಾಗ ಸಹ ನಡುವಿನಲ್ಲಿ ಬ್ರೇಕ್ ಟೈಮ್ ಅಲ್ಲಿ ತೆಗೆದು ನೋಡ್ಬೋದು. ಬಟ್ ಕ್ಲಾಸಿಗೆ ಮೊಬೈಲ್ ಕೊಂಡೋಗ್ಲಿಕ್ಕಿಲ್ಲ. ಹಾಗೆ ಹೌದು, ಹಾಗೆ ನಮ್ಮ ಕ್ಲಾಸ್ ರೂಮ್, ಪ್ರತಿ ಕ್ಲಾಸ್ ರೂಮ್ಗಳಲ್ಲಿ LCD ಪ್ರಾಜೆಕ್ಟರ್ ಮತ್ತು ಎಲ್ಲ ಇಂಟರ್ನೆಟ್ ಕನೆಕ್ಷನ್ಸ್, ಹಾಗೂ ಲ್ಯಾಬ್ ಇರಲಿ, ನಮ್ಮ ಹಾಲ್ ಇರಲಿ, AC ಹಾಲ್, ಕಾನ್ಫರೆನ್ಸ್ ಹಾಲ್, ಹಾಗೂ ಲ್ಯಾಬ್ಗಳು, ಪ್ರತ್ಯೇಕವಾಗಿ ISO ಸ್ಟ್ಯಾಂಡರ್ಡ್ ಲ್ಯಾಬ್ಗಳನ್ನು ನಾವು ಸುಮಾರು ಒಂದು 15 ಕೋಟಿ ರೂಪಾಯಿ ಖರ್ಚು ಮಾಡಿ ಬಿಲ್ಡಿಂಗ್ ಅನ್ನು ಮಾಡಿದ್ದಾರೆ. ಅದು ಮಕ್ಕಳಿಗೆ ಒಂದು ವಾತಾವರಣ ಮತ್ತು ಕಲಿಕೆ ವಾತಾವರಣ ಇರಬೇಕು. ನೀರಾಗಲಿ, ಕುಡಿಯುವ ನೀರಾಗಲಿ ಅಥವಾ ಅಲ್ಲಿರುವ ವ್ಯವಸ್ಥೆ ಇರಲಿ, ಎಲ್ಲವನ್ನೂ ಪೂರಕವಾಗಿರಬೇಕು. ಮಕ್ಕಳಿಗೆ ಯಾವುದರಲ್ಲಿ ಫ್ಯಾನ್ ಇರಲಿ, ವೆಂಟಿಲೇಷನ್ ಎಲ್ಲವನ್ನು ನೋಡಿ ನಾವು ಆ ವ್ಯವಸ್ಥೆ ಮಾಡಿದ್ದೇವೆ. ಇನ್ನು ಲ್ಯಾಬ್ಗಳು ಕೂಡ ತಮ್ಮ 2 ವಿಭಾಗಕ್ಕೆ ಬಹಳ ಮುಖ್ಯವಾದಂತಹದ್ದು. ಸೊ ಅದರ ಲ್ಯಾಬ್ಗಳ ಬಗ್ಗೆ ಸ್ವಲ್ಪ ಸ್ಪೋರ್ಟ್ಸ್ ಬಗ್ಗೆ ಹೇಳ್ಬೇಕಾದ್ರೆ, ನಮ್ಮಲ್ಲಿ ನೋಡಿ, ಒಂದು ನಮ್ಮ ಅಸ್ಫಾಲ್ಟಿಂಗ್ ಗ್ರೌಂಡ್ ಅಂತ ಡ್ರಾಮರ್ ಮಾಡಿದಂತ ಗ್ರೌಂಡ್ ಇದೆ. ಹಾಗೆ ಇನ್ನೊಂದು ನಾವು ನಮ್ಮ ಹತ್ರ ಇನ್ನೊಂದು 1.5 ಎಕರೆ ಗ್ರೌಂಡ್ ಇದೆ. ಈ 2 ಗ್ರೌಂಡ್ಗಳನ್ನು ಮಕ್ಕಳು ಯೂಸ್ ಮಾಡ್ತಾರೆ. ಪ್ರತ್ಯೇಕವಾಗಿ ಫುಟ್ಬಾಲ್, ನಮ್ಮ ಮಕ್ಕಳು ಸುಮಾರು ಯೂನಿವರ್ಸಿಟಿ ಲೆವೆಲ್ ಶಾಲೆಗೆ ಹೋಗ್ತಾರೆ. ಮಾತ್ರ ಅಲ್ಲ, ನಮ್ಮ ಈ ಇಂಡಿಪೆಂಡೆಂಟ್ ಕಪ್ ಅಲ್ಲಿ ನಾವು ಚಾಂಪಿಯನ್ ಕೂಡ ಆಗಿದ್ದೇವೆ. ಈ ಫುಟ್ಬಾಲ್, ವಾಲಿಬಾಲ್, ಬಾಸ್ಕೆಟ್ಬಾಲ್ ಮತ್ತು ಈ ಪ್ರತ್ಯೇಕವಾಗಿ ನಮ್ಮ ಒಂದು ವಿದ್ಯಾರ್ಥಿ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಅವನ ಏನ್ ಹೇಳ್ತಾರೆ, ಈ ಮಾರ್ಷಲ್ ಆರ್ಟ್ಸ್ ಅಲ್ಲಿ ವಿನ್ ಆಗಿ ಬಂದಿದ್ದಾನೆ. ಸೊ ಈ ಹ್ಯಾಸ್ ಗೋನ್ ಟು ಮಲೇಷಿಯಾ ಅಥವಾ ಹಾಗೂ ಬರ್ಮಾಕ್ಕೆ ಹೋಗಿ, ನೇಪಾಳಕ್ಕೆ ಹೋಗಿ ಹ್ಯಾಸ್ ಗಾಟ್ ಪ್ರೈಸಸ್. ಹೀಗೆ ಇಂತಹ ನಮ್ಮ ಹೇಳ್ತಾರೆ ಆಟಕ್ಕೆ ಮಾತ್ರ ಅಲ್ಲ, ಪಾಠಕ್ಕೆ ಮಾತ್ರ ಅಲ್ಲ, ಆಟಕ್ಕೆ ಸಹ ಗಮನ ಕೊಟ್ಟು ಅವರು ಏನ್ ಹೇಳ್ತಾರೆ ಸದೃಢರಾಗಿ ಬೆಳೆಯಬೇಕು ಅನ್ನೋ ಒಂದು ಮನೋಭಾವ ಉಂಟು. ಅದು ಕಂಪಲ್ಸರಿ ಮಾಡಲ್ಲ, ಬಟ್ ಫೆಸಿಲಿಟೀಸ್ ಕೊಡ್ಲಿಕ್ಕೆ. ಯಾಕೆ ನಮ್ಮ PD ಬೆಳಿಗ್ಗೆ ದಿನಾಲು ಟ್ರೈನಿಂಗ್ ಕೊಡ್ತಾರೆ, ಬೆಳಿಗ್ಗೆ ಸಾಯಂಕಾಲ ಟ್ರೈನಿಂಗ್ ಗೋಸ್ ಆನ್, ಮನಸ್ಸಿದ್ದವರಿಗೆ, ಇಂಟ್ರೆಸ್ಟ್ ಇದ್ದವರಿಗೆ. ಹಾಗೂ ಒಳ್ಳೆ ಜಿಮ್ ಕೂಡ ಇದೆ, ಹೈ ಸ್ಟ್ಯಾಂಡರ್ಡ್ ಜಿಮ್ ಕೂಡ ಮಾಡಿದ್ದೇವೆ. ಮಕ್ಕಳಿಗೆ ಯಾರಿಗೆ ಬೇಕು ಅದು ಸಹ ಅಲ್ಲಿ ಬಹಳ ಏನಾದ್ರು, ಕೆಲವರು ಫ್ರೀ, ಕೆಲವರಿಗೆ ಒಂದು 50 ರೂಪಾಯಿ ತಿಂಗಳು ಕೊಟ್ಟು ಸಹ ಅವರು ಬಳಕೆ ಮಾಡಬಹುದು. ಲ್ಯಾಬ್ಗಳೇನಂದ್ರೆ, ನಾವೀಗ ಕಾಲೇಜಲ್ಲಿ ನಮ್ಮ ಈಗ 2 ಕೋರ್ಸ್ಗಳಿಗೆ ಮುಖ್ಯವಾದದ್ದಂದ್ರೆ ನಮ್ಮ ಲ್ಯಾಬ್ಗಳು. ಫಸ್ಟ್ ಈಗ ಹೋಟೆಲ್ ಮ್ಯಾನೇಜ್ಮೆಂಟ್ ವಿಷಯದಲ್ಲಿ ಮಾತಾಡೋದಂದ್ರೆ, ನಮ್ಮ ಹತ್ರ ಸುಮಾರು ಲ್ಯಾಬ್ಗಳಿವೆ. ಫಸ್ಟ್ ಅಂತ ಹೇಳಿದ್ರೆ F&B ಸರ್ವಿಸ್ ಲ್ಯಾಬ್, ಟ್ರೈನಿಂಗ್ ರೆಸ್ಟೋರೆಂಟ್ ಅಂತ. ಟ್ರೈನಿಂಗ್ ರೆಸ್ಟೋರೆಂಟ್ ಅಲ್ಲಿ ನಾವು ಹೇಗೆ ಸರ್ವಿಸ್ ಮಾಡೋದು ಅದೆಲ್ಲ ಕಲಿಸ್ತೇವೆ. ನೆಕ್ಸ್ಟ್ ಇದೆ ಟ್ರೈನಿಂಗ್ ಕಿಚನ್, ಫುಡ್ ಪ್ರೊಡಕ್ಷನ್ ಲ್ಯಾಬ್, ಕಿಚನ್. ಅದೊಂದು ಟೋಟಲ್ ಫಾದರ್ ಹೇಳಿದಾಗೆ ISO ಸ್ಟ್ಯಾಂಡರ್ಡ್ಸ್ 304 ಫುಡ್ ಗ್ರೇಡ್ ಸ್ಟೇನ್ಲೆಸ್ ಸ್ಟೀಲ್ ಎಕ್ವಿಪ್ಮೆಂಟ್ಸ್ ಇಂದ ಯೂಸ್ ಮಾಡಿ ಮಾಡಲಂತ ಲ್ಯಾಬ್ ನಾವು ಸೆಟ್ ಮಾಡಿದ್ದೇವೆ. ಅಟ್ ಅ ಟೈಮ್ ಅರೌಂಡ್ 30 ಮಕ್ಕಳು ನಿಂತು ಅಲ್ಲಿ ಕುಕಿಂಗ್ ಮಾಡುವಂತ ಫೆಸಿಲಿಟಿ ನಮ್ಮ ಕಾಲೇಜಲ್ಲಿ ಇದೆ. ಮತ್ತೆ ಹೌಸ್ ಕೀಪಿಂಗ್ ಲ್ಯಾಬ್ ಪ್ಲಸ್ ಮಾಡೆಲ್ ಗೆಸ್ಟ್ ರೂಮ್, ಒಂದು ಹೋಟೆಲ್ ಅಲ್ಲಿ ಇರುವ 5 ಸ್ಟಾರ್ ಹೋಟೆಲ್ ಇರುವ ಗೆಸ್ಟ್ ರೂಮ್ ಅನ್ನು ನಾವು ಇಲ್ಲಿ ಕಾಲೇಜಲ್ಲಿ ಒಂದು ಡಿಸೈನ್ ಮಾಡಿ ಅವ್ರು ಹೇಗೆ ಅದನ್ನು ಯೂಸ್ ಮಾಡೋದು, ಇಲ್ಲಾದ್ರೆ ಕ್ಲೀನ್ ಮಾಡೋದು, ಆ ಫೆಸಿಲಿಟಿಯನ್ನ ನಾವು ಕಲಿಸ್ತೇವೆ. ಮತ್ತೆ ಹೋಟೆಲ್ಸ್ ಅಲ್ಲಿ ಫ್ರಂಟ್ ಆಫೀಸ್ ಅಂತ ಇರ್ತದೆ, ಆ ಫ್ರಂಟ್ ಆಫೀಸ್ ಅದನ್ನು ಡಿಪಿಕ್ಷನ್ ನಾವು ಇಲ್ಲಿ ಮಾಡಿದ್ದೇವೆ. ಒಂದು ಫ್ರಂಟ್ ಆಫೀಸ್ ಪೈಲಟ್, ಚಿಕ್ಕ ಒಂದು ಏರಿಯಾ ಫ್ರಂಟ್ ಆಫೀಸ್ಗೆ ಅಂತ ಡೆಡಿಕೇಟ್ ಮಾಡಿದ್ದೇವೆ. ಮತ್ತೆ ಇನ್ನೊಂದು ಆಸ್ ಮಾಡರ್ನ್ ಟೆಕ್ನಾಲಜಿ ಬೇಕು, ಮೇನ್ ಏನಂದ್ರೆ ಕಂಪ್ಯೂಟರ್ಸ್. ನಮ್ಮ ಕಾಲೇಜಲ್ಲಿ 50 ಕಂಪ್ಯೂಟರ್ ಸಿಸ್ಟಮ್ಗಳಿರುವ ಒಂದು ಕಂಪ್ಯೂಟರ್ ಲ್ಯಾಬ್ ಇದೆ ವಿತ್ ಇಂಟರ್ನೆಟ್ ಫೆಸಿಲಿಟೀಸ್. ಈಗ ಮಕ್ಕಳಿಗೆ ಕಂಪ್ಯೂಟರ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಕಂಪ್ಯೂಟರ್ಸ್ ಇಲ್ಲದೆ ಈಗ ಜೀವನವಿಲ್ಲ ಹಾಗೆ ಆಗಿದೆ, ಆನ್ಲೈನ್ ನಂತರ. ಸೊ ಈ ಲ್ಯಾಬ್ ಕೂಡ ಅವೈಲೇಬಲ್ ಇದೆ. ಮತ್ತೆ F&D ಮೇಡಮ್, F&D ಆಕ್ಚುಲಿ ಜನರು ಎನ್ನಿಸ್ತಾರೆ ಕುಕಿಂಗ್ ಮಾತ್ರ, ಬಟ್ ನಾವು ಮಾಡೋದಂದರೆ ಅದರದ್ದು ನ್ಯೂಟ್ರಿಷನಲ್ ಬೆನಿಫಿಟ್ಸ್ ಅನ್ನು ನಾವು ಫೈಂಡ್ ಔಟ್ ಮಾಡ್ತೇವೆ. ವಿ ಪ್ಲಾನ್ ಅ ಡಯಟ್ ಎಂಟೈರ್ ಡೇ. ಕಂಡೀಷನ್ಸ್ ಲೈಕ್ ಡಯಾಬಿಟೀಸ್ ಇರುತ್ತೆ, ಮತ್ತೆ ಹಾರ್ಟ್ ಪ್ರಾಬ್ಲಮ್ಸ್ ಇರುತ್ತೆ, ಮಧುಮೇಹ ಪ್ರಾಬ್ಲಮ್. ಸೊ ಈ ಪ್ರಾಬ್ಲಮ್ಸಿಗೆಲ್ಲ ನಾವು ಡಯಟ್ ಪ್ಲಾನ್ ಮಾಡಿ ಅದಕ್ಕೆ ನಾವು ಎಂತೆಲ್ಲ ನ್ಯೂಟ್ರಿಷನಲ್ ಇನ್ಫಾರ್ಮೇಶನ್ ಕಂಡುಹಿಡಿಯೋದು ಅದನ್ನು ನಾವು ಫೈಂಡ್ ಔಟ್ ಮಾಡ್ತೇವೆ. ಇನ್ನು ಕೊನೆಯದಾಗಿ
ಕೊನೆಯದಾಗಿ ಈಗ ಬಹುಶಃ ಇಷ್ಟೆಲ್ಲ ಹೇಳಿದ್ಮೇಲೆ ಖಂಡಿತವಾಗ್ಲೂ ಸ್ಟೂಡೆಂಟ್ಗಳಿಗೆ ನಾವು ಈ ಒಂದು ಕೋರ್ಸನ್ನು ಮಾಡಬೇಕು ಅನ್ನುವಂಥ ಒಂದು ಮನಸ್ಥಿತಿ ಖಂಡಿತವಾಗ್ಲೂ ಬಂದಿರುತ್ತೆ. ಸೊ ಕೊನೆಯದಾಗಿ ಏನು ಹೇಳ್ತೀರಿ ನಿಮ್ಮ ವಿಭಾಗದ ವತಿಯಿಂದ? ಆಸ್ ಎ ಲೆಕ್ಚರರ್ ನಮ್ಮ ವಿಭಾಗದ ನಾನು ಹೇಳಿದ್ರೆ, ನಾವು ಈಗ ಹೊಸ ಕಾಲೇಜ್, ಒಂದು ಜಸ್ಟ್ 4-year old ಕಾಲೇಜ್ ಮೂವಿಂಗ್ ಇಟ್ ಟು ಆರ್ 5th year. ಇಫ್ ನಮ್ಮ ಹತ್ರ ಈ 5 years ಅಲ್ಲಿ ಈ ಕೆಪಾಸಿಟಿಗೆ ನಾವು NAAC B++ ಗ್ರೇಡ್ ಬಂದು ಈ ಲ್ಯಾಬ್ಸ್ ಒಟ್ಟಿಗೆ ನಾವು ಈ ಕೆಪಾಸಿಟಿಯಲ್ಲಿ ಇದ್ದು ಇರ್ಬೇಕಾದ್ರೆ, ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದ ಕ್ವಾಲಿಟಿ ಆಫ್ ದ ಕಾಲೇಜ್ ಅಂಡ್ ವಿಲ್ ಮೇಕ್ ಶೂರ್ ನಾವು ಭರವಸೆ ಕೊಡ್ತೇವೆ ದಟ್ ವಿ ವಿಲ್ ಪ್ರೊವೈಡ್ ಯು ದ ಬೆಸ್ಟ್ ಎಜುಕೇಶನ್ ಪಾಸಿಬಲ್ ಇನ್ ದ ಬೆಸ್ಟ್ ಎನ್ವೈರನ್ಮೆಂಟ್ ಪಾಸಿಬಲ್. ಪ್ರೋಗ್ರೆಷನ್ ನೋಡೋದಾದ್ರೆ FND ಜಸ್ಟ್ ಇದು 3rd year, ಸ್ಟೂಡೆಂಟ್ಸ್ ಆರ್ ಮೋರ್ ದೆನ್ 100. ಸೊ ನಾವು ಪ್ರೌಡ್ ಫೀಲ್ ಮಾಡ್ತೇವೆ, ಲೈಕ್ ಸ್ಟೂಡೆಂಟ್ಸ್ ವಿಲ್ ಆಕ್ಚುಲಿ ಆಪ್ಟ್ ದಿಸ್ ಕೋರ್ಸ್ ಅಂಡ್ ವಿಲ್ ಇನ್ಕ್ರೀಸ್ ಇನ್ ಗ್ರೋತ್. ಎಸ್ ಫಾದರ್, ಇನ್ನು ತಮ್ಮ ವಿಚಾರಕ್ಕೆ ಬಂದರೆ ಬಹುಶಃ ಎಲ್ಲವನ್ನು ಕೂಡ ಒಂದು ನಾಯಕತ್ವವನ್ನು ವಹಿಸಿಕೊಂಡು ಸಂಸ್ಥೆಯನ್ನು ಇಷ್ಟು ಮುನ್ನಡೆಸಿಕೊಂಡು ಬರ್ತಾ ಇದ್ದೀರಿ. ದಿನದಿಂದ ದಿನಕ್ಕೆ ಸಂಸ್ಥೆಯ ಜನಪ್ರಿಯತೆಯನ್ನು ಮತ್ತಷ್ಟು ಗಳಿಸಿಕೊಂಡು ಹೋಗ್ತಾ ಇದೆ. ಸೊ ಮುಂದಿನ ದಿನಗಳಲ್ಲಿ ಕೆಲವೊಂದು ಸವಾಲುಗಳು ಕೂಡ ಇದೆ. ಏನೋ ಪೋಸ್ಟ್ ಕೋವಿಡ್ ಸಿಚುವೇಶನ್ನ ಕಾರಣಕ್ಕಾಗಿ ಅನೇಕ ಸವಾಲುಗಳು ಕೂಡ ಮುಂದಿನ ದಿನಗಳಲ್ಲಿ ಎದುರಾಗುತ್ತೆ. ಸೊ ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ತಮ್ಮ ಮುಂದಿರುವಂತಹ ಕನಸುಗಳು, ಇರುವಂತಹ ವಿಚಾರಗಳು, ಒಟ್ಟಾರೆಯಾಗಿ ಕೊನೆಯದಾಗಿ ತಮ್ಮ ಮಾತುಗಳಲ್ಲಿ. ಮಿಲಾಗ್ರಿಸ್ ಸಂಸ್ಥೆಯ ಮೋಟೋ ಇದೆ ಅ ಪ್ಯಾಷನ್ ಫಾರ್ ಪರ್ಫೆಕ್ಷನ್ ಅಂತೇಳಿ. ಪ್ಯಾಷನ್ ಪರ್ಫೆಕ್ಷನ್ ಅಂದ್ರೆ ಏನೊಂದು ಮಾಡಿ ಒಂದು ತುಡಿತಾ ಇರಬೇಕು, ಪರಿಪೂರ್ಣತೆ ಮಾಡಬೇಕು, ಪರಿಪೂರ್ಣ ಮಾಡಬೇಕಾ ತುಡಿತಾ ಬೇಕು, ಆ ತುಡಿತವನ್ನು ಮಕ್ಕಳಲ್ಲಿ ಬೆಳೆಸಬೇಕು. ಇಂಥ ಒಂದು ಯೋಜನೆ ನಮ್ಮಲ್ಲಿದೆ. ಅದಕ್ಕಾಗಿ ನಾನು ಮುಂದಿನ ವರ್ಷ ಈಗಾಗಲೇ ಹೇಳಿದೆ, ನಮ್ಮ ಸರ್ಕಾರ ಮತ್ತು ಯೂನಿವರ್ಸಿಟಿ ಕೈಲಿದೆ ಯಾವಾಗ ಆರಂಭ ಮಾಡ್ತಾರೆ ಅಂತೇಳಿ. ಆದ್ರೂ ನಾವೆಲ್ಲ ರೀತಿಯಲ್ಲಿ ಸಿದ್ಧರಿದ್ದೇವೆ. ನಮ್ಮ ವಿದ್ಯಾರ್ಥಿಗಳಿಗೆ ಈ ವರ್ಷ ಈ ಕೋವಿಡ್ ಸಿಚುವೇಶನ್ ಮಾಡುವಾಗ ನಾವು ಫೀಸ್ ಅನ್ನು ರೈಸ್ ಮಾಡುದಿಲ್ಲ. ಲಾಸ್ಟ್ ಇಯರ್ ಫೀಸ್ ಸರ್ತಿ ಇರ್ತದೆ, ಒಂದು ಯೋಜನೆ ಮಾಡಿದ್ದೇವೆ. ಸೆಕೆಂಡ್, ಅವರಿಗೆ ಇಷ್ಟವರ 2 ಇನ್ಸ್ಟಾಲ್ಮೆಂಟ್, ಈ ಸರ್ತಿ 4 ಇನ್ಸ್ಟಾಲ್ಮೆಂಟ್ ಕೊಡುವ ಅಂತ ಹೇಳಿದ್ದೇವೆ. ಹಾಗೂ ಮತ್ತೆ ಕೆಲವು ಮಕ್ಕಳಿಗೆ ನಾವು ಇಲ್ಲಿ ತುಂಬಾ ಸ್ಕಾಲರ್ಶಿಪ್ ಕೊಡ್ತಿದ್ದೇವೆ. ನಾವು ಬಡ ಮಕ್ಕಳಿಗೆ ಅಲ್ಲಿ 90% ಮಾರ್ಕ್ ಇದ್ದವರಿಗೆ 10,000 ರೂಪಾಯಿ ರಿಡಕ್ಷನ್, 85% ಇದ್ದವರಿಗೆ 5% ರಿಸಲ್ಟ್, ಮತ್ತೆ ಅಡ್ವಾನ್ಸ್ ಯಾರಾದ್ರೂ ಮೊದಲು ಬರ್ತಾರಾದ್ರೆ ಬಡವರು ಇದ್ದಾರೆ ಅವರೆಲ್ಲರಿಗೂ ಒಂದು 3,000 4,000 ವರ್ಷಕ್ಕೆ ಸುಮಾರು 8 ಲಕ್ಷ ರೂಪಾಯಿ ಇವರಿಗೆ ಈ ಮೀಸಲಾಗಿ ಇಟ್ಟು ಈ ಗರ್ಲ್ ಸ್ಟೂಡೆಂಟ್ಸ್ಗೆ ಅವರ ಏನು ಇನ್ಕಮ್ ಲೆವೆಲ್ ಕಲಿಯಿದ್ದು ಮಾರ್ಕ್ ಹೊಳಿದ್ರೆ ಪ್ರತಿಯೊಬ್ಬರಿಗೂ ಒಂದು ಸ್ಪೆಷಲ್ ಸ್ಕಾಲರ್ಶಿಪ್ ಅನ್ನು ಉಂಟು. ಹೀಗೆ ಒಟ್ಟಾರೆಯಾಗಿ ಈ ಕಷ್ಟದಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ನಾವು ಅವರು ಹಣ ಇಲ್ಲ ಅಂತೇಳಿ ಕಲಿಯದೇ ನಿಲ್ಬಾರ್ದು, ಅವ್ರ ಮುಂದೆ ಬರಬೇಕು ಅಂತ ಒಂದು ವ್ಯವಸ್ಥೆ ನಮ್ಮಲ್ಲಿದೆ. ಮತ್ತೆ ಎಲ್ಲ ರೀತಿಯ ಈ ಏನ್ ಹೇಳ್ತಾರೆ ಕೋವಿಡ್ ನ SOP ಇದೆ, ಸ್ಟ್ಯಾಂಡರ್ಡ್ ಆಪರೇಟಿವ್, ಅದನ್ನು ಫಾಲೋ ಮಾಡಿ ಸೋಷಿಯಲ್ ಡಿಸ್ಟೆನ್ಸ್ ಮಾಡಿ, ಅಥವಾ ನಮ್ಮಲ್ಲಿ ಅಷ್ಟು ಜಾಗ ಕೂಡ ಇದೆ, ತುಂಬಾ ಕ್ಲಾಸ್ಗಳಿವೆ. ಅದಕ್ಕೆ ಎಲ್ಲಿಯಾದ್ರೂ ಕ್ಲಾಸ್ ಆರಂಭವಾದ್ರೆ ಅವರಿಗೆ ಪ್ರತಿ ಕ್ಲಾಸಲ್ಲಿ ನಾವು ಒಂದು ಬಂಚಲ್ಲಿ ಎರಡೇ ಮಂದಿ ಕೂತ್ಕೊಳಿಸಿ ಕ್ಲಾಸ್ ಮಾಡೋ ವ್ಯವಸ್ಥೆ ಆಲ್ಟರ್ನೇಟಿವ್ ಮಾಡಲಿಕ್ಕೆ, ಅಥವಾ ಒಂದು ದಿನ ಬಿಟ್ಟು ಒಂದಿನ ಕ್ಲಾಸ್ ಮಾಡೋ ವ್ಯವಸ್ಥೆಗೆ ನಮ್ಮಲ್ಲಿ ಜಾಗ ಕೂಡ ಇದೆ. ಅದಕ್ಕಾಗಿ ಯಾವ ತರದಲ್ಲಿ ಈ ನಮ್ಮ ಸರ್ಕಾರ ನಿಯಮವನ್ನು ಅದನ್ನು ಬೈಪಾಸ್ ಮಾಡದೆ ಅದು ಸರಿಯಾಗಿ ಫಾಲೋ ಮಾಡಿ ಆರಂಭ ಮಾಡುವುದಾದ್ರೆ ಖಂಡಿತವಾಗಿ ನಾವು ಆ ನಿಟ್ಟಿನಲ್ಲಿ ಖಂಡಿತವಾಗಿ ಆರಂಭ ಮಾಡ್ತೇವೆ, ರಜೆದ್ದೀವಿ. ಈ ಮೂಲಕ ಸುರಕ್ಷಿತವಾದ ಶಿಕ್ಷಣಕ್ಕೆ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನ ಮಾಡಿಕೊಂಡು ಸಂಸ್ಥೆ ರೆಡಿ ಆಗಿದೆ ಅನ್ನುವಂತ ಮಾತುಗಳನ್ನ ತಾವು ಹೇಳ್ತಾ ಇದ್ದೀರಿ. ಎಸ್, ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸಾಕಷ್ಟು ವಿಚಾರಗಳನ್ನ ತಿಳಿಸಿಕೊಟ್ರಿ, ವೆರಿ ಇನ್ಫಾರ್ಮೇಟಿವ್. ಯಾಕಂತ ಹೇಳಿದ್ರೆ ಶಿಕ್ಷಣ ಅನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಅನ್ನುವಂಥದ್ದು ಗೊತ್ತಿದೆ. ಅದರಲ್ಲೂ ಕೂಡ ಏನು ಪದವಿ ಮುಗಿಸಿದ ಕೂಡಲೇ ನಾವು ಒಂದು ಉದ್ಯೋಗಕ್ಕೆ ತೆರಳಬಹುದು ಅಂತಹ ಒಂದು ಶಿಕ್ಷಣವನ್ನ ಕೊಡ್ತಾ ಇರುವಂತಹ ಸಂಸ್ಥೆ, ಕೋರ್ಸ್ಗಳು ತಮ್ಮ ಮೂಲಕ ಸಿಗ್ತಾ ಇರುವಂಥದ್ದು. ಸೊ ಖಂಡಿತವಾಗ್ಲೂ ಇದು ವಿದ್ಯಾರ್ಥಿಗಳಿಗೆ ಒಂದು ವರದಾನ ಅಂತ ಹೇಳ್ತಾ ಮತ್ತೊಮ್ಮೆ ಧನ್ಯವಾದಗಳನ್ನು ನಮ್ಮವರಿಗೂ ಅರ್ಪಿಸ್ತಾ ಇದ್ದಾನೆ. ಎಸ್ ವೀಕ್ಷಕರೇ, ಇದು ಮಂಗಳೂರಿನ ಹೆಸರಾಂತ ಶಿಕ್ಷಣ ಸಂಸ್ಥೆ ಮಿಲಾಗ್ರಿಸ್ ಶಿಕ್ಷಣ ಸಂಸ್ಥೆಯ ಬಗೆಗಿನ ಮಾಹಿತಿ. ನೀವೇ ಕೇಳಿದ್ರಿ ಏನೆಲ್ಲ ವ್ಯವಸ್ಥೆಗಳಿದೆ, ಅಲ್ಲಿ ಸ್ಟೂಡೆಂಟ್ಗಳು ಯಾವ ರೀತಿ ಎಂಜಾಯ್ ಮಾಡ್ತಾ ಇದ್ದಾರೆ, ಅಲ್ಲಿ ಎಂತಹ ಒಂದು ಅತ್ಯುತ್ತಮವಾದ ಕಲಿಕಾ ವಾತಾವರಣ ಇದೆ ಅನ್ನುವಂಥದ್ದನ್ನು. ಸೊ ಖಂಡಿತವಾಗ್ಲೂ ಏನು ಪದವಿಯನ್ನು ಮುಗಿಸಿದ ತಕ್ಷಣವೇ ಒಂದು ಉತ್ತಮವಾದ ಉದ್ಯೋಗಾವಕಾಶಗಳು ಬೇಕು, ಅಥವಾ ನಾವೇ ಏನಾದರೂ ಒಂದು ಸ್ವಂತ ಉದ್ಯಮವನ್ನು ಆರಂಭ ಮಾಡಬೇಕು ಅಂತ ಬಯಸುವಂಥವರಿಗೆ ಖಂಡಿತವಾಗ್ಲೂ ಇದು ಅತ್ಯುತ್ತಮವಾದ ವೇದಿಕೆ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮುಂದಿನ ಸುದ್ದಿ ಮಾಹಿತಿ ಜೊತೆಗೆ ಮತ್ತೆ ಬರ್ತೀನಿ. ನೋಡ್ತಾ ಇರಿ V4 ನ್ಯೂಸ್. ನಮಸ್ಕಾರ.